ಈ ಬೇಯಿಸಿ ಅಂತ ಒಂದು ಕೆಲಸ ದೇವರಾಣೆಗೂ ಬೇಡ ಅಂತ. ಅಡುಗೆ ಭಟ್ರಿಗೆ ಎಷ್ಟು ಬೇಕಾದರೂ ತಿನ್ನಬಹುದು ಅಂತ ಕೆಲವರೆಲ್ಲ ಗ್ರಹಿಸ್ತಾರಲ್ಲ. ಅಡುಗೆ ಭಟ್ರ ಹೊಟ್ಟೆ ದೊಡ್ಡದಾಗುವುದು ನೀರು ಕುಡಿದು. ಪ್ರಾರಂಭದಲ್ಲಿ ಊಟ ಮಾಡಲಿಕ್ಕೆ ತಯಾರು ಮಾಡುವ ಗಡಿಬಿಡಿ, ಮತ್ತೆ ಊಟ ಮಾಡುವನು ಬಡಿಸುವವರಿಗೆಲ್ಲ ಬೇಕಾದ ಹಾಗೆ ಪಂಕ್ತಿಗೆ ಕೊಡಬೇಕಲ್ಲ ಹಾಕಿ. ಕಡೆಗೆ ಅಡುಗೆ ಭಟ್ರಿಗೆ ಎಂಥದ್ದು ಇಲ್ಲ. ಕೆಲವು ಸಲ ಎಂಥದ್ದು ಮಾಡಿದ್ರು ಕಡೆಗೆ ಬೈಯುವುದು ಅಡುಗೆ ಭಟ್ರನ್ನೇ ಅಂತ. ಆ ಒಬ್ಬ ಹುಡುಗ ಇದ್ದಾನೆ ತಲೆ ಕೆಟ್ಟವ, ಆ ವಿರಾಟನ ಮಗ ಇದ್ದಾನಲ್ಲ, ಆ 7 ತಿಂಗಳಲ್ಲಿ ಹುಟ್ಟಿದವ ಅವ ಉತ್ತರ ಕುಮಾರ, ಅವನನ್ನು ಎಲ ಭಟ್ಟ ಅಂತ ಕರೆಯುವುದು ಅಂತ. ವಲಲ ಅಂತ ನನ್ನ ಹೆಸರು, ಅವ ಎಲ ಭಟ್ಟ ಅಂತ ಕರೆಯುವುದು. ಕೆಲವು ಸಲ ಕಟ್ಟಿಗೆಯಲ್ಲಿ ಹೊಡೆಯುವ ಅಂತ ಆಗ್ತದೆ ನನಗೆ. ಏನು ಮಾಡುವ ಹೇಳಿ, ದರಿದ್ರ ನಿತ್ಯ ಮಾಡ್ಲಿಕ್ಕೂ ಇಲ್ಲ, ಎಷ್ಟೊತ್ತಿಗೆ ಬರ್ತಾರೆ ಊಟ ಮಾಡ್ಲಿಕ್ಕೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕ್ರಮ ಇಲ್ಲ ಅಂತ ತಿಳ್ಕೊಳ್ಳಿ. ತಲೆದಿಂಬಿಲ್ಲದೆ ನಿದ್ದೆ ಮಾಡಿ ಅಭ್ಯಾಸ ಇಲ್ಲ. ಕಟ್ಟಿಗೆಯನ್ನು ಒಟ್ಟಿಗೆ ಮಾಡಿ ಕಟ್ಟಿದ್ದೆ ತಲೆ ಅಡಿಗೆ ಇಡ್ಲಿಕ್ಕೆ, ಇಲ್ಲೇ ಮಲ್ಕೊಳ್ಳುವ. ಇವತ್ತು ಸ್ವಚ್ಛವೂ ಮಾಡಲಿಲ್ಲ, ಅದು ಅಲ್ಲಲ್ಲೇ ಉಂಟು ಪೂರ್ತಿ. ಮಲಗುವ, ನಾಳೆ ಬೆಳಿಗ್ಗೆ ಏನಿದ್ರು ಶಿವನೇ. ತರಳೆ ಪೋದಳು ಬಾಳತಿನ ಮಂದಿರ ದೀಪ ಗಂಗೆಯೋ ಬಳಲಿವೋ ಭಾರದ ನಿದ್ರೆಯೋಳಿ ಭೀಮನ ಕಂಡಳ ಕಾಂತೆಯ ಬರದ ನಿದ್ರೆಯೊಳಿಪ ಭೀಮನ ಕಂಡಳ ಕಾಂತೆ ಬಾಲೆ ಕಂಡ ಮರುತ ಜನ ನಿದ್ರಲದಾಂಗಿಯ ತುರದ ಸುಗದಿ ಏನದೊರಗಿದೆ ಮನದಿ ನುಡಿದಳು ಲೋಲನಯನೆ ನಿದ್ರಾಲತಾಂಗಿಯ ತುರದ ಸುಗದಿಯು ದೇಳದೊರಗಿರೆ ಮನದಿ ನುಡಿದಳು ಲೋಲನಯನೆ ಬಾಲೆ ಕಂಡನು ಸೈರಾತ್ರಿಯ ಕಾಲ ಯಾರಿಗೂ ತಿಳಿಯಕೂಡದೆನ್ನುವ ಕಾರಣಕ್ಕೋಸ್ಕರವಾಗಿ ಕದ್ದು ಮುಚ್ಚಿ ನಾನು ಈ ಕಡೆಗಾಗಿ ಬಂದೆ. ನನ್ನವರು ಎಲ್ಲಿದ್ದಾರೆ ಎನ್ನುವ ಹಾಗೆ ಹುಡುಕುವಂತಾಯಿತು. ಅದು ಒಂದು ಕಡೆಯಿಂದ ಕಟ್ಟಿಗೆ ರಾಶಿ, ಮತ್ತೊಂದು ಕಡೆಯಿಂದ ಮಸಿಕಿಂಡದ ರಾಶಿ, ಇನ್ನೊಂದು ಕಡೆಯಿಂದ ಪಾತ್ರೆಗಳು ಹರಿಯಿಕೊಂಡಿದೆ, ಮತ್ತೊಂದು ಕಡೆಯಿಂದ ತರಕಾರಿಗಳ ರಾಶಿ, ಇನ್ನೊಂದು ಕಡೆಯಿಂದ ನಾಳೆಗೋಸ್ಕರವಾಗಿ ಸಿದ್ಧಪಡಿಸಿರುವಂತಹ ಮಾಂಸದ ರಾಶಿ. ಇದೆಲ್ಲದರ ಮಧ್ಯೆ ನನ್ನ ರಸ ಭೀಮಸೇನ ಎಲ್ಲಿ ಎಲ್ಲಿ ಎನ್ನುವ ಹಾಗೆ ಹುಡುಕುತ್ತ ಈ ನಡುವೆಯೇ ಒಂದಿಷ್ಟು ಸ್ಥಳವನ್ನು ಮಾಡಿಕೊಂಡು ಭೀಮಸೇನ ಮಲಗಿ ನಿದ್ರಿಸುತ್ತಾ ಇದ್ದಾರೆ. ಎಂತಹ ನಿದ್ದೆ, ಹರದ ನಿದ್ದೆ. ಈ ಸ್ಥಿತಿಯಲ್ಲಿ ಮಲಗಬೇಕಾದವರೇ ಇವರು. ಚಂದ್ರವಂಶದ ಕುಡಿಯಾಗಿ ಕುಂತಿದೇವಿಯು ಪಡೆದಿರುವಂತಹ ಅನರ್ಘ್ಯವಾದ ರತ್ನವಿದು. ಹಂಸತೂಲಿಕಾ ತಲ್ಪದಲ್ಲಿ ಮಲಗಿ ನಿದ್ರಿಸಬೇಕಾದಂತ ಇವರು ಕಟ್ಟಿಗೆಯ ತುಂಡನ್ನೇ ತಲೆದಿಂಬಾಗಿಸಿ ಈ ಬರಿನೆಲದಲ್ಲಿ ಮಲಗಿದ್ದಾರೆ. ಎಂತಹ ಕಷ್ಟವಿದು. ಇಷ್ಟು ಹೊತ್ತಿನಲ್ಲಿಯೂ ಸುಖ ನಿದ್ದೆಯನ್ನು ಪಡೆಯುತ್ತಾ ಇದ್ದಾರೆ ಅಂತಾದ್ರೆ ಹಗಲಿನಲ್ಲಿ ಎಷ್ಟು ಕಷ್ಟಪಟ್ಟಿರಬಹುದು. ಕುದಿಯುವ ಕೂಳಿನೊಂದಿಗೆ ಕುದಿಯುತ್ತ, ಬೆಂಕಿಯ ಎದುರಿನಲ್ಲಿ ಬೇಯುತ್ತ ನನ್ನ ಅರ್ಥ ಎಷ್ಟು ಕಷ್ಟವನ್ನ ಪಟ್ಟಿರಬಹುದು.
ಆ ಕಷ್ಟದ ಪರಿಹಾರಕ್ಕಾಗಿ ವಿಶ್ರಾಂತಿಗಾಗಿ ಮನೆಗೆ ನಿದ್ರಿಸಿದ್ದಾರೆ. ಇವರಲ್ಲಿ ನಾನು ನನ್ನ ಕಷ್ಟವನ್ನೇ ಹೇಳಿಕೊಳ್ಳಲೆ? ಅಯ್ಯಯ್ಯೋ ಬೇಡ, ನನ್ನ ಕಷ್ಟವನ್ನು ಹೇಳಿ ಅವರ ಕಷ್ಟವನ್ನು ಮತ್ತಷ್ಟು ನಾ ಹೆಚ್ಚಿಗೆ ಯಾಕೆ ಮಾಡಲಿ? ನಾ ಹೇಳುವುದಲ್ವಪ್ಪ, ನಾ ಹೋದರೆ ಕೀಚಕ್ಕೆ ಬಿಡುತ್ತಾನೆ, ಅವ ನನಗೆ ಹೊಡೆಯುತ್ತಾನೆ. ಹಾಗಾದ್ರೆ ಇನ್ನೇನು ಮಾಡಲಿ? ಎಬ್ಬಿಸುವುದೇ ಸರಿತಾನೆ. ಇನ್ನೇನಿವಳೆಂದು ಬೈವನೋ ದಿವಸ ತಪ್ಪರಿದು ಎಬ್ಬಿಸಿದ ಇನ್ನೇನೆಂಬನು. ಎಬ್ಬಿಸೋಣ ಎನ್ನುವ ಹಾಗೆ ಮುಂದುವರೆದಿದ್ದೇನೋ ಸತ್ಯ. ಆದ್ರೆ ನಿದ್ರಾಭಂಗ ಮಹಾಪಾಪ. ಹಣ ಕೊಟ್ಟು ಹಾಸಿಗೆಯನ್ನು ಪಡೆದುಕೊಳ್ಳಬಹುದು, ಹಣ ಕೊಟ್ಟು ನಿದ್ದೆ ಪಡೆದುಕೊಳ್ಳಬೇಕಾಗುತ್ತದೆ. ಎಂತ ಸುಖದ ನಿದ್ದೆಯಲ್ಲಿದ್ದಾರೆ. ಇಂತಹ ನಿದ್ರಾಭಂಗವನ್ನು ನಾವು ಮಾಡಿದೆ ಅಂತಾದರೆ ಸಿಟ್ಟುಗೊಂಡಂತ ಇವರು ಬೈಯುವುದಕ್ಕಿಲ್ಲವೇ? ಅಲ್ಲ, ರಾತ್ರಿ ಯಾವ ಕಾರಣಕ್ಕಾಗಿ ಬಂದೆ ಎನ್ನುವ ಹಾಗೆ ಅಬ್ಬರಿಸುವುದಕ್ಕಿಲ್ಲವೇ? ಮೊದಲೇ ಭೀಮ ಗರ್ಜನೆ, ಸ್ವರ ಒಂದಿಷ್ಟು ದೊಡ್ಡದು. ಎಲ್ಲಿಯಾದರೂ ರಾತ್ರಿಯ ಕಾಲದಲ್ಲಿ ಅಬ್ಬರಿಸಿದರೆ ಯಾರಾದ್ರೂ ನಮ್ಮ ಇರಸರಿಕೆಯನ್ನು ತಿಳಿದುಕೊಂಡರೆ ಏನು ಮಾಡುವುದಾಯಿತು? ನಾವು ಮೊದಲೇ ಅಜ್ಞಾತದಲ್ಲಿ ಇದ್ದೇವೆ, ಏನು ಮಾಡಲಿ? ಅಲ್ಲ, ಒಂದಿಷ್ಟು ನಿದ್ದೆಗಣ್ಣಿನಿಂದ ಸಿಟ್ಟಿನ ನನಗೆ ಹೊಡೆದರೆ ಬಡಿದರೆ ಬಡಿಯಲಿ. ಯಾರ್ಯಾರ ಕೈಯಿಂದ ಪೆಟ್ಟು ತಿನ್ನದೇ, ಕೈ ಹಿಡಿದ ಗಂಡನಿಂದ ಪೆಟ್ಟು ತಿಂದರೆ ಏನು ತಪ್ಪು? ಏನು ಬಂದರೂ ಬರಲಿ, ಏನು ಬಂದರೂ ಬರಲಿ. ಏನು ಮುನಿದರು ಮುನಿಯನೇ ನಾನನದ ವದನವನು ತೆಗೆದ ಮಾಲಿನಿ ಮಣಿ ಗಲ್ಲ ಬಿಡಿದು ನಿಧಾನದಿಂದ ಬಂದುದೇನು ಕಾರ್ಯ ಬೇಡೆ ಮಾನವಂತೆ ನಿಲ್ಲ ಮಾನವಾಗಿರುವುದೇ ನೆಲದಾಂಗಿ ಮಾನಿದಿರುವುದೇ ಬಂದುದೇನು ಕಾರ್ಯ ಬೇಡೆ ಕಾರ್ಯವೇ ನಡುರಾತ್ರಿಯ ಹೊತ್ತು ನಿದ್ರಾವಶನಾಗಿದ್ದೆ ನಾನು. ಕಣ್ಣೀರು ಸುರಿಸುತ್ತಾ ಬಹಳಷ್ಟು ಬೇಸರದಿಂದ ನನ್ನನ್ನು ಎಬ್ಬಿಸ್ತಾ ಇದ್ದೆಲ್ಲ ನೀನು. ನಾನೇ ಮಾನಿನಿಯಾದ ನಿನಗಿದು ಭೂಷಣವೇನೆ? ಏನು ತಪ್ಪು? ನೋಡು, ಯಾರಾದರೂ ಈ ವರ್ತಮಾನವನ್ನು ತಿಳಿದರು ಅಂತಾದ್ರೆ, ಗುಟ್ಟು ಯಾರಿಗಾದರೂ ಗೊತ್ತಾಯಿತು ಅಂತಾದ್ರೆ ನಮ್ಮ ಸ್ಥಿತಿ ಏನು ಅಂತ ನೀನು ಸ್ವಲ್ಪ ಆಲೋಚನೆ ಮಾಡಿದೀಯಾ? ಕಾಣೋದಕ್ಕೆ ಯಾರಿದ್ದಾರೆ? ಎಲ್ಲ ಮಲಗಿ ನಿದ್ರಿಸ್ತಾ ಇದ್ದಾರಲ್ಲ. ಅಜ್ಞಾತವಾಸದಲ್ಲಿ ಇನ್ನಿರುವುದು ಕೇವಲ 2 ವಾರಗಳು ಮಾತ್ರ. ಆ 15 ದಿವಸದಲ್ಲಿ ಎಲ್ಲಿಯಾದರೂ ನಾವು ಮತ್ತೊಬ್ಬರಿಗೆ ಪತ್ತೆಯಾದೆವು ಅಂತಾದ್ರೆ, ಇದು ತನಕ ನಾವು ಗರ್ಭದ ಶಿಶುವನ್ನು ಕಾದ ಹಾಗೆ ಕಾದೆವಲ್ಲ ನಮ್ಮ ವ್ರತವನ್ನು. ಅದು ಹಾಳಾದೀತು ಅಂತ ನಿನಗೆ ಗೊತ್ತಿಲ್ವೇನೆ? ಕಾಣುವವರ ಕಣ್ಣಿಗೆ ಅಥವಾ ಯೋಚಿಸುವಾಗ ನಾವಿಬ್ಬರೇ ಇಲ್ಲಿದ್ದರೂ ನೋಡು, ಸುತ್ತಮುತ್ತ ನೋಡು, ಅಲ್ಲಿ ಬಿದ್ದು ನಿದ್ದೆ ಮಾಡ್ತಾ ಇದ್ದಾರೆ. ಹೌದು, ನಿದ್ರಿಸಿದ್ದಾರೆ. ನಾನು ನಿನ್ಗೆ ಒಂದು ಮಾತು ಹೇಳ, ಇಲ್ಲಿ ನಿಲ್ಬೇಡ, ಆದಷ್ಟು ಬೇಗ ಮೆಲ್ಲ, ಸತ್ತಿಲ್ಲದೆ ಸುದ್ದಿ ಮಾಡದೆ ನೀ ಹೋಗು. ಯಾರು ಹೋಗ್ಬೇಕು? ಯಾರಿಲ್ಲವಲ್ಲ. ಯಾರಿಲ್ಲ ಹೊರಗೆ ನೋಡು. ಜನರು
ನಿಲ್ಲದಿರಲದೆ ಜಿಗರಾವೆಂಬು ಬಂದೆ ಬಂದು ತಳುಬಿಲ್ಲದು ನಡೆಯೇ ಬಲ್ಲೆ ಬಂದುವ ತಳುಬಿಲ್ಲದೂರು ನಡೆ ಇಲಿಯ ನಾರಿಯರು ಯೋಚನೆ ಮಾಡಿದ್ರೆ ಎಲ್ಲರೂ ನಿದ್ರೆ ಮಾಡಿದ್ದಾರೆ. ಹೌದಲ್ಲ ಪಕ್ಕ ನಿನಗೆ ಹೊಸಬಳಾದ ಕಾರಣ, ಈ ಪ್ರದೇಶಕ್ಕೆ ಬಂದು ಅಭ್ಯಾಸ ಇಲ್ಲದೆ ಇದ್ದ ಕಾರಣ ನಿನಗೆ ಯಾರು ಇಲ್ಲ ಅಂತ ಕಾಣ್ತದೆ. ಸ್ವಲ್ಪ ಕಣ್ಣರಳಿಸಿ ಕಣ್ಣು ಹೊರಳಿಸಿ ನೋಡು. ಹೋಗ ಅಲ್ಲೆಲ್ಲ ಮಲಗಿದವರು ಯಾರು? ಮಲಗಿದ್ದಾರೆ ಅಡುಗೆಯ ಪರಿಚಾರಕ್ಕೆ ನಿನ್ನ ಜಾತಿಯವರು, ಹೆಂಗಸರು. ಆ ಹೆಂಗಸರು ನಿದ್ದೆ ಮಾಡಿದ್ರೆ ಅವರದ್ದಾದಂತಹ ಸೀರೆಯ ಸೆರಗಿನ ತುದಿಗೆ ಒಂದು ಇರುವೆ ಹತ್ತಿದ್ರೆ ಎಚ್ಚರ ಆಗ್ತದೆ. ಗೊತ್ತುಂಟ ಅವರಿಗೆ? ಎಚ್ಚರ ಆಗಬೇಕಾದ್ರೆ ಹೆಂಗಸರ ಬುದ್ಧಿ ಅದು. ಎಚ್ಚರ ಆದ್ರೆ ಅವರು ಇಲ್ಲಿ ಆದ್ರೂ ಕಣ್ಣು ಬಿಟ್ಟಬೇಕು ಅಂತ ಇಲ್ಲ, ಕಿವಿ ಅರಳಿಸಿದ್ರೆ ಸಾಕು, ಅವರಿಗೆ ಅರ್ಥ ಆಗ್ತದೆ ಯಾರೆಲ್ಲ ಮಾತಾಡುದು ಅಂತ. ನೀ ಹೆಣ್ಣು, ನಾನು ಗಂಡು, ಅಷ್ಟೇ ಗೊತ್ತಿರೋದವರಿಗೆ. ಈ ಗಂಡಿನ ಜೊತೆಗೆ ಆ ಹೆಣ್ಣು ರಾತ್ರಿ ಹೊತ್ತಿನಲ್ಲಿ ಏಕಾಂತದಲ್ಲಿ ಮಾತಾಡ್ತಾ ಇದ್ದಾಳೆ. ಸಂಬಂಧ ಗೊತ್ತುಂಟ ಅವರಿಗೆ? ನಾಳೆ ಬದುಕಬೇಡುವ? ಇದ್ದ ಸಂಬಂಧವೇ ಹೇಳಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ. ಹಾಗಾದ್ರೆ ಉಳಿದ ದಿವಸ ಆದರೂ ಮಾನ ಮರ್ಯಾದೆಯಿಂದ ಮಾನಿನಿಯಾದ ನೀ ಬದುಕಬೇಕು ಅಂತ ಆದ್ರೆ ಹೀಗೆಲ್ಲ ಕದ್ದು ಮುಚ್ಚಿ ಎಂತದೆ? ಯಾಕೆ ಅಳುವುದು? ಏನಾಯ್ತು? ಏನು ಹೇಳೋದಕ್ಕಿದೆ ಪ್ರಭು? ನಾನಿನ್ನು ಎನ್ನಡಲನು ಬೇಳಲೇನಾ ನಿನ್ನ ಕೀ ಜಗನು ಎಂದೆ ನೀ ಪೂರ್ವ ಪುಣ್ಯೋದಿದ ಬೆತ್ತ ಬೀಳನು ಪಾಪಿ ಆ ಕೂಡ ಬಡಳ ಇನ್ನೆಂದು ಕಾಡುವೆನು ಬಾಳುವೆನು ಬೀಳಲೇ ನಾನಿನ್ನು ನಿನ್ನಂಥ ವಲ್ಲಭರು ಇದ್ದರು ನಾನು ಬನ್ನಬಡುವುದಾದರು ಇನ್ನು ಪ್ರಾಣವ ಕಡೆ ಕುಂಗೆನಿಯೇ ಇನ್ನು ಪ್ರಾಣವ ಕಡೆ ಕುಂಬಿರಿ ಪಾದಗ ನಿನ್ನ ತಟ್ಟುವದಿದ್ದಳು ಶೋಕದೊಳು ಬೀಳಲೇ ಹೇಳಿ ಹೋಗು ಎನ್ನುವ ಹಾಗೆ ಒತ್ತಾಯಿಸುತ್ತಾ ಇದ್ದೀರಲ್ಲ. ಯಾಕೆ ಅಳುವುದು? ಯಾಕೆ? ಏನು ಕಣ್ಣೀರು ಉಂಟು ಅಂತ ಹಾಕುವುದಾ? ಹೇಳುವುದಕ್ಕೆ ಏನಿದೆ ಸ್ವಾಮಿ? ಹಾಗಿದ್ರೆ ಹೋಗು. ಹೇಳಲಿಕ್ಕೆ ಏನು ಇಲ್ಲದಿದ್ರೆ ಕೂಗುದು ಯಾಕೆ? ಹೋಗು. ಹೇಳುವುದಲ್ಲ, ತಿಳಿಯದೇ ಇದ್ದದ್ದನ್ನಾದ್ರೆ ಹೇಳಬಹುದು, ಕಾಣದೇ ಇದ್ದದ್ದನ್ನಾದ್ರೆ ಹೇಳಬಹುದು. ಕಂಡ ಬಳಿಕ, ಅರ್ಥ ಮಾಡಿಕೊಂಡ ಬಳಿಕ, ನೀವು ತಿಳಿದ ಬಳಿಕ ಹೇಳಲಿನ್ನೇನು ನಾನು? ಮುಗೀತಲ್ಲ, ಮತ್ತೆ ಹೇಳಲಿಕ್ಕೆ ಏನು ಬಾಕಿ ಇಲ್ಲಲ್ಲ. ಕಾಣಲಿಲ್ವೇ ನೀವು? ಯಾವುದನ್ನು? ನಿನ್ನೆ ದಿವಸ ತುಂಬಿರುವಂತಹ ಸಭೆಯಲ್ಲಿ ಆ ಕುನ್ನಿಯಾದಂತಹ ಕೀಚಕ, ಸ್ವರೂಪಜ್ಞಾನ ವಿಹೀನನಾದವನು, ಎಲ್ಲರೂ ಕಾಣುತ್ತಿರುವಂತಹ ಸಭಾ ಮಧ್ಯದಲ್ಲಿ ನನ್ನನ್ನು ಕೆಡ ಹಾಕಿ ಎಡಕಾಲಿನಿಂದ ನನ್ನನ್ನು ತುಳಿದನಲ್ಲ. ಹೇಳಲೇ ಇಲ್ಲ ನಾನು ಅದನ್ನು. ಅದೇನು ದೊಡ್ಡ ಸಂಗತಿ? ಅದೇನು ದೊಡ್ಡ ವಿಷಯ ಅಂತದ್ದು? ಈ ಲೋಕದಲ್ಲಿ ಕೆಲವರು ತುಳಿಲಿಕ್ಕೆ ಇರುವವರು ಅಂತ ಇರ್ತಾರೆ, ಕೆಲವರೆಲ್ಲ ತುಳಿಸಿಕೊಳ್ಳಿಕ್ಕೆ ಅಂತಲೇ ಇರ್ತಾರೆ. ಅವ ತುಳಿಲಿಕ್ಕೆ ಹುಟ್ಟಿದವ, ನೀ ತುಳಿಸಿಕೊಳ್ಳಿಕ್ಕೆ ಹುಟ್ಟಿದವಳು. ಏನು ಮಾಡ್ಲಿಕ್ಕೆ ಬರ್ತದೆ ಅದರಲ್ಲಿ? ಮತ್ತೆ ನೀವೇ ಹಾಕಿರುವುದು? ಒಂದು 4 ಜನ ಆದರೂ ಪ್ರೇಕ್ಷಕರು ಬೇಕಲ್ಲ ನೋಡ್ಲಿಕ್ಕೆ, ಇಲ್ಲದಿದ್ರೆ ಚಂದ ಆಗುದು. ಹಾಗೆ ನಾನು ಪ್ರೇಕ್ಷಕರ ವರ್ಗದಲ್ಲಿ, ಅವ ತುಳಿಯುವುದು, ನೀ ತುಳಿಸಿಕೊಳ್ಳುವುದು, ನಾನು ನೋಡ್ಲಿಕ್ಕೆ ಒಬ್ಬ. ನೀವು ಅಂತವರಲ್ಲ. ನಿಮ್ಮಂತ ವಲ್ಲಭರು ನನಗಿದ್ದು ನಾ ಬನ್ನ ಪಡುವುದೇ ಹೇಳಿ. ಅಬಲೆಯಾದಂಥ ಹೆಣ್ಣಿಗಿಂತ ಸ್ಥಿತಿಯಾದರೆ ಅವಳ ಪ್ರಾರಬ್ಧ ಅಂತ ಹೇಳಬಹುದು. ಅಬಲೆಗೂ ಈ ಸ್ಥಿತಿ ಬರಕೂಡದು, ಸಾಮಾನ್ಯಳಾದವಳು ಅನುಭವಿಸಕೂಡದು. ಆದರೆ ನಾನು ಹಾಗಲ್ಲ. ಗಂಡು ಗಲಿಯಾದಂತಹ ನಿಮ್ಮ ಹೆಂಡತಿ, ನೀವಿರುತ್ತ, ನಿಮ್ಮ ಗಂಡುತನ ವಿರುದ್ಧ ನಿಮ್ಮ ಕಣ್ಣ ಮುಂದೆ ನನ್ನನ್ನು ಮತ್ತೊಬ್ಬ ಈ ರೀತಿಯಲ್ಲಿ ಬನ್ನಪಡಿಸಿದರೆ ನಾನಿದನ್ನು ಅನುಭವಿಸಿಕೊಂಡಿರಬೇಕು ಅಂತ ಹೇಳುತ್ತೀರಿ. ಇದು ಕೇವಲ ನಿನ್ನೆ ಒಂದು ದಿವಸದ ಸ್ಥಿತಿಯಲ್ಲ ಸ್ವಾಮಿ. ಮತ್ತೆ
ಈ ಕೆಲವು ದಿವಸಗಳಿಂದಲೂ ನನ್ನ ಬೆನ್ನ ಹಿಂದೆ ಬಿದ್ದಿದ್ದಾನೆ ಅವನು. ನನಗೆ ಓಡಾಡುವುದಕ್ಕೆ ಕಷ್ಟವಾಗುತ್ತಾ ಇದೆ, ನನಗೆ ಮಾನ ಉಳಿಸಿಕೊಳ್ಳುವುದಕ್ಕೆ ಕಷ್ಟವಾಗುತ್ತಾ ಇದೆ. ಇಲ್ಲ, ನಾನೇನು ಬದುಕುವುದಿಲ್ಲ. ಆ ಕೀಚಕ ನನ್ನ ಪ್ರಾಣ ಕಳೆಯುವುದಕ್ಕೆ ಬರುತ್ತಾನಂತ, ನನ್ನ ಮಾನ ಕಳೆಯುವುದಕ್ಕೆ ಬರುತ್ತಾನಂತಾದರೆ ನಾ ಪ್ರಾಣ ಕಳೆದುಕೊಳ್ಳುತ್ತೇನೆ. ಆತ್ಮಹತ್ಯೆಯನ್ನು ಯಾರು ಮಾಡಿಕೊಳ್ಳಕೂಡದು, ಮಹಾಪಾಪ. ಆದ್ರೆ ನಾ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದು ಮಾನ ಉಳಿಸಿಕೊಳ್ಳುವುದಕ್ಕೋಸ್ಕರವಾಗಿ. ಆದ್ರೆ ಒಂದು ಕೆಲಸ ಮಾಡುತ್ತೇನೆ. ಕಾಣುವುದಕ್ಕೆ 4 ಜನ ಪ್ರೇಕ್ಷಕರು ಅಂತ ಹೇಳ್ತೀರಲ್ಲ ನೀವು, ನಿಮ್ಮ ಹೆಸರು ಹೇಳಿ ಸಾಯ್ತೇನೆ. ಭೀಮಸೇನಂತ ಗಂಡ ಇದ್ದು ನನಗಿದ್ದ ಸ್ಥಿತಿಯಾಯಿತು, ಭೀಮಸೇನನ ಹೆಸರು ಹೇಳಿ ಸಾಯ್ತೇನೆ. ಆಗ ಆತ್ಮಹತ್ಯೆಯ ಪಾಪ ನನಗೆ ಬರುವುದಿಲ್ಲ. ಆ ಪಾಪ ನಿಮ್ಮನ್ನು ಸೇರಿಕೊಳ್ಳುತ್ತದೆ, ನಿಮ್ಮನ್ನು ಸೇರಿಕೊಳ್ಳುತ್ತದೆ. ನನ್ನನ್ನು ಗಂಡು 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 ಅಂತ ಹೇಳ್ತೀಯಲ್ಲ, ಹೌದು. ಅದನ್ನು ಸುಡು ನೀನು. ಎಂತದಕ್ಕೆ? ನಾನು ನಿನಗೆ ಗಂಡಿನ ಹಾಗೆ ಕಾಣ್ತೇನಲ್ಲ, ಶರೀರ ಸ್ವಲ್ಪ ಉಂಟು ನನಗೆ, ಅದನ್ನು ನೋಡಿ ಎಲ್ರಿಗೂ ಕಣ್ಣು. ಕುಂಡು ಕಲ್ಲಿನ ಹಾಗೆ ಇದ್ದಾನೆ ಭೀಮಸೇನ ಮಹಾಗಂಡು. ನಾ ಗಂಡಸೇ ಹೌದು ಅಂತಾದ್ರೆ ನನಗೂ ಕೋಪ ಬರ್ತಿರ್ಲಿಲ್ವಾ? ಬರಬೇಕು. ಬರ್ಲಿಲ್ಲ ಅಂದ್ರೆ ಅದರ ಅರ್ಥ ಏನು? ನನ್ನ ಗಂಡು ಸುತ್ತಲೂ ಸತ್ತಿದೆ ಅಂತ ಅರ್ಥ. ಅವತ್ತು ಆಯ್ತಲ್ಲ ಅಲ್ಲಿ ಏನು ವಸ್ತ್ರಾಪಹರಣಕ್ಕೆ ಪ್ರಯತ್ನ, ಸತ್ಯ. ಆಗ ಹೇಳಲಿಲ್ವ ನಾನು? ಎತ್ತಿದ್ದೀರಿ, ಕೂತ್ಕೊಳಿಸಿದ್ರೋ ಇಲ್ವಾ? ಧರ್ಮವಲ್ಲ ಕುಳಿತುಕೋ ಅಂತ ಹೇಳಿದ್ರು. ಅದಕ್ಕೆ ಹೇಳು, ನಾ ಎದ್ರು ನನ್ನನ್ನು ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ, ನನ್ನನ್ನು ಕೂತ್ಕೊಳ್ಳಿಸೋರಿದ್ದಾರೆ. ಹಾಗಾಗಿ ನನ್ನ ಗಂಡು ಸುತ್ತನ ಅಪ್ರಸ್ತುತ. ನಾನು ಗಂಡು ಅಂತ ನನಗೆ ಗೊತ್ತಾಗಬಾರ್ದು, ನಾನು ಹೇಳಲಿಕ್ಕಿಲ್ಲ. 1-2 ಪ್ರಸಂಗ ಅಲ್ಲ, ಕೆಲವು ಪ್ರಸಂಗದಲ್ಲಿ ಹಾಗೇ ಆಗಿದೆ. ನಮ್ಮ ಆಯುಧವನ್ನೆಲ್ಲ ಕಟ್ಟಿಟ್ರಲ್ಲ ಅಲ್ಲಿ. ಆಗ ಏನು ಹೇಳಿದ ಧರ್ಮರಾಯ? ಏನು ಹೇಳಿದ? ನೀನಿರ್ಲಿಲ್ವ ಅಲ್ಲಿ? ಅರ್ಜುನ ಬಂದರೆ ಮಾತ್ರ ಕೊಡಬೇಕು, ಇನ್ಯಾರಿಗೂ ಕೊಡಕೂಡದೆಂದು. ಅದಕ್ಕಿಂತ ಹೆಚ್ಚಿಗೆ ಹೇಳ್ಬೇಕಾ ನಾನು ಮೂರ್ಖ ಅಂತ? ಹೇಳ್ಬೇಕಾ? ಹೇಳಬೇಕು. ಏನು ಅವತ್ತು ಹೇಳಿದ್ರೆ ಆಮೇಲೆ ಸಮಾಧಾನ ಮಾಡಿದ್ದಾರಲ್ಲ ಅವರು. ಸಮಾಧಾನ ಮಾಡಿದ್ರು, ಕೊಡ್ದ ಮೇಲೆ ನೋವಾಯ್ತಾ? ಆಗಿದೆ ಅಲ್ಲ, ಮತ್ತೆ ನೋವಾಯ್ತು ಅಂತ ಒಳಸಿದ್ರೆ ಆಗ್ತದ? ನಾನು ಗಂಡಾಗಿ ಹುಟ್ಟಿದ್ದು ಮಾತ್ರ ನನ್ನ ಗಂಡು ಸುತನವನ್ನು ಪ್ರದರ್ಶಿಸುವುದಕ್ಕೆ ಈ ಪ್ರಪಂಚದಲ್ಲಿ ಪ್ರಾಶಸ್ತ್ಯ ಇಲ್ಲ, ಪ್ರಾಧಾನ್ಯತೆ ಇಲ್ಲ. ಹಾಗಾಗಿ ಭೀಮ ಕೇವಲ ತೋರ್ಪಡಿಕೆಗೆ ಮಾತ್ರ ಒಂದು ಚಿತ್ರಾರ್ಪಿತ ಪ್ರತಿಮೆಯ ಹಾಗೆ. ನೀರಪ್ಪ ಹೇಳ್ತಿ ಗಂಡು 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 ಅಂತ. ನಿಮಗೆಲ್ಲ ಒಂದೊಂದು ಉಪಕಾರ ಮಾಡಿದರೆ ಮತ್ತೆ ಅವನೇ ಇದ್ದಾನಲ್ಲ, ಸತ್ಯ ಸರಲ್ಲಿ ಅವನಲ್ಲೇ ಕೇಳುವುದು ಎಲ್ಲ ವಿಷಯವು. ಇಲ್ಲದೇ ಇದ್ದರೆ ಒಂದು ಸ್ವಲ್ಪ ಹೊತ್ತಿರುವುದು ಇನ್ನು ಬೆಳಗಾಗಲಿಕ್ಕೆ. ನಾವು ಸ್ವಲ್ಪ ವಿಶ್ರಾಂತಿ ಪಡೀತಾ ಇದ್ದೇನೆ. ಇಲ್ಲಿಗೆ ಬಂದು ನನ್ನಲ್ಲಿ ಎಬ್ಬಿಸಿ ಅಂತಹ ಅನಿವಾರ್ಯ ಏನು ನಿನಗೆ? ಮತ್ತೆ ಯಾರಲ್ಲಿ ಹೇಳಿಕೊಳ್ಬೇಕು ನಾನು ನಿಮ್ಮನ್ನು? ನಾನೊಬ್ಬನೇ ಇರುವುದು ನಿನಗೆ ಗಂಡ? ಒಬ್ಬನೇ ಆದರೆ ನನ್ನಲ್ಲೇ ಹೇಳಬೇಕಪ್ಪ, ಬೇರೆ ಯಾರು ಕೇಳುವವರಿಲ್ಲ. ಇನ್ಯಾರಲ್ಲಿ ಹೇಳಿಕೊಳ್ಳುವುದಕ್ಕಾಗುತ್ತದೆ ಹೇಳಿ? ನಿನ್ನ ಇದ್ದಾನಲ್ಲ ಧರ್ಮಪುರುಷ, ಧರ್ಮದ ದಶಲಕ್ಷಣಗಳನ್ನು ತಿಳಿದವ, ಎಲ್ಲಿ ಹೋದರೂ ಶಾಸ್ತ್ರ ಮುಗುಚಿ ಹಾಕುವ, ಹೇಳಿದ್ದನ್ನೆಲ್ಲ ಕೇಳುವವ, ಪ್ರಪಂಚದಲ್ಲಿ ಒಳ್ಳೆಯ ಸಂಭಾವಿತ ಧರ್ಮರಾಯ ನಿನ್ನ ದೊಡ್ಡ ಗಂಡ. ಅವರಲ್ಲಿ ಹೇಳು ಧರ್ಮರಾಯನಲ್ಲಿ, ನನಗೆ ಹೀಗಾಯ್ತು ಪ್ರಭು, ನನ್ನ ಮಾನ ಹೋಗ್ತಾ ಉಂಟು, ನೀವು ನನ್ನ ಪತಿದೇವರು, ಮಾನ ಉಳಿಸಿ ಅಂತ ಹೇಳು. ಹಕ್ಕುದಾರ, ಮನೆಯ ಹಿರಿಯ ಮಗ, ಕುಟುಂಬದ ಯಜಮಾನ ಧರ್ಮರಾಯ, ಇವಾಗ್ತದ ನಿನಗೆ? ಹೇಳು. ಹೇಳಬಹುದಿದೆ. ಧರ್ಮರಾಜನಲ್ಲಾಡಿದರೆ ಇನ್ನೊಂದಿಷ್ಟು ಧರ್ಮಶಾಸ್ತ್ರಗಳನ್ನು ಹೇಳಿಯಾನೇ ಹೊರತು ಹೆಂಡತಿಯ ಮನೋಧರ್ಮ ಅವನಿಗೆ ಅರ್ಥವಾಗದು. ಅಂತಕನ ಸುತನೊಳಗೆ ಆಡುವುದಕ್ಕಿಂತ ಅಂತಕನ ಮನೆ ಹೋಗುವುದು ಲೇಸು. ಅದಕ್ಕೆಲ್ಲ ಉತ್ತರ ನಿನ್ನಲ್ಲಿ ಉಂಟು. ಮತ್ತೊಬ್ಬ ಇದ್ದಾನಲ್ಲ ನಿನ್ನ ಸತ್ಯ ಗಂಡ, ನಿನ್ನ ನಿಜವಾದ ಗಂಡ, ನಿನ್ನಪ್ಪ ನಿನ್ನ ಪಡೆಯುವುದಕ್ಕಿಂತ ಮೊದಲೇ ಸಂಕಲ್ಪಿಸಿ ಅವನಿಗೇ ಕೊಡುವುದು ಅಂತ ನಿನ್ನನ್ನು ಹುಟ್ಟಿಸಿದ್ರಲ್ಲ, ನೀನು ಅವನಿಗಾಗಿಯೇ ಹುಟ್ಟಿದ್ದಲ್ವ? ಅರ್ಜುನನಿಗೆ ಬಿಲ್ಲೆತ್ತಿ ಸ್ವಯಂವರದಲ್ಲಿ ಮತ್ಸ್ಯಯಂತ್ರದ ಕಣ್ಣಿಗೆ ಬಿಟ್ಟು ನಾವೆಲ್ಲ ಲೆಕ್ಕ ಬರ್ತಿಗೆ ಆದವರು. ಒಬ್ಬ ನಿಜವಾದ ನಿನ್ನ ಗಂಡ ಇದ್ದಾನಲ್ಲ ಅಲ್ಲಿ, ಹೋಗಿ ಹೇಳು, ಹೀಗೆ ಹೋಗಿ ಹೇಳು ಅವನಲ್ಲಿ.
ಅರ್ಜುನನಲ್ಲಿ. ಅಣಕ ಮಾಡುತ್ತಿದ್ದೀರಾ? ಅರ್ಜುನನ ಪರಿಸ್ಥಿತಿ ಏನೆನ್ನುವುದು ನಿಮಗೆ ತಿಳಿದಿಲ್ವೇ ಹೇಳಿ? ಅತ್ತ ಹೆಣ್ಣು ಅಲ್ಲ, ಇತ್ತ ಗಂಡು ಅಲ್ಲದ ನಪುಂಸಕನಾಗಿದ್ದಾನೆ. ಅವನಲ್ಲಿ ಹೇಳಿ ಏನು ಪ್ರಯೋಜನವಿದೆ? ಹೆಣ್ಣಾಗಿ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಾರ, ಗಂಡಾಗಿ ಬಂದು ನನಗೆ ಉಪಕಾರವನ್ನು ಮಾಡಲಾರ. ಅವನಿಂದ ಸಾಧ್ಯವಾಗದು ಪ್ರಭು. ಮತ್ತೊಬ್ಬ ಇದ್ದಾನಲ್ಲ, ದಾನಗ್ರಂಥಿ, ಕುದುರೆಯ ಲದ್ದಿ ತೆಗೆಯುವವ ನಕುಲ. ಈ ಪ್ರಪಂಚದಲ್ಲಿ ಅವನಷ್ಟು ಸುಂದರರು ಬೇರೊಬ್ಬರಿಲ್ಲ. ಒಂದು ಮುಂಗುಸಿಯ ಹಾಗಿರುವವ, ಹಾವು ಹಿಡಿಲಿಕ್ಕೆ ಬಹಳ ಸುಲಭದಲ್ಲಿ ಅವನಿಗೆ ಬರ್ತದೆ. ನಿನ್ನ ಸಣ್ಣ ಗಂಡಂದಿರಲ್ಲಿ ದೊಡ್ಡ ಗಂಡ, ನಿನ್ನ ಅತ್ಯಂತ ಮೋಹದ ಗಂಡ, ನಿನ್ನ ಪ್ರೀತಿಯ ಗಂಡ, ಆ ನಕುಲನಲ್ಲಿ ಹೇಳಬಹುದಲ್ಲ, ಕುದುರೆ ಲಾಯಕ್ಕೆ ಹೋಗುದಪ್ಪ, ಹೀಗೆ ಆಗಿದೆ ಅಂತ ಹೇಳುದು. ಕೇಳೋದಿಲ್ವವ? ಕುದುರೆಯನ್ನು ನೋಡಿಕೊಂಡಷ್ಟು ಚಂದವಾಗಿ ಚದುರೆಯಾದ ನನ್ನ ಮನಸ್ಸನ್ನು ನಾವು ಅರ್ಥ ಮಾಡಿಕೊಳ್ಳಲಾರ ಪ್ರಭು. ಅವಲ್ಲದಿದ್ರೆ ಇನ್ನೊಬ್ಬ ಇಲ್ವಾ ಲೆಕ್ಕದಲ್ಲಿ? ಸಹದೇವ. ಸಹದೇವ ತ್ರಿಕಾಲಜ್ಞಾನಿ. ಹೇಳಿದನಲ್ಲ ನಿನ್ನಲ್ಲಿ ಅವತ್ತು ನಿನಗೆ ಸಹಕಾರವಾಗಿ ನಿಂತನಲ್ಲ ಸಹದೇವ ಒಬ್ಬ. ನಿನಗೆ ನೆನಪಿಲ್ವಾ ಅವತ್ತು ನನ್ನಲ್ಲಿ ಮಾತಾಡಿದ ಪ್ರಸಂಗ? ಅವ ಒಬ್ಬನೇ ಸಿಕ್ಕಿದ್ದಲ್ವಾ? ಆ ದನದ ಕೊಟ್ಟಿಗೆಯಲ್ಲಿ ಇರ್ತಾನೆ. ಹೇಗೂ ದನ ಮೇಯಿಸುವಾಗ ಒಮ್ಮೆ ಹೋಗುವುದಪ್ಪ ಎಡೆಯಲ್ಲಿ. ಹೀಗೀಗ ಉಪದ್ರ ಉಂಟು ಕೀಚಕ ಮಹಾನುಭಾವರದ್ದು. ನಮಗೆ ಬದುಕಲಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ, ನೀವೊಂದು ವಿಷಯ ತಿಳ್ಕೊಳ್ಬೇಕು ಅಂತ. ಜ್ಞಾನಮೂರ್ತಿ ಸಹದೇವ, ಹೇಳು. ನಾನೊಬ್ಬನೇ ಇರುವುದಾ? ಇನ್ನು 4 ಜನ ಇಲ್ವಾ? ಒಂದೊಂದು ವಿಷಯ ಹೇಳು. ನಿನ್ನನ್ನು ಮದುವೆ ಆದ ಅವತ್ತಿನಿಂದ ನಂತರ ಹೇಳು, ಮಾತಾಡು. ಪಶುಗಳ ಹೃದಯ ಅರ್ಥವಾದಷ್ಟು ಸುಲಭವಾಗಿ ನನ್ನ ಹೃದಯ ಸಹದೇವನಿಗೆ ಅರ್ಥವಾಗಲಾರ. ನೀನು ದನಕ್ಕಿಂತಲೂ ಕಡೆಯ. ಒಂದು ಪಶುಗಳ ಮನಸ್ಸು ಅರ್ಥ ಆಗ್ತದಂತೆ, ನಿನ್ನ ಮನಸ್ಸು ಅರ್ಥ ಆಗಲ್ಲ ಅಂತ. ಅವರಿಗೆ ಅರ್ಥವಾಗುವುದಿಲ್ಲ. ಅದೇ ಯಾಕೆ ಅರ್ಥ ಆಗುವುದಿಲ್ಲ? ನೀನು ಯಾಕೆ ಅವರ ಹತ್ತಿರ ಹೋಗುವುದಿಲ್ಲ? ಯಾಕೆ ಅವರು ನೀ ಹೇಳಿದ್ದನ್ನು ಕೇಳುವುದಿಲ್ಲ? ಇಲ್ಲಿ ಕೇಳಲಿಕ್ಕೆ ಎತ್ತರೆ ಹುಟ್ಟಿ ಸತ್ತವ ಬೈತಾನಲ್ಲ. ಅದು ಹಾಗೆ. ಈ ಪ್ರಪಂಚದಲ್ಲಿ ಒಮ್ಮೆ ಒಬ್ಬ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಎಲ್ಲ ಬರುವುದು ಅವನಲ್ಲಿಗೆ. ಕೊಡದೇ ಇರುವ ತಾಯಿ ಹೇಗೋ ಕೊಡಲಿಲ್ವಲ್ಲ, ಕೊಡುವ ಮೂರ್ಖನೂ ಕೊಡುವುದಿಲ್ಲಲ್ಲ. ಇವತ್ತು ಕೊಡುವವನಿಗೆ ಮೂರ್ಖ ಅಂತ ಪಟ್ಟ, ಕೊಡದೇ ಇರುವವರಿಗೆ ತಾಯಿ ತಂದೆಯಪ್ಪ ಅಂತ. ನೀನು ಕಣ್ಣಿಳಿಸಬೇಡ. ನೀನು ಕಣ್ಣಿಳಿಸಿದ್ರೆ ನನಗೂ ಸ್ವಲ್ಪ ಕಷ್ಟ ಆಗ್ತದೆ, ಗೊತ್ತಾಯ್ತಲ್ಲ? ನೀನು ನನ್ನಲ್ಲಿ ಯಾವ ಸುದ್ದಿಯೂ ಮಾತಾಡೋದು ಬೇಡ. ನನಗೆ ಭಾವ ಇಲ್ಲ, ನನಗೆ ಆವೇಶ ಇಲ್ಲ, ನನಗೆ ಗಂಡಸುತನ ಇಲ್ಲ, ನಿನ್ನ ಸುದ್ದಿ ಕೇಳಲಿಕ್ಕಿಲ್ಲ, ನನಗೆ ಸ್ಪಂದಿಸಲಿಕ್ಕಿಲ್ಲ. ಯಾರಲ್ಲಿ ಬೇಕಾದ್ರೆ ಹೇಳು. ಶಿವ 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 ಪೂರ್ವ ಜನ್ಮದೊಡು ನಾನೇನು ಪಾಪವ ಮಾಡಿದೆನೋ ತನಗಿನೋ ಶಿವ 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 ಭವನೆಯಾಗಿ ಪುರುಷರಿಗೆ ದಾಸತಿಯ ಭವನೆಯಾಗಿ ಪುರುಷರಿಗೆ ಸತಿಯಾದ ದಿವಸಾರಾಭ್ಯವೀವರೆಗೆ ಶಿವ ಶಿವ ಪೂರ್ವ ಜನ್ಮದೊಳು ನಾನೇನು ಪಾಪವ ಮಾಡಿದೆನೋ ತನಗಿಲ್ವೋ ಶಿವ ಶಿವ ಶಿವನೇ ಶಿವನೇ ಶಿವನೇ, ನನಗೆ ಯಾಕಿಂತ ಪರಿಸ್ಥಿತಿ, ನನಗೆ ಯಾಕಿಂತ ಕಷ್ಟಗಳು? ಯಾವ ಜನ್ಮದಲ್ಲಿ ಯಾವ ಗಂಡ ಹೆಂಡತಿಗೆ ಯಾವ ಕಷ್ಟವನ್ನು ಕೊಟ್ಟಿದ್ದೇನೆಯೋ ಏನೋ, ಯಾವ ಗಂಡ ಹೆಂಡತಿಯನ್ನು ಬೇರ್ಪಡಿಸಿದ್ದೇನೋ ಏನೋ, ಆ ಪಾತಕವು ನನ್ನನ್ನು ಈ ಹೊತ್ತಿಗೆ ಈ ರೀತಿಯಲ್ಲಿ ಬಣ್ಣ ಬಡಿಸುತ್ತಾ ಇದೆಯೋ ಏನೋ. ಯಾರಲ್ಲಿ ಹೇಳಿಕೊಳ್ಳಲಿ ನಾನು? ಏನಂತ ಹೇಳಿಕೊಳ್ಳಲಿ ನಾನು? ನನಗುಡುವುದಕ್ಕೆ ಬಟ್ಟೆ ಕೊಡಿ, ನನಗೆ ತೊಡುವುದಕ್ಕೆ ಚಿನ್ನಾಭರಣ ಕೊಡಿ ಅಂತ ನಾನು ಇಲ್ಲಿ ಇವರಲ್ಲಿ ಬಂದು ಕೇಳುತ್ತಿರುವುದಲ್ಲ. ನನ್ನ ಮಾನ ಉಳಿಸಿ ಅಂತ ನಾ ಬೇಡಿಕೊಳ್ಳುತ್ತಾ ಇರುವುದು. ಅಷ್ಟಕ್ಕೆ ಇವರಾಡುತ್ತಿರುವುದು ನನ್ನಿಂದ ಸಾಧ್ಯವಿಲ್ಲವೆಂದು. ಉಂಟೆ ಈ ಪ್ರಪಂಚದಲ್ಲಿ ಒಬ್ಬಳಿಗೆ ಒಬ್ಬ ಮಾತ್ರ ಈ ಪ್ರಪಂಚದಲ್ಲಿ ಗಂಡ. ತರುಣಿ ಗೋರ್ವಳಿಗೋರ್ವನು ವಲ್ಲಭನಾಗಿರುತ್ತಾನೆ. ದಾರಿಯ ಬದಿಯಲ್ಲಿ ಭಿಕ್ಷೆ ಬೇಡುವಂತ ಭಿಕ್ಷುಕನ ಹೆಂಡತಿಯೇ ಇರಲಿ, ಅವಳ ಮೈ ಮೇಲೆ ಯಾವನೋ ಒಬ್ಬ ದಡಿಗ ಬಂದು ಕೈ ಇಕ್ಕುವುದಕ್ಕೆ ಮುಂದಾದರೆ ಏಳುವುದಕ್ಕಾಗದೇ ಇರುವಂತ ಭಿಕ್ಷುಕನಾದರೂ ಹೂಂಕರಿಸುತ್ತಾನೆ. ಅವಳು ನನ್ನ ಹೆಂಡತಿ ಎನ್ನುವ ಕಾರಣಕ್ಕೋಸ್ಕರವಾಗಿ
ಇವರ ಕಣ್ಣ ಮುಂದೆಯೇ ಇವರ ಹೆಂಡತಿಯನ್ನು ಮತ್ತೊಬ್ಬ ಕಷ್ಟಪಡಿಸುತ್ತಿದ್ದಾಗಲೂ ಕಣ್ಣು ಬಿಟ್ಟು ನೋಡುತ್ತಿದ್ದಾರೆಯೇ ಹೊರತಾಗಿ ಯಾರೊಬ್ಬರೂ ನನ್ನನ್ನು ಕಾಪಾಡುವುದಕ್ಕೆ ಬರುತ್ತಾ ಇಲ್ಲ, ನನ್ನ ರಕ್ಷಣೆಯನ್ನು ಮಾಡುತ್ತಾ ಇಲ್ಲ. ನಾನು ಯಾಕಾಗಿ ಇವರಿಗೆ ಹೆಂಡತಿಯಾದೇನೋ ಏನು ಚೆನ್ನಾಗಿ ನನಗೆ ನೆನಪಿದೆ. ನನ್ನ ತಂದೆಯ ಮನೆಯಲ್ಲಿ ನನಗೆ ಈ ಕಷ್ಟವಿರಲಿಲ್ಲ. ಯಾವಾಗ ನಾ ಪಾಂಡವರಿಗೆ ಹೆಂಡತಿಯಾದೇನೋ ಅಲ್ಲಿಂದ ನನಗೆ ಕಷ್ಟಗಳು ಬರುವುದಕ್ಕೆ ಪ್ರಾರಂಭವಾಯಿತು. ಅಗ್ನಿಕುಂಡದ ಮಧ್ಯದಲ್ಲಿ ಸಾಲಂಕೃತಳಾಗಿ ಯೌವನವತಿಯಾಗಿ ನಾನು ಎದ್ದು ಬಂದವಳು. ನನ್ನಪ್ಪ ದ್ರುಪದ ಮಹಾರಾಜ ನನ್ನನ್ನು ಚೆನ್ನಾಗಿಯೇ ನೋಡಿಕೊಂಡಿದ್ದ. ಯಾವಾಗ ನಾ ಪಾಂಡವರಿಗೆ ಹೆಂಡತಿಯಾದೇನೋ ಅವತ್ತೇ ಕುಂಬಾರನ ಮನೆಯಲ್ಲಿ ಬರಿನೆಲದಲ್ಲಿ ಮಲಗಿಸಿದವರು ಇವರು. ಅವತ್ತಿನಿಂದ ನನಗೆ ಕಷ್ಟಗಳು ಬಂತು. ಮೊದಲೊಮ್ಮೆ ಕೌರವನು ಮಾನವ ಸೆಳೆದ. ಆ ಕೌರವ ನನ್ನ ಮೇಲೆ ಕೆಟ್ಟ ದೃಷ್ಟಿಯನ್ನು ಇರಿಸಿಕೊಂಡು ನನ್ನನ್ನು ಕೆಡಿಸುವುದಕ್ಕೆ ಮುಂದಾದದ್ದು ಯಾವ ಕಾರಣಕ್ಕೋಸ್ಕರವಾಗಿ? ನಾ ಇವರಿಗೆ ಹೆಂಡತಿ, ನಾ ಪಾಂಡವರ ಹೆಂಡತಿ ಎನ್ನುವ ಕಾರಣಕ್ಕೋಸ್ಕರವಾಗಿ ನನ್ನನ್ನು ಕೆಣಕಿದ ಉಂಟೆ. ನಾ ತಲೆ ಬಿಚ್ಚಿ ಹಾಕಿಕೊಂಡು ಮತ್ತೊಂದು ಹೆಣ್ಣು ಮಕ್ಕಳ ತಲೆ ಕೂದಲನ್ನು ಕಟ್ಟುತ್ತಾ ಇದ್ದೇನೆ ನಾನು. ಉಳಿದ ಹೆಣ್ಣು ಮಕ್ಕಳ ಮುಡಿ ಬರಿ ಮುಡಿ, ನನ್ನದಿದು ಸಿರಿಮುಡಿ. ಈ ತಲೆ ಕೂದಲನ್ನು ಬಿಚ್ಚಿ ಹಾಕಿದವನ ಆ ದುಶ್ಯಾಸನ, ಮತ್ತೊಬ್ಬ ನನ್ನ ಸೀರೆಯನ್ನು ಸೆಳೆಯುವುದಕ್ಕೆ ಆಜ್ಞೆಯನ್ನು ಕೊಟ್ಟಂತ ಕೌರವ. ಯಾವ ಕಾರಣಕ್ಕಾಗಿ? ನಾ ಇವರ ಹೆಂಡತಿ ಎನ್ನುವ ಕಾರಣಕ್ಕೋಸ್ಕರವಾಗಿ ಉಂಟೆ. ಸತ್ತ ಹೆಣಕ್ಕಾದರೂ ಒಂದು ತುಂಡು ಬಟ್ಟೆಯಿಂದ ಮುಚ್ಚುತ್ತಾರೆ. ಜೀವಂತ ಇರುವವರ ಮೈ ಮೇಲಿನ ಬಟ್ಟೆಯನ್ನು ಯಾರಾದರೂ ಸೆಳೆಯುತ್ತಾರೆಯೇ? ಅಂತಹ ಸ್ಥಿತಿಗೂ ನಾವು ಒಳಗಾಗಿ ಬಿಟ್ಟೆ. ಯಾಕಾಗಿ? ಇವರ ಹೆಂಡತಿ ಎನ್ನುವ ಕಾರಣಕ್ಕೋಸ್ಕರವಾಗಿ. ನಾವು ವನವಾಸದಲ್ಲಿದ್ದರೆ ಭಾವನಾಗಿರುವಂತಹ ಸೈಂಧವ ಜಯದ್ರಥ ಬಂದು ನನ್ನನ್ನು ಎಳೆದುಕೊಂಡು ಹೋದ. ಯಾಕಾಗಿ? ನಾ ಪಾಂಡವರಿಗೆ ಹೆಂಡತಿ, ನಾ ಇವರ ಹೆಂಡತಿ ಎನ್ನುವ ಕಾರಣಕ್ಕೋಸ್ಕರವಾಗಿ. ಇವತ್ತು ಉಪ್ಪಿಗೆ ಕೈ ಇಕ್ಕುವುದಕ್ಕೆ ಹೋದರೆ ಆ ಸೈಂಧವನ ನೆನಪಾಗುತ್ತಿದೆ. ಚಪ್ಪೆ ಅನ್ನ ಊಟ ಮಾಡುತ್ತಾ ಇದ್ದೇನೆ. ಆದರೆ ನನ್ನ ಗಂಡಂದರಿಗೆ ಚಪ್ಪೆತನ ಬಂದು ಹೋಯಿತು ಎನ್ನುವ ಹಾಗೆ ನನಗೆ ತಿಳಿಯದೇ ಹೋಯಿತು. ಸಾಮಾನ್ಯದವರೇ ಇವರು. ಕೈಯಲ್ಲಿ ಆಗದೇ ಇದ್ದಂತ ಅಶಕ್ತನಾದಂತ ಗಂಡು ಸುತ್ತಾಗಿದ್ದರೆ ಸುಮ್ಮನೆ ಕುಳಿತುಕೊಳ್ಳಬಹುದಾಗಿತ್ತು. ಅಸಮರ್ಥರೇ ಇವರು. ಯಾರಿವರು? ಪತಿಗಳಾರೇನೆ ಗೀರುಮಾವಣರ ಸರಿಮಿಗಿಲು, ದೇವತೆಗಳಿಗಿಂತಲೂ ಸರಿಮಿಗಿಲಾದಂತಹ ಪರಾಕ್ರಮವನ್ನು ಹೊಂದಿಕೊಂಡಂತ ಇವರು ಕೈ ಹಿಡಿದ ಹೆಂಡತಿಯನ್ನು ರಕ್ಷಿಸುವುದಕ್ಕೆ ಮುಂದಾಗುತ್ತಾ ಇಲ್ಲ. ಇವನಲ್ಲಿ ಹೇಳಿದರೆ ಅವ, ಅವನಲ್ಲಿ ಹೇಳಿದರೆ ಮತ್ತೊಬ್ಬ, ಹೇಗೆ ಸಾಗ ಹಾಕುತ್ತಾ ಇದ್ದಾರೆ. ಇಂಥ ನಪುಂಸಕರಿಗೆ, ಇಂಥ ಷಂಡರಿಗೆ, ಇಂಥ ಬಂಡರಿಗೆ ನಾನು ಯಾಕೆ ಹೆಂಡತಿಯಾಗಬೇಕಾಯ್ತು? ಶಿವನೇ, ನಾನು ಯಾಕೆ ಹೆಂಡತಿಯಾಗಬೇಕು? ಮಾನಿನಿ ಎಳನದಿರೆ ತಾನಾರೆನ್ನಯ ಮಾನವನು ಕಳೆ ಮಾತನ ಬೆದರದೆ ನುಂಡು ಬೇಳೆ ಮಾನಿರಿ ಎಳನದಿರೆ ಮಾನವ ಸುರದನ ಬರೊಳಗೆ ನೀರೆ ಎಳನದಿರೆ. ಒಂದೊಂದು ವಾಕ್ಯದ ಹಿಂದೆಯೂ ನೀನು ನೋಟ ನೋಡಿ ಕಲ್ಲ ಬಿಸಾಡುವುದು. ನಿನಗೆ ಊಟಕ್ಕೆ ಉಪ್ಪಿಲ್ಲದೆ ಇದ್ದದ್ದು ಪಾಂಡವರಿಗೆ ಹೆಂಡತಿಯಾಗಿ, ಅನ್ನ ಬೇಯದೆ ಇದ್ದದ್ದು ಪಾಂಡವರಿಗೆ ಹೆಂಡತಿಯಾಗಿ, ನೀನು ಊಟಕ್ಕೆ ಕೂತುಕೊಳ್ಳುವಾಗ ಹಾಕಿದ ಎಲೆ ಹರಿದದ್ದು ಪಾಂಡವರಿಗೆ ಹೆಂಡತಿಯಾಗಿ. ಹೇಳು, ಅದನ್ನು ಹೇಳು, ಸೇರಿಸೋದಕ್ಕೆ. ನಿಮಗೆ ಕಡಿಮೆ ಮಾಡಲಿಲ್ಲಲ್ಲ ನಾನು ಅಕ್ಷಯ ಪಾತ್ರೆಯಿಂದ. ಈಗ ತುಂಬಾ ಆಯ್ತು. ಅವತ್ತು ಉಪವಾಸ ಹಾಕಬೇಕಿತ್ತು ನಿಮಗೆ. ಅದು ಆವಾಗ ಹಾಕಿದ ಹೆಚ್ಚಾಗಿ ಹೀಗೆ ಮಾಡುದು ನೀವು. ಏನು ಮಾಡುವ ಹೇಳು.
ಸ್ವಲ್ಪ ಜೀರ್ಣಶಕ್ತಿ ಹೆಚ್ಚುಂಟು ನಮಗೆ, ಬಾಕಿದವರಿಗೆ ಕಡಿಮೆ ಉಂಟು ಅಷ್ಟೇ. ನಾವು ಹೆಚ್ಚು ತಿನ್ನುವುದಲ್ಲ, ಕರಗ್ತದಲ್ಲ. ನಮ್ಮ ಅಮ್ಮ ಕಲಿಸಿದ್ದದು, ಬೇಡಿ ತಂದದ್ದರಲ್ಲಿ ಸರಿ 2 ಪಾಲು ಮಾಡುವುದು, 1 ಪಾಲು ನನಗೆ ಕೊಡುವುದು. ನಾನು ಊಟಕ್ಕಾಗಿ ಆತ್ಮಹತ್ಯೆಗೆ ಹೊರಟಿದ್ದೆ, ಗೊತ್ತುಂಟ ನಿನಗೆ? ಕೇಳಿದ್ದೇನೆ. ಅವನನ್ನು ಕೊಲ್ಲಿಕ್ಕೆ ಆಗ್ತದೆ ಅಂತಲ್ಲ, ಬಕಾಸುರನನ್ನು ಮುಗಿಸ್ತೇನೆ ಅಂತ ಹೋದದ್ದಲ್ಲ. 1 ಹೊತ್ತಾದರೂ ಸರಿ ಊಟ ಮಾಡಿ ಸಾಯ್ತಾರಲ್ಲ, ಆ ಊಟ ಮಾಡಿ ಆ ತೃಪ್ತಿಯಲ್ಲೇ ಜೀವ ಹೋಗ್ಲಿ ಅಂತ ಹೋದ್ದು. ಮತ್ತೆ ಅವ ಸತ್ತ, ಬದುಕಿದ ನನ್ನನ್ನು ತೋರಿಸಿ ಎಲ್ಲ ಹೇಳಿದ್ರು ಅವನನ್ನು ಕೊಂದ ಅಂತ. ಯಥಾರ್ಥಕ್ಕೂ ನಾ ಕೊಲ್ಲಿಕ್ಕೆ ಹೋದದ್ದಲ್ಲ, ಅವ ಸತ್ತದ್ದು. ಆ ಊಟ ಮಾಡಿದ ತೃಪ್ತಿಯಲ್ಲಿ ಬಡ್ದದ್ದು ನೋಡು. ಎಷ್ಟು ಮಾತಾಡ್ತೀನಿ. ನಾ ಮಾಡಿದ ಸಾಧನೆ 1 2 ಎಷ್ಟು ಮಾಡಲಿಲ್ಲ ನಾನು? ಎಂತ ಮಾಡಿದ್ದೆ? ಏನು ಮಾಡಲಿಲ್ಲ, ಇದೇ ಹೇಳಿದೆಯಲ್ಲ ಜಯದ್ರಥನ ಪ್ರಕರಣ. ಏನು ಮಾಡಿದ್ದೇನೆ ಅವನನ್ನು ನಾನು? ತಲೆಗೊಳಿಸಿದಲ್ವ? ಅದು ತಲೆಗೊಳಿಸಿದ್ದಲ್ವ? ಮತ್ತೇನು ಮಾಡಬೇಕಿತ್ತು? ಬಕಾಸುರನನ್ನು ಕೊಂದದ್ಯಾರು? ನೀವೇ. ಕಿಮ್ಮೀರನನ್ನು ಕೊಂದದ್ಯಾರು? ನೀವೇ. ಹಿಡಿಂಬಾಸುರನನ್ನು ಕೊಂದದ್ಯಾರು? ನೀವೇ. ಘಟೋತ್ಕಜನಿಗೆ ಅಪ್ಪ ಆದದ್ಯಾರು? ಅದವಳಿಂದ. ಅದವಳಿಂದ. ಮತ್ತೆ ಅವಳಿಲ್ಲದಿದ್ರೆ ನೀವು ಅಪ್ಪ ಹೇಗಾಗ್ತಿದ್ರಿ? ಬಿಡು, ನಿನ್ನನ್ನು ಮದುವೆ ಆದನಲ್ಲ ಅರ್ಜುನ, ಆ ಸಭೆಯಿಂದ ನಿನ್ನನ್ನು ಕರ್ಕೊಂಡು ಬರಬೇಕಾದ್ರೆ ಏನು ಮಾಡಿದ್ದೇನೆ ಅಂತ ಗೊತ್ತುಂಟ ನನಗೆ? ನಾನು ಏನು ಮಾಡಿದ್ದೇನೆ ಅಂತ ನಿನಗೆ ಗೊತ್ತುಂಟಾ? ಚಪ್ಪರದ ಕಂಬ ಕಿತ್ತಿದ್ದಿ. ಹೌದಾ? ನಿನ್ನ ಅಪ್ಪ ಹಾಕಿದ ಚಪ್ಪರದ ಕಂಬ ಕಿಳಿಕಿರುವವನು ನಾನು ವಿರೋಧಿಸಿದ್ದೀರಿ ಅಂತ ಹೇಳಿದ್ದೆ ನಾನು. ಅದು ಚಪ್ಪರದ ಕಂಬ ಕಿತ್ತಿದ್ದೇನೆ, ನಾನು ಅದನ್ನು ಹೇಳುದು ಆಗ ಹೊಡಿಲಿಕ್ಕೆ ಚಪ್ಪರದ ಕಂಬವನ್ನಾದರೂ ಕಿತ್ತಿದ್ದೇನೆ. ಇದು ಪಕ್ಕ ಹೇಳುವಾಗ ನಿನ್ನ ಅಪ್ಪ ಹಾಕಿದ ಚಪ್ಪರ ಕೀಳ್ಲಿಕ್ಕಿರುವವನು ನಾನು. ಭೀಮ ಯಾರು? ಭೀಮ ಸೆಟದ ಅಂತಾದರೂ ಈ ಪ್ರಪಂಚದಲ್ಲಿ ನನ್ನನ್ನು ಬಗ್ಗಿಸುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಿನಗೊಂದು ಕತೆ ಗೊತ್ತುಂಟಾ? ನಿನ್ನ ಕಣ್ಣೆದುರೇ ಆದದ್ದಲ್ವೋ? ಅರ್ಜುನ ಹೋದ, ಈಶ್ವರನಿಂದ ಬೇಕಾದ ವರ ಪಡೆದ, ಆ ದೇವಲೋಕಕ್ಕೆ ಹೋಗಿ ಬಂದ. ನಿನ್ನ ದೊಡ್ಡ ಗಂಡ ಇದ್ದಾನಲ್ಲ ಧರ್ಮರಾಜ, ಏನ್ ಹೇಳಿದವ? ಅರ್ಜುನ ಸಾಧನೆ ಮಾಡಿದ. ನಾನೇನು ಮಾಡಿದಾಗ ಏನು ಮಾಡಿದೆ? ಹೊರಗೋದು. ಎಂತದಕ್ಕೆ? ಗದೆ ಬಿಸಾಡ್ಲಿಕ್ಕೆ. ಮತ್ತೆ ಹೊರಗೋದ್ರಿ ಅಂತ ನಿಲ್ಲಿಸುವುದು ಯಾಕೆ ನೀನು? ಕೈಯಲ್ಲಿರುವ ಗದೆಯನ್ನು ಮೇಲೆ ಬಿಸಾಡಿ ಅದು ಕೆಳಗೆ ಬರುವುದಕ್ಕಿಂತ ಮೊದಲು ಪ್ರತ್ಯಕ್ಷ ಆಗುವುದಿದ್ರೆ ಬಾ ಈಶ್ವರ, ಇಲ್ಲದೆ ಇದ್ರೆ ಆ ಗದೆಗೆ ನನ್ನ ತಲೆ ಕೊಟ್ಟು ಸಾಯ್ತೇನೆ ಅಂತ ಹೋದೆ. ಇವು ಅಷ್ಟು ಸಮಯ ಹೋಗಿ ಮೂಗು ಹಿಡಿದು ತಪಸ್ಸು ಮಾಡಿದ್ದು, ಮತ್ತೆ ಈಶ್ವರ ಬಂದದ್ದು. ಅಲ್ಲಿ ಏನಾಯ್ತು? ಹಿಡ್ಕೊಂಡ ಗದೆಯನ್ನು ಬಂದು ನನ್ನಲ್ಲಿ ಏನು ಬೇಕು ಅಂತ ಕೇಳಿದಾಗ ನಾನು ಒಂದೇ ಕೇಳಿದ್ದು, ನೀನೇ ನಾನಾಗಬೇಕು ಅಂತ. ಗೊತ್ತುಂಟ ನಿನಗೆ? ನೆನಪಾಗ್ತದ ನಿನಗೆ? ಅಂತ ನನ್ನನ್ನು ಷಂಡ ಬಂಡ ಅಂತ ಹೇಳಲಿಕ್ಕೆ ನಿನ್ನ ನಾಲಿಗೆಯಲ್ಲಿ 1 ತುಂಡು ಎಲುಬು ದೇವರು ಇಡ್ಲಿಲ್ಲಲ್ಲ. ಈ ಸಂಭ್ರಮಕ್ಕೇನು ತೊಂದರೆ ಇಲ್ಲ, ಯಾರಲ್ಲಾಗ್ದಿದ್ರೇನು, ಮನೆ ಹೆಂಡತಿಯಲ್ಲಾಗುದಿಲ್ಲ. ಒಂದೊಂದು ಮಾತುಂಟು. ಎದೆ ಹೊಡ್ಕೊಳ್ಳೋದು ನೋಡಿ, ಎದೆ ಅಗಲ ಉಂಟು, ಕೈ ಉದ್ದ ಉಂಟು, ಬಡ ಹೊಡ್ಕೊಂಡು ನಾನಿನ್ನು ಕಡಿಮೆ ಅಂತ ಹೇಳಿ ಆಯ್ತು. ಅಷ್ಟಿದ್ದವರು ಮತ್ತೆ ಕೆಲಸ ಮಾಡ್ಲಿಕ್ಕೇನು ಈಗ? ಕೀಟಗಳನ್ನು ಕೊಲ್ಲಿಕ್ಕೆ ಆಗುದಿಲ್ಲ ನಿಮಗೆ? ನಾ ಯಾಕೆ ಕೊಲ್ಲುವುದಿಲ್ಲ ಗೊತ್ತುಂಟ? ಏನಾಗಿದೆ ನಿಮಗೆ? ಗಂಡ ಮತ್ತಿಬ್ಬರು ಪರಾಕ್ರಮಿಗಳು. ಒಟ್ಟಿಗೆ ಎಷ್ಟು ಮಂದಿ? ಮುಂದೆ ಒಬ್ಬ, ಹಿಂದೆ 3. ಕಾಂತಾರ ಹಿಂದೆ 4 ಮಂದಿ ಇದ್ದಾರೆ. ಆ ಷಂಡಂದಿರೊಟ್ಟಿಗೆ ಹುಟ್ಟಿದ ನಾನು ಈಗಾದ್ದು. ಇವರು 4 ಜನರು ಷಂಡ. ನೀನು ಅಲ್ಲಿಗೆ ತೋರಿಸಬೇಡ. ಅದು ನಿಮ್ಮ ಬೆನ್ನ ಹಿಂದೆ. ನಿನ್ನ ಹೆಸರೇನು? ಧರ್ಮರಾಯ, ಅರ್ಜುನ, ನಕುಲ, ಸಹದೇವ ಅಂತ. ಅದು ನಿಮ್ಮ ಒಡ ಹುಟ್ಟಿದ ನಿಮ್ಮ ಹಿಂದಿರುವವರು ಷಂಡ. ಒಬ್ಬ ಮುಂದೆ, 3 ಜನ ಹಿಂದೆ. ಆ 4 ಜನವೂ ಕೂಡ ಗಂಡುಸುತರ ಇಲ್ಲದೆ ನರಸತ್ತವರ ಹಾಗೆ ಬದುಕಿದ್ದರಿಂದ ನಾನು ಹೀಗೆ. ನಿನಗೊಂದು ಕತೆ ಹೇಳಬೇಕಾ? ಎಂಥದ್ದು? ನಿನಗೆ ಏಲಕ್ಕಿ ಗಿಡದ ಪರಿಚಯ ಉಂಟಾ? ಅಡಿಗೆಗೆ ಹಾಕುದು ನೀವೇ ಅಲ್ಲ ಇವತ್ತು. ಆ ಏಲಕ್ಕಿ ಬುಡದ ಮದಿಯಲ್ಲಿ, ಗಿಡದ ಬುಡದಲ್ಲಿ ಒಂದು ಹಾವು ಮಲಗಿದ್ರೆ, ಕಚ್ಚುವ ಸರ್ಪವೇ ಆದ್ರು, ವಿಷವುಳ್ಳ ಸರ್ಪವೇ ಆದ್ರು, ಅದು ಏಳುವುದೇ ಇಲ್ಲ, ಮತ್ತು ಬರ್ತದೆ, ಹೆಡೆ ಬಿಚ್ಚುವುದೇ ಇಲ್ಲ. ಯಾಕೆ? ಅದರ ಅಮಲು ಹಾಗೆ ನಮಗೂ. ಇನ್ನೊಂದು ಹೇಳ, ನಿನಗೆ ಗೊತ್ತಿರ್ಲಿಕ್ಕಿಲ್ಲ ಬಹುಶಃ, ಗೊತ್ತಿದ್ದವರಿಗೆ ಗೊತ್ತಿದ್ದಿತ್ತು. ಒಳ್ಳೆ ಹೊಗೆ ಸೊಪ್ಪು
ತಿನ್ನುವರಲ್ಲಿ ಕೇಳು. ಆ ಹೊಗೆ ಸೊಪ್ಪನ್ನು ತೆಂಗಿನಕಾಯಿಯೊಟ್ಟಿಗೆ ಕಟ್ಟಿ ಅಟ್ಟದಲ್ಲಿ ಹಾಕಿದ್ರೆ ಮತ್ತೆ ಅದು ಮೈ ಹುಲ್ಲು ಒಂದೇ. ಅರ್ಥ ಆಯ್ತಾ ನಿನಗೆ? ಅವರಲ್ಲಿ ಕೇಳು ಹೊಗೆ ಸೊಪ್ಪು ತಿನ್ನುವವರಲ್ಲಿ ಹೇಗೆ ಅಂತ. ಹಾಗೆ ಭೀಮ ಅಂತ ಹೇಳಿದರೆ ಆ ನಾಲ್ಕರೊಟ್ಟಿಗೆ ಇದನ್ನು ಕಟ್ಟಿದ್ದಾರಲ್ಲ, ನಮ್ಮದು ಪೂರ್ತಿ ಹೋಗಿದೆ. ವಿಷ ಇರುವ ಹಾವನ್ನು ಕೊಂಡೋಗಿ ಹಿಮವತ್ ಪರ್ವತದಲ್ಲಿ ಬಿಟ್ಟ ಹಾಗೆ ನಮ್ಮದು ಕರಗಿದ ವಿಷ. ಆಯ್ತಪ್ಪ, ಈಗ ಉಳಿದ ಗಂಡಸರ ವಿಚಾರವನ್ನ ಬಿಡೋಣ. ಯಾರು ಬೇಕಾದ್ರೂ ಷಂಡರಾಗಲಿ, ನೀವು ಗಂಡಸು ಹೌದು ತಾನೆ? ಹೌದು. ನಿಮ್ಮಲ್ಲಿ ಗಂಡುತನ ಉಂಟು ತಾನೆ? ಹ. ಬೇಡ, ನೀವು ನನ್ನ ಗಂಡ ಹೌದಲ್ಲ, ಗಂಡನಾದವನಿಗೆ ಕರ್ತವ್ಯ ಉಂಟು ತಾನೆ? ಹೇಗೆ ಹೆಂಡತಿ ಆದವಳು ಗಂಡನ ಸೇವೆ ಮಾಡುವುದು ಧರ್ಮವೋ, ಅದೇ ರೀತಿ ಹೆಂಡತಿಯ ರಕ್ಷಣೆ ಮಾಡುವುದು ಪುರುಷ ವಿಧಿತವಾದ ಕರ್ಮ. ಹೋಗಿ ನನ್ನ ಗಂಡನಾಗಿ ನೀವು ಕೆಲಸ ಆ ಷಂಡನನ್ನು ಬಿಟ್ಟು ಬಿಡಿ. ಮಿಕ್ಕ ಬೇಡವಿಲ್ಲ. 2, 3, 4, 5 ಬೆರಳು ಮಡಚಲಿಕ್ಕೆ ಸರಿ ಸುಲಭ ಸಿಗ್ತದೆ. ಪಾಂಡವರು ಅಂತ ಹೇಳಿದ್ರೆ ಎಷ್ಟು? ಮಂಚದ ಕಾಲಿದ್ದ ಹಾಗೆ. ಮಂಚಕ್ಕೆ ಕಾಲೆಷ್ಟಿರುವುದು? ನಾಲ್ಕು. ಪಾಂಡವರ ಎಷ್ಟು ಮಂದಿಗಳು? 5. ಒಬ್ಬ ಸತ್ತನ ಅಲ್ಲಿ? ಹಾಗಲ್ಲ, ಅಷ್ಟು ಭದ್ರತೆ ಅಂತ ಹೇಳಿದ್ದೆ ನಾನು. ಲೋಕದಲ್ಲೆಲ್ಲ ಹುಟ್ಟಿಕೊಂಡಿದ್ದೆ ನಾನು ನೋಡಿ. ಪಂಚಪಾಂಡವರು ಅಂತ ಹೇಳಿದರೆ ಮಂಚದ ಕಾಲಿನ ಹಾಗೆ 3 ಅಂತ 2 ತೋರಿಸುವುದು. ಅಂದ್ರೆ ನಿಮ್ಮನ್ನೇ ಉದ್ದೇಶವಾಗಿ ನಮ್ಮನ್ನು ಆ 4 ಮಂದಿಯನ್ನು ಮಾತ್ರ ನೀನು ನಾಳೆಯಿಂದ ಗಂಡಂದಿರು ಅಂತ ಕರೆದರೆ ಸಾಕು. ಆ 4 ನನ್ನ ಒಡ ಹುಟ್ಟುಗಳಾಗಿ ನನ್ನ ವೀರತ್ವಕ್ಕೆ, ನನ್ನ ಧೀರತ್ವಕ್ಕೆ, ನನ್ನ ಗಂಡು ಸುತನಕ್ಕೆ ಒಂದು ರೀತಿಯಾದಂತಹ ಅಪಮಾನ ಅವಮರ್ಯಾದೆಯನ್ನು ಮಾಡುವ, ನನ್ನ ವ್ಯಕ್ತಿತ್ವಕ್ಕೆ ನಾನು ಧಿಕ್ಕಾರ ಹಾಕಿಕೊಳ್ಳಬೇಕಾದಂತಹ ಸಮಯ ಸಂದರ್ಭವನ್ನು ಸೃಷ್ಟಿ ಮಾಡಬೇಕಾದಂತಹ ಒಂದು ಅವ್ಯವಸ್ಥೆಯ ಪರಮಾವಧಿಯಲ್ಲಿ ನಿಂತಿರುವ, ಯಾವುದಕ್ಕೆ ಹೋದರೂ ಧರ್ಮ 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 ಅಂತ ಹೇಳ್ತಾನೆ ಧರ್ಮರಾಯ. ನೀನು ಬೆರಳು ಮಡಿಚುವಾಗ 1, 2, 3, 4 ಇಷ್ಟೇ ಮಡಿಸಬೇಕು. ನಾಳೆಯಿಂದ 5ರಲ್ಲಿ ಒಂದಿಲ್ಲ. ನೀನು ನನ್ನ ಹೆಂಡತಿಯಲ್ಲ, ನಾನಿನ್ನ ಗಂಡನೂ ಅಲ್ಲ, ನಾ ಸತ್ಯ ಅಂತ ತಿಳ್ಕೊ ನೀನು. ಕಂಬಣದ ಬಿಸಿಲನ್ನ ಜನಕ್ಕೆ ಮಾಡಿದ ಪಳ್ಳಿಯಾಂದ್ರದಿ ಬಳುಗುದಡಿ ಗಡಿಗೆ ಯಾರಿಗೆ ಉದುರುವೇನೋ ಈ ಚೋಗವನಾರು ಕೇಳುವರಿದ್ದು ಯಾರ ನಾನು ಪೂರ್ವದೇನು ಮದಿ ಭೋರಿ ಭಂಗವ ಬಡಿಸಿಯನು ಇನ್ನಾರು ಮುನ್ನೆಲ್ಲಂತೆ ನವೆದರು ನಾರಿಯೊಳಗೆ ಗದಿಯೋ ಯಾರಿಗೂ ಗುರುವೇನೋ. ಅವರಲ್ಲಿ ಹೇಳು, ಇವರಲ್ಲಿ ಹೇಳು, ಮತ್ತೊಬ್ಬರಲ್ಲಿ ಹೇಳು ಎನ್ನುವ ಹಾಗೆ ಹೇಳ್ತಾ ಇದ್ದೀರಲ್ಲ. ಯಾರ್ಯಾರಲ್ಲಿ ಯಾಕೆ ಹೇಳಬೇಕು ಸ್ವಾಮಿ? ಎನ್ನ ಮರಣವು ಹರುಷವಾಯಿತೆ ನಿನಗೆ, ನೀ ಈಗೆಲ್ಲರದ ನಾಜಿಯ ಮೀರದಿ ಮುದೈವರೊಳಂದಾಗಿ ಹರ ಹರ ತಾನೇ ನಿಮ್ಮಯ ತರುಣಿಯಾದೆನೋ ಭೀಮ ಕೊಡಿಸಿ ಮರದ ಕಪ್ಪಣೆಯೆಂದೋ ಭೀಮ ಹರ ಹರ ದಾನಿಗೆ ನಿಮ್ಮಯ ತರುಣಿಯಾದೆನು ಭೀಮ ಕೊಡಿಸಿ ಮರಣ ಕಪ್ಪಣಿಯೆಲ್ಲ ಎರಗಿದಣಾಗ ಕಮಲಾಖಿ ಎನ್ನ ಮರಣವು ಹರುಷವಾಯಿದೆ ಎರೆಯ ಕೇಳಿ
ಕ್ಷಮಿಸಿಬಿಡು, ನನ್ನನ್ನು ಕ್ಷಮಿಸಿಬಿಡು ಭೀಮಸೇನ, ನನ್ನನ್ನು ಕ್ಷಮಿಸು. ಉದ್ವೇಗ ವಶದಿಂದನಾಗಿ ಕೆಟ್ಟ ಶಬ್ದಗಳಿಂದ ನಾನು ನಿನ್ನನ್ನು ಬೈದು ಬಿಟ್ಟೆ. ನಾ ಹೇಳಕೂಡದಿತ್ತು, ನಾ ನಿನಗೆ ಬೈಯಕೂಡದಿತ್ತು, ನಾ ಬೈದು ಬಿಟ್ಟೆ. ನನ್ನನ್ನು ಕ್ಷಮಿಸಿಬಿಡು ಭೀಮ, ನನ್ನನ್ನು ಕ್ಷಮಿಸು. ಆದರೆ ಯಾವುದೇ ಕಾರಣಕ್ಕೂ ನಾ ಹೆಂಡತಿಯಲ್ಲ, ನೀ ಗಂಡ ಅಲ್ಲ. ಹೇಳಬೇಡ ಭೀಮಸೇನ, ಆ ಮಾತುಗಳನ್ನು ಹೇಳಬೇಡ. ಈ ನನ್ನ ಹಸಿ ದೇಹದ ಬಿಸಿ ಅಪ್ಪುಗೆಗಾಗಿ ಒಬ್ಬರಾದ ಬಳಿಕ ಮತ್ತೊಬ್ಬರು ಸರತಿಯ ಸಾಲಿನಲ್ಲಿ ಬಂದು ನನ್ನ ದೇಹದ ಸುಖವನ್ನು ಅನುಭವಿಸಿದವರು. ನಿಮಗೆ ನಾನು ಒಂದೊಂದು ಸಂತಾನವನ್ನು ಕೊಟ್ಟು ನಿಮ್ಮ ಗಂಡುತನವನ್ನು ಸಾರ್ಥಕಗೊಳಿಸಿದ್ದೇನೆ. ಈಗ ನಾ ಏನನ್ನು ಕೇಳಿದೆನೋ, ನನ್ನ ಮಾನ ಉಳಿಸಿ ಎಂದು ಕೇಳಿಕೊಂಡೆ. ಯಾವುದನ್ನು ಕಳೆದುಕೊಂಡರೆ ಮತ್ತೆ ಸಂಪಾದಿಸುವುದಕ್ಕೆ ಸಾಧ್ಯವಿಲ್ಲವೋ ಅಂತ ಅಮೂಲ್ಯವಾದಂಥ ಮಾನ ಉಳಿಸಿ ಅಂತ ನಾ ಬೇಡಿಕೊಂಡರೆ ಇಂಥ ಕಟು ಮಾತಾಡುವೆಯ ಭೀಮಸೇನ? ಹೇಳದಿರು, ಹೇಳದಿರು, ಹೇಳದಿರು. ಇಲ್ಲ, ತುಂಬಿರುವಂತಹ ಸಭಾ ಮಧ್ಯದಲ್ಲಿ ಅರ್ಜುನ ನನ್ನನ್ನು ಗೆದ್ದರೆ, ನೀವೆಲ್ಲರೂ ನನ್ನನ್ನು ಮದುವೆಯಾಗುವುದಕ್ಕೆ ಕೈ ಮುಂದೆ ಮಾಡಿದಾಗ ನನ್ನಪ್ಪನಾದಂಥ ದ್ರುಪದ ಮಹಾರಾಜ ಕೊಡುವುದಕ್ಕೆ ಹಿಂದೆ ಮುಂದೆ ನೋಡಿದ. ಆವಾಗ ಭಗವಾನ್ ವೇದವ್ಯಾಸರೇ ಆಗಮಿಸಿ, ದ್ರೌಪದಿ ಅಗ್ನಿ ಸಂಭವೆ, ಪಾಂಡವರು ದೈವಾಂಶ ಸಂಭೂತರು, ಇವರ ಮಿಲನದಲ್ಲಿ ವಿಶೇಷವಾದಂಥ ಅರ್ಥವಿದೆ. ಇಂದಿನಿಂದ ಈ ಪಾಂಚಾಲೆ ಪಂಚವಲ್ಲವೇ? ಇದು ಋಷಿ ಪ್ರಣೀತವಾದಂಥ ಮಾತು, ವೇದವ್ಯಾಸರು ಸಭೆಯಲ್ಲಿ ಹೇಳಿದ ಮಾತು. ಈಗ ನೀ ಹೇಳುತ್ತಿರುವೆ ನೀ ನನ್ನ ಗಂಡನಲ್ಲ ಎಂದು. ನಿನ್ನ ನುಡಿದು ನಾ ಚತುರ್ವಲ್ಲಭೆಯಾಗಿ ಬದುಕಬೇಕೇನೋ ಭೀಮಸೇನ? ಬೇಡ, ಒಂದು ಉಪಕಾರ ಮಾಡು ಭೀಮಸೇನ. ಮಾನಿನಿ ರನ್ನಡೆ ಅಂತ ನನ್ನನ್ನು ಬಾಯಿ ತುಂಬ ಕರೆದು ಬಿಟ್ಟೆಯಲ್ಲ, ಮಾನವನ್ನು ಉಳಿಸಿಕೊಂಡೇ ನಾ ಸಾಯುತ್ತೇನೆ ಭೀಮ. ಇದರ ಹೊರತಾಗಿ ನನಗಿನ್ನೇನೂ ಬೇಡ. ನೀವೈದು ಮಂದಿ ಅಣ್ಣ ತಮ್ಮಂದಿರು ಸುಖವಾಗಿ ಬಾಳಿ ಬದುಕಿ. ನೋಡು, ಈ ನನ್ನ ಕೈಗಳನ್ನು ನೋಡು, ನಿನ್ನ ಪಾದವನ್ನು ಒತ್ತಿ ಸೇವೆ ಮಾಡಬೇಕಾದ ಕೈಗಳಿದು. ವಿರಾಟನ ಹೆಣ್ಣು ಮಕ್ಕಳಿಗೆ ಗಂಧ ಚಂದನವನ್ನು ಅರೆದುಕೊಟ್ಟು ನನ್ನ ಕೈಗಳಲ್ಲಿ ಬಂದಿರುವಂತ ಬೊಬ್ಬೆಯನ್ನು ನೋಡು ಭೀಮಸೇನ. ಒಂದು ಉಪಕಾರ ಮಾಡು, ಮಾನವತಿಯಾಗಿ ಪ್ರಾಣ ಬಿಡು ಎಂದು ನಿನ್ನ ಕೈಯಾರೆ ನನಗೊಂದಿಷ್ಟು ವಿಷ ಕೊಡು ಭೀಮ, ನನಗೊಂದಿಷ್ಟು ವಿಷ ಕೊಡು, ವಿಷ ಕೊಡು. ಕೇಳುವ ಭೀಮ ಮನಮರುವುದು ಧೈರ್ಯ, ಕಂಪನಿ ತುಂಬಿ ಕರೆದನ ವನಜಲೋ ಕಣ್ಣೀರ ನೊರೆಸಿ ಮೊಗವನು ಕರುಣಿಯಳ ಕಣ್ಣೀರ ನೊರೆಸಿ ಕಣ್ಣೀರ ನೊರಸಿ ಮೊಗವನು ಹೊರದಿಂದ ದುಡಿಸಿದನು ಕುರುಳ ನೀವರಿಸಿ ಕರದಿಂದ ಉಳಿದನು ಕುರುಡನೇ ಬರಿಸಿ ಮನ ಮರುಗುತ್ತೈದೆ. ನೀ ಹುಟ್ಟಿದಲ್ಲಿಂದ ನಿನಗೆ ಸಿಕ್ಕಿದೆ. ತಂದೆ ತಾಯಿಗಳಾದರೂ ನಿನ್ನ ಬತ್ತಲ ವೈಯನ್ನು ಕಂಡವರಲ್ಲ. ಯಜ್ಞಕುಂಡದಿಂದಲೇ ಎದ್ದು ಬರುವಾಗ
ಪರಿಪುಷ್ಟವಾಗಿ ಪರಿಪೂತಳಾಗಿ ಸಕಲ ದಿವ್ಯಾಭರಣಗಳ ಜೊತೆಯಲ್ಲಿ ಹುಟ್ಟಿ ಬಂದವಳು ನೀನು. ನಿನ್ನನ್ನು ನಾವು ವರಿಸಿದ ಕಾಲದಲ್ಲಿ ದೇವತೆಗಳೇ ಹೇಳಿದರು, ಅನರ್ಘ್ಯ ರತ್ನಗಳ ಜೊತೆಗೆ ಅಪೂರ್ವವಾಗಿರುವಂತಹ ಒಂದು ದಿವ್ಯತೆ ಸೇರಿತು. ಎಂಥವನಾದರೂ ಕೈ ಹಿಡಿದ ಹೆಂಡತಿಗೆ ಅಪವಾದ ಬರ್ತದೆ, ಅಪಮಾನವಾಗ್ತದೆ ಅಂತಾದರೆ ಸಹಿಸಲ. ಲೋಕಲೋಕವನ್ನು ನಡಗಿಸಿದಂತಹ ವಿಗಡ ವಿಕ್ರಮಿಗಳಾದ ಪಾಂಡವರ ಅರಸಿಯಾದ ನೀನು ಈ ರೀತಿ ಕಣ್ಣನ್ನು ಕಣ್ಣೀರ ಕಡಲು ಮಾಡಿಕೊಳ್ಳುವುದೇನೆ? ನಿನ್ನ ಕಪಾಲದಲ್ಲಿ ಹೆಪ್ಪುಗಟ್ಟಿದಂತಹ ಕಣ್ಣೀರನ್ನು ಕಾಣುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಬಂಗಾರವೇ, ಹೊನ್ನದ ಜೀವವೇ, ಇಲ್ವೇ? ಬೇಸರಾದ ಕ್ಷಮಿಸು. ನಿನಗೆ ನೋವಾಗಬೇಕು ಅಂತ ನಾ ಮಾತಾಡಿದ್ದಲ್ಲ. ನನ್ನ ಅಂತರಂಗ, ನನ್ನ ಅಸಹಾಯಕತೆ, ನನ್ನ ದುರವಸ್ಥೆ, ನಾನು ಯಾವ ಕ್ಷೇತ್ರದಲ್ಲಿ ಮುಂದಡಿ ಇಟ್ಟರು ಹಿಂದೆ ಎಳೀತಾರೆ. ಹಾರುವ ಎತ್ತಿನ ಹಡಗೆ ಬಡಿದ ಹಾಗೆ ಪಾಯಸಕ್ಕಾಗಿ ಆಕಳಿಸಲ್ಪಟ್ಟ ನಾಯಿಗೆಯನ್ನು ಕಾದ ಸೌಟಿನಿಂದ ನೋಯಿಸಿದ ಹಾಗೆ ಮಾಡ್ತಾರೆ. ನಿನಗೂ ಅರ್ಥ ಆಗ್ತದಲ್ಲ, ನಿನ್ನ ಕಷ್ಟ ಸುಖಗಳಿಗೆ ಇದು ತನಕ ಸ್ಪಂದಿಸಿದ ನಿನ್ನ ಗಂಡ. ನೀನು ಬೆಂಕಿಯಾದರೆ ನಾನು ಗಾಳಿ, ನೀನು ಜೀವವಾದರೆ ನಾನು ಭಾವ, ನೀನು ದೇಹವಾದರೆ ನಾನು ಪ್ರಾಣ. ಅಷ್ಟು ಅವಿನಾಭಾವ ಸಂಬಂಧ ನಮಗೆ. ಏನಿದ್ರೂ ನೀನು ಐವರಲ್ಲಿ ನನ್ನಲ್ಲಿ ಮಾತ್ರ ಹೇಳುವುದು. ಯಾಕೆ? ನಿನಗಷ್ಟು ವಿಶ್ವಾಸ ನನ್ನಲ್ಲಿ. ಕಣ್ಣೀರು ವರ್ಷ ಹುತ್ತದ ಬಳಿಯಲ್ಲಿ ಹಾವೊಂದು ಸತ್ತಿತು ಅಂತಾದ್ರೆ ಹಾವಿಗೆ ಅದರಿಂದ ದೋಷ ಇಲ್ಲ, ಹುತ್ತಕ್ಕೆ ದೋಷ. ಕಾಪಾಡಬೇಕಾದ ಗಂಡನ ಭರ್ತನ ಅಡಿಯಾಳಾಗಿ ಬದುಕಬೇಕಾದಂತಹ ಭಾರ್ಯೆ ಗಂಡನ ಸಮ್ಮುಖದಲ್ಲೇ ಪ್ರಾಣ ಬಿಟ್ಲು ಅಂತಾದ್ರೆ ಅದು ಯಾರಿಗೆ ದೋಷ? ಕೈ ಹಿಡಿದ ಗಂಡನಿಗೆ ದೋಷ. ಬೇಡ ಚಿನ್ನ, ನೀ ಸಾಯಬೇಡ್ವೆ. ನೀನು ಕನ್ಯೆ, ನೀನು ನಮ್ಮ ಪಾಲಿನ ಸರ್ವವೂ ಹೌದು. ದುಃಖಿಸಬೇಡ. ನಿನ್ನ ದುಃಖಕ್ಕೊಂದು ಅಂತ್ಯವನ್ನು ನಾನೇ ಹಾಡ್ತೇನೆ. ಸುಡುತ್ತಿರುವಂತಹ ಬೆಂಕಿ, ನಿನಗಾದಂತಹ ಅಪಮಾನ, ಅನ್ಯಾಯ, ಸಾಧ್ಯಾದಂತಹ ಹೆಣ್ಣುಗಳು ಸಹಿಸಲಾರದಂತಹ ಭಂಗಕ್ಕೆ ನೀನು ಒಳಗಾಗಿದ್ದೀಯ. ನನಗಿರುವುದು ಒಂದೇ, ಧರ್ಮರಾಯನ ಆಜ್ಞೆ, ಧರ್ಮರಾಯನ ಉಪದೇಶ, ಧರ್ಮರಾಯನ ಕಟ್ಟಪ್ಪಣೆ. ನಿನಗಾಗಿ, ನಿನ್ನ ವ್ಯಥೆಗಾಗಿ, ನಿನ್ನ ಕಂಟಕದ ನಿವಾರಣೆಗಾಗಿ ಕನ್ಯೆಯೇ ಧರ್ಮರಾಯನ ಅಪ್ಪಣೆಯನ್ನು ಮೀರ್ತೇನೆ. ಮೀರಿ ಮಾಡುವುದೇನು? ಅದೆಟ್ಟು ಎನ್ನುವುದನ್ನು ದೇವದಾನವ ಗಂಧರ್ವರು ತಿಳಿದಿರುವಂತಹ ಸತ್ಯ. ನನ್ನ ಭಟೆಯ ಪೆಟ್ಟಿಗೆ ಪಡೀತೇನೆ ಕೀಚಕರನ್ನು. ಮಾತ್ರ ಅಲ್ಲ, ಅವರ ಸಂತತಿಯಲ್ಲಿ ಆದರೂ ಮುಳಿಯಿತು ಅಂತ ಮೆಟ್ಟಿಯೇನು. ಅದರೊಂದು ನಾವು ಅಜ್ಞಾತದಲ್ಲಿದ್ದೇವೆ, ಕೌರವರಿಗೆ ತಿಳಿದರೆ
ಮಾಡುವುದಕ್ಕಾಗಿ ಕೌರವನೇನು ಕೌರವನ ತಮ್ಮಂದಿರ ಸಮೇತವಾಗಿ ಬಂದರು. ಆ ಕುರುಕುಲವನ್ನೇ ಇಲ್ಲವಾಗಿದ್ದೇನೆ. ಕಾರ್ಯವನ್ನೇನೋ ಮಾಡುವುದು ಹೌದು, ಆದರೆ ಅದಕ್ಕಿಂತಲೂ ಮೊದಲು ಆವೇಶಕ್ಕೊಳಗಾಗದೆ ಉಪಾಯದಿಂದಲಾಗಿ ಈ ಕಾರ್ಯವನ್ನು ಸಾಧಿಸಿಕೊಳ್ಳುವುದು ಜಾಣತನ ಅಲ್ವೇ ಹೇಳಿ. ಅದಕ್ಕಾಗಿ ಏನು ನರಿಗಣಕ್ಕೆ ಬದುಕುವುದೆಂತೆ ನೋಡಿ ಮರುಗದಿರ್ ಮುಳಿಯನಾದರೆ ಬಗೆಯ ನಗ್ರಜನ ಧರ್ಮಗಳು ಮರುಗದಿಯೇ ಮುಳಿದರೆ ಬಗೆಯ ನಗ್ರಜನ ಧರ್ಮಗಿರ್ಮಂಗಳಲು ತೆರಳಿ ನೀನಾ ಕೂಳ ನೆಡೆಗೆ ನಾಟಕ ಮಂದಿರಗೆ ಬಾರೆಂದು ಸೂಚನೆ ಬೇಡೋಣ ಓರ್ವ ಅರಿಯದೊಂದುಳೆ ಕಳರದ ಬದಿರವು ಬಗಿದೆ ಕಳದ ಬದಿರವು ಬಗಿದೆ ಅಜ್ಜಯಿರು ನಡೆಯೆಂದನು ಮೃಗರಾಜನ ರಸಿಯನ್ನು ಕೇವಲ ಕುರಿಯೊಂದು ಬಯಸಿತು ಅಂತಾದ್ರೆ ಅದು ಬದುಕಿತೇನೆ, ಸಾಧ್ಯವೇ ಇಲ್ಲ. ನನ್ನ ರಸಿಯಾದ ನಿನ್ನನ್ನು ಬಯಸಿದಂತಹ ಕೀಚಕ ಸತ್ತ ಅಂತ ತಿಳಿ. ಅಂದರೆ ಅದಕ್ಕೆ ನೀನೊಂದು ಉಪಾಯ ಮಾಡಬೇಕು. ಏನು ಮಾಡಬೇಕು ನಾನು? ಹೋಗು. ಎಲ್ಲಿಗೆ? ಕೀಚಕನಲ್ಲಿ. ಯಾರು? ನೀನು. ಇದು ಒಳ್ಳೆದಾಯ್ತು. ಇಷ್ಟೊತ್ತು ನಾ ಬೊಬ್ಬೆ ಹಾಕಿದ್ದೆ ಕೀಚಕನ ಉಪದ್ರೆ ಹೆಚ್ಚಾಯ್ತು ಎನ್ನುವ ಹಾಗೆ ಈಗ ಗಂಡನೇ ಕೀಚಕನ ಬಳಿಗೆ ಹೆಂಡತಿನ ಕಳಿಸಿಕೊಡ್ತಾ ಇದ್ದೇನೆ. ಆಹಾ ದೇವ್ರೆ, ಇಲ್ಲಿ ಇಷ್ಟು ಸಲ ಉಪದ್ರ ಕೊಟ್ಟಿದ್ದಾನೋ? ಯಾರು? ಕೀಚಕ ಉಪದ್ರವೇ ಕೊಟ್ಟದ್ದು. ನಿನಗೆ ಇನ್ನೊಂದು ನಾವು ಕೊಟ್ಟರೆ ಉಪಟಳ ಹೆಚ್ಚು ಉಂಟಾಗಲಿಕ್ಕೆ ಅಂತ ಹಾಗಲ್ಲ, ಅವ ಬಿಡುತ್ತಾನೆ ಹೇಳಿ ನಾನು ಅವನ ಹತ್ತಿರ ಹೋದ್ರೆ. ನಾನು ಹೇಳ್ತೇನೆ ನೀನು ಯಾಕೆ ಹೋಗುವುದು ಅಂತ. ಯಾಕೆ? ನೀನು ಸುಮ್ಮನೆ ಕಳಿಸುವುದಾ? ಮತ್ತೆ ಒಂದು ಉತ್ತರಕ್ಕಾಗಿ ಕಳಿಸುವುದು, ಅಂದರೆ ಒಂದು ಉತ್ತರವಾಗಿ ಕಳಿಸುವುದು, ಅವನ ಉತ್ತರ ಕ್ರಿಯೆ ಮಾಡುವುದು. ಇದು ನಾಂದಿ. ಎಂತ ಮಾಡಬೇಕು ನಾನು ಅವನ ಬಳಿಗೆ ಹೋಗಿ? ನೀನು ಹೋಗೋ, ಅವನಲ್ಲಿ ಹೇಳು. ಏನಂತ? ನಾಳೆ ಅಮಾವಾಸ್ಯೆ, ಮುಸ್ಸಂಜೆಯ ಹೊತ್ತು, ಸಾಧಾರಣ ನಡ್ಕೊಂಡು ಹೋಗುವಾಗ ಅವ ಯಾರು ಇವ ಯಾರು ಅಂತ ಗೊತ್ತಾಗದ ಒಂದು ಹೊತ್ತು, ಕತ್ತಲೆ ಆಗಬೇಕು. ರೂಪ ಕಂಡ್ರೂ ತೊಂದರೆ ಇಲ್ಲ, ಇಂಥವ ಅಂತ ಗೊತ್ತಾಗಬಾರ್ದು. ನಮ್ಮ ಮಸಣದ ಬದಿಯಲ್ಲೊಂದು ಪಾಠಶಾಲೆ ಉಂಟಲ್ಲ, ನಾಟ್ಯ ಮಂದಿರ, ಹೌದು, ಅಲ್ಲಿಗೆ ಬರಲಿಕ್ಕೆ. ಶಾಲೆಗೆ ಇಂಥದಕ್ಕೆ ಅದು ಸಂಜೆ ಬೇರೆ ಬೇರೆ ವಿಷಯ ಉಂಟಲ್ಲ, ಹಗಲೆಲ್ಲ ಕಲೀಲಿಕ್ಕೆ ಸಂಜೆ ಬೇರೆ ವಿಷಯ ಉಂಟು, ಅಲ್ಲಿಗೆ ಬರಲಿಕ್ಕೆ. ನಾಟ್ಯ ಶಾಲೆ? ಹೌದು. ಮಸಣದ ಆಚೆ ಇರುವ ಸ್ವಲ್ಪ ನಾಟ್ಯ ಕಲಿಸಬೇಕು ಅವನಿಗೆ, ಸರಿ ಪಾಠ ಆಗಲಿಲ್ಲ. ಅಲ್ಲ, ನಾ ಹೇಳಿದ್ರೆ ಬಂದಾನು ಅವನು, ನನಗಾಗಿ ಬರ್ತಾನೆ. ಬಹುಶಃ ಅವನಿಗೆ ಗುರುಗಳು ಸರಿ ಕಲಿಸಿದ್ರು, ಇವ ಕಲೀಲಿಲ್ವೋ ಅಂತ. ಎಂತ ಅವ ಕಲಿಯುವುದೆಂತದಕ್ಕೆ, ಅವ ಕಲಿತು ಸಾಯಿಲಿ. ಈಗ ಅಲ್ಲಿ ನಾಟ್ಯ ಮಂದಿರಕ್ಕೆ ಅವ ಬಂದರೆ ನಾ ಹೋಗ್ತೇನೆ. ನೀನು ಹೇಳುವುದು ಮಾತ್ರ, ಇಂಥ ಹೊತ್ತಿನಲ್ಲಿ ಬಾ, ನಾನಲ್ಲಿಗೆ ಬರ್ತೇನೆ ಅಂತ ನೀ ಹೇಳುವುದು. ನಾಟ್ಯ ಮಂದಿರದಲ್ಲಿ ನಾನು ನಿನಗಾಗಿ ಕಾಯುತ್ತೇನೆ ಅಂತ ನಾನು ಅವನ ಹತ್ರ ಹೇಳುವುದು. ಅವ ಬರ್ತಾನೆ, ಆಗ ನಾನು ಅಲ್ಲಿಗೆ ಹೋಗುವುದು. ನನ್ನ ಬದಲಾಗಿ ನೀವು ಹೋಗುವುದು, ಅಥವಾ ನೀನಿರ್ತಿ ಎನ್ನುವ ಆ ಬಗೆಗೆ ನಾನಲ್ಲಿ ಇರುವುದು. ಅಲ್ಲಿ ಇದ್ದು ಅವನನ್ನು ಕೀಚಕನನ್ನು ಕೊಲ್ಲುತ್ತೀರಿ. ಕೀಚಕನನ್ನು ಕೊಲ್ತೇನೆ. ಇಲ್ದೆಂಗೋ ಮಾತನು ಕೇಳುತ್ತ ಗುಣವಂತೆ ದ್ರೌಪದಿ ತಾಡುತ್ತ ಚಿಂತೆಯ ಬಿಡಿಸಿದ ಭೀಮನು ತನಗಿದ್ದ ಮೋಗದ ಕಾಂತರಿಯಾರಿನೋ ಎಂದೋ ಮಾತನು ಕೇಳುವ ಗುಣವಂತೆ ದ್ರೌಪದಿ ತಾಡುತ್ತ ಮಕ್ಕಳು ಬೆಲ್ಲ ತಿಂದೆ ಅಂತ ಹೇಳಿದ್ರೆ ಇಂಥದ್ದು ಅಲ್ಲ, ಬೆಲ್ಲದಷ್ಟೇ ಸವಿಯಾಯಿತು. ಈಗ ಕೆಲಸ ಆಗಲಿಕ್ಕೆ ಉಂಟಷ್ಟೇ, ಇನ್ನು ಕೀಚಕವಧೆ ಆಗಲಿಲ್ಲ. ಆಗದಿದ್ದರೂ ತೊಂದರೆ ಇಲ್ಲ. ನೀನು ಕೀಚಕವಧೆ ಮುಗಿಯಿತು ಅಂತಲೇ ಒಬ್ಬ ಹತ್ತಿ ಮುಗಿದ ಹಾಗೆ ಅದು. ಅದೇ ನಿಮ್ಮ ಮಾತುಗಳು ಅಷ್ಟು. ಕೀಚಕ ಅಷ್ಟು ಬೇಗ ಸತ್ತಾನು, ಸಾಯ್ತಾನೆ. ಈ ಪ್ರಪಂಚದಲ್ಲಿ ಹೇಳಿ ಮಾಡದೇ ಇರುವವರು ಬಹಳ ಜನ ಇದ್ದಾರೆ, ಹೇಳಿ ಮಾಡುವವರು ಕೆಲವರಿದ್ದಾರೆ. ಹೌದು.
ಹೇಳದೇ ಮಾಡುವವರು ಉತ್ತಮರಲ್ಲಿ ಉತ್ತಮರು. ಹೌದು, ನೀವು ಆ ಅದು ವರ್ಗದವರು. ಬೆರಳೆಣಿಕೆಯಲ್ಲಿ. ನೀವು ಹೇಳದೇ ಕೆಲಸ ಮಾಡುವವರು. ಅದರಲ್ಲಿ ಇನ್ನೊಂದು ವರ್ಗ ಉಂಟು, ಏನು? ಅದು ಬಹಳ ಅಪಾಯ. ಮಾಡಿ ಆದ ಮೇಲೆ ಎಲ್ಲರಲ್ಲಿ ಹೇಳುದು ನಾನೇ ಅದು ಮಾಡಿದ್ದು ಉಂಟು. ಮಾಡದಿದ್ದವರು ಹೇಳ್ತಾರೆ, ಬಹಳ ಅಪಾಯ. ಹೌದು. ನೀವು ಹಾಗಲ್ಲ, ಹೇಳದೇ ಮಾಡುವವರು. ಹ. ಈಗ ಹೇಳಿದ್ದೀರಿ ಕೀಚಕನನ್ನು ಕೊಲ್ಲುತ್ತೇನೆ ಎನ್ನುವ ಹಾಗೆ. ಹೌದು, ಹೇಳಿದ ಮೇಲೆ ಕಾರ್ಯವನ್ನು ಖಂಡಿತವಾಗಿ ಮಾಡುವವರು. ಆ ವಿಶ್ವಾಸದ ಮೇರೆಗೆ ನಿನಗೆ ಆದದ್ದು ಸಂತೋಷ. ಆದ್ರಿಂದ ನನಗೆ ಸಂತೋಷವಾಯಿತು. ಹ. ನಿಮ್ಗೆ ಎಷ್ಟು ಪ್ರೀತಿ ಹೆಂಡತಿ ಮೇಲೆ. ನಿಜವಾಗಿ ಅದು ನಿನಗೆ ಅಂತ. ಗಂಡ ಅಂದ್ರೆ ಗಂಡ ಭೀಮಸೇನ. ಅದು ನಿನಗೆ ಅಂತಲ್ಲ, ಎಂತದ್ದು? ಲೋಕದಲ್ಲಿ ಎಲ್ಲ ಹೆಂಡತಿರು ಹಾಗೆ. ಎಂತದ್ದು? ಗಂಡ ಏನಾದ್ರೂ ತಂದು ಕೊಡ್ತಾನೋ, ಹಾ. ಗಂಡ ಏನಾದ್ರೂ ತರ್ತೇನೆ ಅಂತ ಆಶ್ವಾಸನೆ ಕೊಡ್ತಾನೋ, ಹ್ಮ್. ಆಹೋ ಆಹೋ ಆಹೋ, ನೀವೇ ಇಂದ್ರ. ನಿಮ್ಮಂತ ಗಂಡ ಇಲ್ಲ, ನೀವು ಇಂದ್ರ, ನೀವು ಚಂದ್ರ, ಆಯ್ತಾ? ಎಲ್ಲಿಯಾದ್ರೂ ಅವನಿಗೆ ಏನೋ ಒಂದು ತೊಂದರೆ ಬಂದು ಅವ ತರಲಿಲ್ಲ. ಹಾ. ನೀವು ಮಂಗಳ, ನೀವು ಅಮಂಗಲ, ನೀವು ನಿಮ್ಮಂತಹ. ಮತ್ತೆ ಅವನಿಗೆ, ಅವನ ಅಪ್ಪನಿಗೆ, ಅವನ ಅಮ್ಮನಿಗೆ, ಅವನ ಸಂತಾನಕ್ಕೆ, ಅವನ ಕುಟುಂಬಕ್ಕೆ ಎಲ್ಲ ಬೈಯುವುದೇ. ಅದು ಹಾಗೆ ಸಂಸಾರ ಅಂದ್ರೆ ಹಾಗೆ. ಹೌದು, ಅದು ಹಾಗೆ. ಇದು ನಮ್ಮ ಸಂಸಾರವೂ ಹಾಗೆ. ಅಲ್ಲ, ಎಲ್ಲರ ಸಂಸಾರವೂ ಅಷ್ಟೇ. ಹಾ. ಹೆಂಡತಿ ಗಂಡನಿಗೆ ಬೈಯುತ್ತಾಳೋ, ಹಾ. ಗಂಡನಿಂದ ಏನೋ ಒಂದು ಕೆಲಸ ಮಾಡ್ಲಿಕ್ಕೆ ಉಂಟಂತೇಳಿ ಅದರ ಅರ್ಥ. ಅದು ಸಂಸಾರವೇ ಹಾಗೆ. ನೀವೇನು ಕಡಿಮೆ ಅಲ್ಲ. ಗಂಡಸು ಹೆಂಡತಿಯನ್ನು ಹೊಗಳುತ್ತಾನ, ಹಾಗಾದ್ರೆ ಅದನ್ನು ಹೆಂಡತಿ ಅಂದ್ರೆ ಎಂತದೋ ಒಂದು ಕೆಲಸ ಆಗ್ಲಿಕ್ಕೆ ಉಂಟು ಅಂತ. ಸಂಸಾರ ಅಂದ್ರೆ ಅಷ್ಟೇ. ಹೆಂಡತಿ ಬೈಯುವುದು, ಬೈಯುವುದು, ಗಂಡ ಹೊಗಳು. ಹೌದು. ನೋಡು, ಏನು? ಈ ಲೋಕದಲ್ಲಿ ಎಲ್ಲ ಹಾ. ಹೆಣ್ಮಕ್ಕಳನ್ನು ತಾಳ್ಮೆ, ಸಹನೆ, ಹೌದು. ಸೌಜನ್ಯ ಹೌದು. ಹಾಗೆಲ್ಲ ಹೇಳಿದ್ರು. ಹೌದು. ನಿಜವಾಗಿಯೂ ತಾಳ್ಮೆಯಲ್ಲಿ ಹೆಚ್ಚಿನ ತಾಳ್ಮೆ ಇರುವುದು ಗಂಡಿ. ಅಬಾಬಾಬಾಬಾ. ಈಗ ಗುರ್ತ ಇಲ್ಲದೆ ಇರುವಂತಹ ಒಬ್ಬ ಗಂಡು ಹಾ. ಒಂದು ಹೆಣ್ಣಿಗೆ ಹೀಗೆ ಹೊರಗೆ ಮಲಗಿದ ಅಂತ ಇಟ್ಕೋ, ಹಾ. ಅವಳು ತೆಗೆದು ಬಾರಿಸ್ತಾಳೆ. ಹ್ಮ್. ಅದೇ ವಿಷಯವನ್ನು ಸ್ವಲ್ಪ ತಿರುಗಿಸಿ, ಹ್ಮ್. ಒಂದು ಹೆಣ್ಣು ಸ್ವಲ್ಪ ಹೊರಗೆ ಮಲಗಲಿ, ಹ್ಮ್. ಅವ ಪಾಪ ಅವ ಇಳಿಯುವ ಜಾಗದಲ್ಲಿ ಇಳಿಯುವುದಿಲ್ಲ. ಅಂದ್ರೆ ಅವಳಿಗೆ ನಿದ್ದೆ ಹಾಳಾಗ್ತದಲ್ಲ. ಹೌದು ಹೌದು. ಅದು ಅದು ಅತ್ಯಂತ ತಾಳ್ಮೆ. ಹೌದು. ಈ ಲೋಕದಲ್ಲಿ ಗಂಡು ಮಕ್ಕಳಿಗಿದ್ದಷ್ಟು ತಾಳ್ಮೆ ಹೆಣ್ಣು ಮಕ್ಕಳಿಗೆ ಇಲ್ವೇ? ಹೌದು. ಅಲ್ಲ, ಅದಕ್ಕಿಂತಲೂ ಮತ್ತು ಇದ್ದಾರೆ. ಅಯ್ಯೋ, ಹೊರಗೆ ಅವನ ಹೆಗ್ಲ ಮೇಲೆ ಮಾತ್ರ ಹೊರಗೆ ನಿದ್ರಿಸ್ತಾಳಲ್ಲ, ನನ್ನ ಹೆಗ್ಲ ಹಾಗೆ ಖಾಲಿ ಉಂಟಂತ ಹೇಳಿ ಹೊಟ್ಟೆಗಿಚ್ಚಿನವರಿದ್ದಾರೆ. ಅದು ಬೇರೆ, ನಮಗೆ ಗೊತ್ತಿಲ್ಲ ಅದು. ಮತ್ತೆ ಹೇಳ್ತೀಯ ಬಿಡಿ. ಈಗ ಸಂತೋಷದಲ್ಲಿ ಹೇಳ್ತೇನೆ, ಏನು? ಕೆಲಸವಾಗದಿದ್ರು, ಕೀಚಕವಧೆ ಆಗದಿದ್ರು ಧೈರ್ಯದಲ್ಲಿ ಹೇಳ್ತೇನೆ. ಹಾ. ಗಂಡರಲ್ಲಿ ಗಂಡ ಭೀಮ ಬರಾಬರಿ. ತೋರ ಅಲ್ವಾ, ಉದ್ದ ತೋರ ಎಲ್ಲ ಹೆಚ್ಚಲ್ವಾ? ನಾವು ಕುನ್ನಿ ಕೀಚಕನ ಹೆಣ ನಾಯಿನರಿ. ಆಗ್ಲಿ, ಹಾಗಾದ್ರೆ ಹೋಗಿ ಹೇಳಿ ಬರ್ತೇನೆ. ಹೇಳಿ ಬಾ. ಕೀಚಕನಲ್ಲಿ ಹೇಳಿ ಬರ್ತೇನೆ. ನೀನು ವೈಯಾರೆಲ್ಲ ಮಾಡೋದು ಬೇಡ. ಇಲ್ಲ, ಮಾಡಬೇಕು ಅಂತಿಲ್ಲ. ಈಗ ಅವನಲ್ಲಿ ನಾನು ನಗಾಡ್ತಾ ಹೇಳ್ಬೇಕು ಅಷ್ಟೇ ಅಲ್ವಾ. ಮೊದಲೇ ಮಂಗ. ನೀನು ಮುಖ ನೋಡಿದ್ಯಾ? ನೀನು ಕೂಗಿ ಕೂಗಿ ಪಾಪ, ಎಷ್ಟು ಚಂದದ ಮುಖ. ಇರ್ಲಿ, ಜಾಗ್ರತೆ. ಏನು ಅಷ್ಟು ಮಾಡಬೇಕು, ಕೆಲಸ ಆಯ್ತು. ಆಯ್ತು, ಸರಿ. ಈಗ ಅಲ್ಲ, ನಗಾಡ್ಬೇಕು ಅಂತಿಲ್ಲ. ಮೊದಲೇ ಮಂಗ. ಮಂಗನಿಗೆ ಹೆಂಡ ಕುಡಿಸಿದ್ರೆ, ಮತ್ತೆ ಹೇಳುವುದು ಬೇಡ. ಹೆಂಡ ಕುಡಿಸಿದ ಮಂಗನಿಗೆ ಬಂಗಿ ಎಳಿಸಿದ್ರೆ, ಬಂಗಿ ಎಳೆದಂತ ಹೆಂಡ ಕುಡಿದ ಮಂಗನಿಗೆ ಚೇಳು ಕುಟುಕಿದ್ರೆ, ಮತ್ತೆ ಊರಿಡಿ ಯದ್ವಾ ತದ್ವಾ. ಇವ ಏನಕ್ಕೇನ ಪ್ರಕಾರ ಏನು? ಮೊದಲೇ ನನ್ನ ಮೇಲೆ ಮರುಳಾಗಿ ಕಾಮಕತನದಿಂದಿದ್ದಾನೆ. ಹ. ನಾನು ನಗೆ ಆಡಿದ್ರೆ ಅವ ಯದ್ವ ತದ್ವ ಆಗಿ ಹೋಗ್ತಾನೆ. ಅವನಿಗೆ ಹಾ. ತಲೆಯಲ್ಲುಂಟು, ಹಾ. ಅವನೇ ಒಬ್ಬ ಮೋಹನ ಅಂತ. ಹೌದು. ಅವ ಮಂಗ ಅಂತ ಅವನಿಗೆ ಗೊತ್ತಿಲ್ಲ. ದುರುಂಡಗೆ ಎನ್ನುವ ದಿವಸದಿ ಹಳ್ಳರ ಬಿದ್ದೋಕಿ ಎನ್ನುವ ಪಾಪದಿ ಕರವ ಪಿಡಿಯ ರಂಜಿ ನುಡಿಸಲು ನೀರೇ ಕರುಣ ಬಿದ್ದನು ನಿನಗಿನ್ನು ಸುಳಕಿದ ಕಲಾ ದಿವಸದಿ ಕಂಡರ ಬಿದ್ದಾಕಿಯ ಸಂತಾವತಿ ಸೈರಂದ್ರಿ ಇಲ್ಲಿ ಇಲ್ಲಿ ಇದು ಕನಸಲ್ಲ, ಕನಸಲ್ಲ, ಎಚ್ಚರವೇ. ಹಿಂದೆ ಮುಂದೆ ನೋಡುದು ಯಾಕೆ? ಆವತ್ತು ಒಬ್ಬ ತುಳಿದಿದ್ದ, ಅವ ಎಲ್ಲಿಂದ ಬಂದದ್ದು ಅಂತ ಗೊತ್ತಾಗ್ಲಿಲ್ಲ. ಆದರೆ ಒಂದು ತಿಂಗಳು ಹೇಳಲಿಲ್ಲ. ಇಲ್ಲಪ್ಪ, ಯಾರು ನನ್ನ ಜೊತೆ ಯಾರಿಗೂ ಬರ್ಲಿ. ಇದು ಆವತ್ತು ನನಗೆ ಸಿಕ್ಕಿದ ಸೈರಂದ್ರಿ ಅಲ್ವಾ? ನಾನೇ, ಅವಳೇ ನಾನು. ಆವತ್ತು ನಿನ್ನ ಮುಖ ಹೀಗಿರ್ಲಿಲ್ಲ. ನಿನ್ನನ್ನು ಕಂಡರೆ ಸಿಟ್ಟು ಮಾಡುತ್ತಿದ್ದೆ. ಇವತ್ತು ನೀನು ನೆಗಾಡ್ತಿ. ಎಂತದು ಕತೆ ಎಂತದು ನಿನ್ನದು? ಅಲ್ಲ, ನಿನಗೆ ಗೊತ್ತಾಗ್ಲಿಲ್ವಾ? ಆವಾಗ ನಾನು ಬೇಕು 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 ಅಂತ ಹೇಳಿದ್ಯಲ್ಲ. ನೀನು ಬೇಡ 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 ಅಂತ ಹೇಳಿದಿ. ಹೌದು, ಇವತ್ತು ನೀನು ಬೇಕು, ನಾನು ಬೇಕು ತಾನೆ.
ಅಲ್ಲ ನಿನಗೊಂದು ಗತಿ ಕಾಣಿಸುವ ಅಂತ ಬಂದದ್ದು ಈಗ ನಾನು. ಅಲ್ಲ, ನೀನು ಗತಿ ಕಾಣಿಸಬೇಕು ಅಂತಿಲ್ಲ, ಅವ ಕಾಣಿಸಿ ಆಗಿದೆ. ಅಲ್ಲಲ್ಲ, ಸುಖದ ಗತಿಯನ್ನು. ಸುಖ ನನಗೆ ಈಗ ನೀನು ಬೇಡ ಬೇಡ ಅಂತ ಆಗುತ್ತದೆ. ನನಗೆ ನಿನ್ನನ್ನು ನೋಡುವಾಗ ನನಗೆ ಸೊಂಟದವೇ ನೆನಪಾಗುದು. ಬಿಡು, ಈಗ ತಿಂಗಳು ಆಯ್ತಲ್ಲ. ಹೌದು, ಈಗ ಇದ್ದಿದ್ಯಲ್ಲ. ಹೌದು, ನಿನಗೆ ನಾ ಬೇಕು ತಾನೆ. ಬೇಕುಂತ ಉಂಟೆ, ಆದ್ರೆ ಆ ತುಳಿಯುವವ ಯಾವಾಗ ಬರ್ತಾನಂತ ಹೇಳಲಿಕ್ಕೆ ಆಗುದಿಲ್ಲ. ಅದು ನಾ ಒಲ್ಲದ ಮನಸ್ಸಿನಲ್ಲಿ ಇದ್ದಾಗ ನೀ ಮೈ ಮುಟ್ಟಿದ್ರೆ ಮಾತ್ರ ಯಾರಾದ್ರೂ ತುಳಿದಾರು. ಈಗ ಮನಸ್ಸಾಗಿ ಈಗ ನಾನಾಗಿ ನಿನ್ನಲ್ಲಿ ಮಾತಾಡುವುದಲ್ವ, ನೀ ನನ್ನಲ್ಲಿ ನಾ ಮಾತಾಡುವುದು ನಿನಗೆ. ನೀ ಹಾಗೆ ತಿಳ್ಕೋ, ನಿನ್ನ ಮೇಲೆ ನನಗೆ ಮನಸ್ಸುಂಟು ಅಂತೇಳಿ ತಿಳ್ಕೋ. ಮತ್ತೆ ಅವತ್ತ್ಯಾಕೆ ಹಾಗೆ? ನನ್ನ ಗಂಡಂದಿರಿಗೆ ಗೊತ್ತಾದ್ರೆ ಹೆದರಿಕೆ ಇತ್ತು. ಈಗ ನೀ ನನ್ನಲ್ಲಿ ಅಷ್ಟು ನಾವು ಪ್ರಕರಣ ಆದಾಗಲೂ ಗಂಧರ್ವರು ಬಂದ್ರ? ಗಂಧರ್ವರು ಬಂದ ಗೊತ್ತಾಗಿದ? ಇಲ್ಲ. ಮತ್ತೆ ಹಾಗಾದ್ರೆ ನಾನು ಯೋಚನೆ ಮಾಡಿದೆ, ಸುಮ್ಮನೆ ಎಂತದಕ್ಕೆ ನಿನಗೊಂದು ಸರಿಯಾದ ರೀತಿಯ ಒಂದು ಶಾಶ್ವತ ಸುಖ ಕಾಣಿಸುವ ಅಂತ ಬಂದದ್ದು. ನೀನು ಮಾತಾಡುವಾಗಲೇ ಹೆದರಿಕೆ ಆಗ್ತದೆ. ಎಂತದೇ ಶಾಶ್ವತ ಸುಖ? ಅಲ್ಲ, ಇನ್ನಿಲ್ಲ. ಶಾಶ್ವತ ಸುಖ ಸತ್ತ ಮೇಲೆ ಅಲ್ವಾ? ಹಾಗಲ್ವೋ? ಈಗ ನೀ ಎಷ್ಟೋ ಜನ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಬೆರೆತಿದ್ದೀಯ, ನೆರೆತಿದ್ದೀಯ. ಈಗ ನಾನು ಬೇಕು, ಆದ್ರೆ ಈ ಅನುಭವ ಆಗ್ಲಿಲ್ಲ. ಇಲ್ಲಲ್ಲ. ಇಲ್ಲ ಅಂದ್ರೆ ನನ್ನ ಬಳಿಗೆ ಬಂದರೆ ಮತ್ತೆ ನೀನೇನು ಮತ್ತೆ ಯಾರ ಹತ್ರ ಹೋಗ್ಲಿಕ್ಕಿಲ್ಲ. ಅಂದ್ರೆ ಅಲ್ಲಿಗೆ ಸಾಯ್ತೇನ ಅಲ್ವಾ? ನಿನಗಿನ್ನು ಮತ್ತೆ ಈಗ ಒಂದು ನೇರವಾಗಿ ಮಾತಾಡು. ನನಗೆ ಸುಮ್ಮನೆ ನಿನ್ನನ್ನು ನೋಡುವಾಗಲೇ ಹೆದರಿಕೆ ಆಗ್ತದೆ. ಅಲ್ಲ, ನಿನಗಿನ್ನು ಯಾರ ಸುಖವೂ ಬೇಡ ಅಂತ ಅನ್ನಿಸ್ತದೆ. ಪರಿಪೂರ್ಣ ಅದೇ ಶಾಶ್ವತ ಸುಖ. ಹಾಗೆ ಏ ಪಾತಕಿ ಎಲ್ಲ ಕಥೆ. ನೀನು ಹೊಗಳುವುದ, ನನ್ನನ್ನು ಬೈಯುವುದು, ಅದು ನಿನ್ನನ್ನು ಕಂಡು ನಿನಗೆ ಬೈದು ಅದೇ ಶಬ್ದ ಬರುವುದು. ಪಾತಕ್ಕಿಂತಲೇ ಹೌದು. ಎಲ್ಲವೋ ಪಾತಿಕೆ ಬರಿದೆ ಸಾಯದೆ, ನಿನ್ನ ಕುಲವ ಎನ್ನವರಿಗೆ ಮಾರಿದೆ. ಬಿಡು, ಈಗ ನಾ ಬೇಕು ತಾನೆ. ಹೌದು, ಒಂದು ಕೆಲಸ ಮಾಡಬೇಕು. ನಾಳೆ ಮಂಗಳವಾರ, ನಾಳೆ ಮಂಗಳವಾರ, ಈಗ ಇವತ್ತಿ ಅಮಾವಾಸ್ಯೆ. ಇವತ್ತು ಅಮಾವಾಸ್ಯೆ. ಅಲ್ಲಿ ಸಂಜೆ ಹೊತ್ತಿಗೆ ಬರಬೇಕು, ಮಸಣಕ್ಕೆ ಬರಬೇಕು. ಸುಲಭ ಆಗುತ್ತದಲ್ಲ. ಗೊತ್ತಾಯ್ತು, ನಿನ್ನ ಮಾತು ಕೇಳುವಾಗಲೇ ನನಗೆ ಮಸಣದ ದಾರಿ ತೋರಿಸಲಿಕ್ಕೆ ಬಂದದ್ದು. ಅಲ್ಲಲ್ಲ, ನೀ ಮಸಣಕ್ಕೆ ಬಂದ್ರೆ ಸುಲಭ ಆಗುವುದು. ಅಲ್ಲ, ಒಬ್ಬಳು ಹೆಣ್ಣಿನ ಸುಖ ಪಡೆಯಲಿಕ್ಕೆ ಮಸಣಕ್ಕೆ ಕರ್ಮಕ್ಕೆ ಹೋಗುವುದಲ್ಲ. ಅಲ್ಲವೋ? ಮಸಣಕ್ಕೆ ಬಂದ್ರೆ ಮತ್ತೆ ಮುಂದಿನ ಕೆಲಸ ಮಾಡ್ಲಿಕ್ಕೆಲ್ಲ ಸುಲಭ ಆಗುದಿಲ್ವಾ? ಅಂದ್ರೆ ನೀನು ಎಲ್ಲ ತಯಾರು ಮಾಡಿಟ್ಟಿದ್ದೀಯ. ಹಾಗಲ್ಲ. ಮತ್ತೆ ಮಸನದಲ್ಲಿ ಎಂತದು ಮಸನ ಸುಖ? ಅದಲ್ಲ. ಅಮಾವಾಸ್ಯೆ ದಿವಸ ಈಗ ಬೇರೆ ಎಲ್ಲಿಯಾದ್ರೂ ಊರಿನ ಹೊರಶಾಲೆಗಳಲ್ಲಿ ನಾವು ವ್ಯವಹರಿಸಿದ್ರೆ ಜನ ನೋಡ್ತಾರೆ. ಅಮಾವಾಸ್ಯೆ ದಿವಸ ಮಸಣದ ಹತ್ರ ಯಾರಾದ್ರೂ ಹೋಗುತ್ತಾರಾ? ದೇವ್ರೇ, ಹೆಣ್ಣೆ ನಿನ್ನ ದೂರ ಆಲೋಚನೆ. ಅದೇ ಹೇಳಿದ್ದು. ಅಂದ್ರೆ ಯಾರು ಬರುವುದಿಲ್ಲ ಮಸಣದ ಹತ್ತಿರ ಸಾಯಂಕಾಲದ ಮೇಲೆ. ಮುಸ್ಸಂಜೆ ಹೊತ್ತಿಗೆ ನೀ ಮಸಣದ ಹತ್ತಿರ ಒಂದು ನಾಟ್ಯ ಶಾಲೆ ಉಂಟಲ್ಲ? ಹೌದೌದು, ಅವ ನಮ್ಮ ಬ್ರಾಂಡ್ ಅಲ್ಲೇ ಕಲಿಸ್ತಾ ಇರ್ತಾರೆ. ಅವ್ರಿಗೆ ನೀ ಅಲ್ಲಿಗೆ ಬಾ. ಅಂದ್ರೆ ನಾನು ನಿನಗೋಸ್ಕರವಾಗಿ ಕಾಯುತ್ತಾ ಇರುತ್ತೇನೆ. ನಾಟ್ಯ ಶಾಲೆ? ಹೌದೌದು. ರಾತ್ರಿ ಅಲ್ಲಿ ಯಾರು ಇರುವುದಿಲ್ಲ? ಯಾರು ಇರುವುದಿಲ್ಲ. ನಾನೇ ನಿನಗಿರ್ತೇನೆ. ನಿನಗೊಂದು ವ್ಯವಸ್ಥೆ ನಾನು ಅಲ್ಲಿ ಮಾಡ್ತೇನೆ. ಅಂದ್ರೆ ಅಲ್ಲಿ ನಿನಗೆ ಬೇಕಾದ ನಾನು ಕೊಡ್ತೇನೆ. ಕೊಡ್ತೀನಿ. ಹೌದೌದು. ಯಾರಿಗೂ ಗೊತ್ತಾಗುತ್ತೆ? ನಾಳೆ ಸಾಯಂಕಾಲ. ಇದು ಸತ್ಯ ಅಲ್ವಾ? ಸತ್ಯ ಅಲ್ವಾ? ಮಂಗಳವಾರ ನಂಬಬಹುದಲ್ಲ? ನಂಬುತ್ತೇನೆ. ನಾಳೆ ಹೌದು, ಸ್ಮಶಾನಕ್ಕೆ ಅಲ್ಲ ನಾಟ್ಯ ಶಾಲೆ ಮಸಣಕ್ಕೆ ಬಾ. ನಿನಗೊಂದು ಗತಿ ಕಾಣಿಸ್ತೇನೆ ನಾನು. ಬಾ ಅಲ್ಲಿ ಮಸಣ ನಾಳೆ ಮಂಗಳವಾರ. ಆಯ್ತಾ? ಅಲ್ಲ, ನೀನು ಅದನ್ನು ಒತ್ತಿ ಯಾಕೆ ಹೇಳುದು ಮಂಗಳವಾರ ಮಸಣ? ಅಲ್ಲ, ಹಾಗಲ್ಲ, ಅದೊಂದು ನಿನಗೆ ಸಿಗುವಾಗ ಸರಿ ಸಿಗಲಿ ಅಂತ. ಹಾಗೆ ನನಗೆ ಇನ್ನೂ ಕೂಡ ಇದು ಎಂಥದ್ದು ಅಂತಲೇ ಅರ್ಥ ಆಗುವುದಿಲ್ಲ. ಅರ್ಥ ಆಗುವಂಥದ್ದಲ್ಲ. ಅದು ಸತ್ಯವಾ, ಇದು ಸತ್ಯವಾ? ಅದಕ್ಕೆ ನೋಡಿ ಹಿರಿಯರು ಹೇಳಿದ್ದೊಂದು, ಔದುಂಬರಾಣಿ ಪುಷ್ಪಾಣಿ ಶ್ವೇತವರ್ಣಂಚ ವಾಯಸ ಮತ್ಸ್ಯಪಾದೆ ಜಲೇ ಪಶ್ಯೆ ನಾರೀರ್ದಯನ ಪಶ್ಯತಿ. ಅತ್ಯ ಹೂಗಳನ್ನು ಕಾಣಬಹುದು, ಬಿಳಿಯ ಕಾಗೆಯನ್ನು ನೋಡಬಹುದು, ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನು ಹುಡುಕಬಹುದು. ಹೆಣ್ಮಕ್ಕಳ ಮನಸ್ಸು ಯಾವಾಗ ಅಂತ ಯಾರಿಗೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆವತ್ತು ಬಾಬಾ ಬಾಬಾ ಅಂತ ನಾನು ಕರೆದಾಗ ನನಗೆ ಬಾಯಿಗೆ ಬಂದ ಹಾಗೆ ಬೈದು ಮುಗಿದು ಹೋಗಿದ್ದಾಳೆ. ಇವತ್ತು ಸೈರಂಧ್ರಿಯ ಸುದ್ದಿಯೇ ಬೇಡ ಅಂತ ನನ್ನಷ್ಟಕ್ಕೆ ನಾನಿರುವಾಗ ಬಂದಿದ್ದಾಳೆ. ಬಾ, ಸುಖ ಕೊಡ್ತೇನೆ. ಇದರಲ್ಲಿ ಯಾವುದು ನಂಬುವುದು? ಆದರೆ ಒಂದು, ಅವಳಾಗಿಯೇ ಕರೆದ ಮೇಲೆ ಇನ್ನು ಕಾಲ ವಿಳಂಬವಲ್ಲ. ಏನಾದರೂ ಆಗಲಿ ಸೈರಂಧ್ರಿಯ ಸುಖವನ್ನು ಪಡೆಯಲೇಬೇಕು. ಅದಕ್ಕಾಗಿ ಹೊಸ ಉಡುಗೆ, ಆಭರಣ, ಪುನೋಗು, ಬೇಕಾದಂತಹ ಸುಗಂಧ ದ್ರವ್ಯಗಳು ಇದನ್ನೆಲ್ಲ ನಾನು ಸಿಂಪಡಿಸಿಕೊಂಡು ಶೃಂಗಾರ ಭರಿತದಿಂದ ನೋಡುವ ನಾಟ್ಯ ಶಾಲೆ. ಬಂದುವಿ ಮನಿಗೆ ರಗಿ ನುಡಿವಡು ಮಂದಮದಿಗಾನೆಂತೆ ನಾಟ್ಯದ ಮಂದಿರದುಳಿವುದೆಂದು ನೀ ಬೇಡದಿಂದ
ಬರ್ತಾರಲ್ವಾ? ಸಂಜೆ ಬರ್ತಾನೆ. ಎಲ್ಲಿ ಹೋಗುದಲ್ಲಿಗೆ? ಅಲ್ಲಿ ಯಾರು? ನಾನು. ನಾಟ್ಯ ಶಾಲೆಗೆ. ಹೌದು. ಕೀಚಕನ ಹತ್ರ ಬರ್ತೇನೆ ಹೇಳಿದ ನಾನು, ನೀವಲ್ಲ ಏನು? ಅದಕ್ಕೆ ನಾವು ಹೋಗುವುದು ಅಂತ. ಅವ ಕೀಚಕ ಬರುವುದು ನನಗಾಗಿ ಅಂತ. ಅದಕ್ಕೆ ನಾವು ಹೋಗುವುದು ಅಂತ. ನೀವೆಂತದಕ್ಕೆ ಹೋಗುದು? ನೀನೇ ಹೋಗುದಿದ್ರೆ ಮೊದಲೇ ಹೋಗುದಿಲ್ವಾ? ಹಾಗಲ್ಲ, ನೀ ಹೋಗ್ಲಿಕ್ಕಿಲ್ಲ, ನಾ ಹೋಗುದು. ನೀವು ಹೋಗಬೇಕಾದದ್ದು ನೀವೇ. ಕೀಚಕ ಬರುವುದು ಸೈರಂದ್ರಿಗಾಗಿ. ಹೌದು. ಅಲ್ಲಿ ನೀವಿದ್ರೆ ಆಗುತ್ತದ? ಅದು ಮತ್ತೆ ಬಂದ ಮೇಲೆ ನೋಡುವ. ಹಾಗಲ್ಲ, ಈಗ ಹೋಗಬೇಕಾದದ್ದು ನೀವಾದರೂ ನೀವು ನಾನಾಗಿ ಹೋಗಬೇಕು. ನಾನು ನೀನಾಗುವುದಂದ್ರೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಎಂತದ್ದು? ನೀನಾದ್ರೂ ಪ್ರಯತ್ನ ಮಾಡಿದ್ರೆ ನಾನಾಗಬಲ್ಲೆ. ನೀನಾಗ್ಲಿಕ್ಕೆ ಸಾಧ್ಯ ಅಲ್ಲ. ಎಂತದು ಎಂತದು? ಅದು ಆಗದೇ ಇರುವ ವಿಷಯ. ಅಯ್ಯೋ, ಅದೆಲ್ಲ ಹೇಳಿದೆ ನಾನು. ಈಗ ಎಂತದು ನಾನು ನೀವು ಆಗುದಂತ ಹೇಳಿದ್ರೆ ನೀವೊಂದು ಹೆಣ್ಣು ವೇಷ ಮಾಡಿ. ನಡೆಯಲಾರದು ಸ್ವಪ್ನವನ್ನು ಮೊದಲಪ್ಪ ಹೇಳಿದ್ದಂತೆ, ಎಟ್ಟೊಳ್ಳೆಯ ಸ್ವಪ್ನ ನಡೆಯಲಾರದ್ದು ಅಂತ. ಹೌದು, ಅದು ಗೊತ್ತುಂಟಾ? ಅದ ಈ ಭಾಷೆಯಲ್ಲಿ ಇಲ್ಲ. ಅದು ಗೊತ್ತುಂಟು. ಅದಲ್ಲ ಅದಲ್ಲ, ಈಗ ಒಂದು ಹೆಣ್ಣು ವೇಷ ಮಾಡ್ಬೇಕು, ಈಗ ಒಂದು ಸ್ತ್ರೀ ವೇಷ ಮಾಡಿ. ನಾನು ಯಾವ ವೇಷ ಬೇಕಾದ್ರೂ ಮಾಡಿಯೇನು, ಯಾರು ಜನ ಇಲ್ಲ ಅಂತ ಆದ್ರೆ ಕೊಂಬು ಬೇಕಾದ್ರೂ ಕಟ್ಟಿಯೇನು. ಗೊತ್ತಾಯ್ತಲ್ಲ? ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಅದು ಮಾಡಿದ್ರೆ ದೊಡ್ಡ ಈ ವೇಷ ಒಂದು ನನ್ನ ಜನ್ಮಕ್ಕೆ ಆಗ್ಲಿಕ್ಕಿಲ್ಲ. ಅಲ್ಲ, ನನ್ನ ಗುರುಗಳು ಹೇಳಿದ್ದಾರೆ, ನಿನ್ನ ನಕ್ಷತ್ರದಲ್ಲಿ ಆಗ್ಲಿಕ್ಕಿಲ್ಲ ಮಗ ಅದು. ಅಲ್ಲ, ನಿಂತ ನಿಮಗೆ ಸ್ತ್ರೀವೇಷ ಅಂದ್ರೆ ಅಷ್ಟು ಹೆದರಿಕೆ. ಹಾಗೆ ಅಂತೇಳಿ ನಮ್ಮ ಗುರುಗಳು ಅದಕ್ಕೆ ಒಲವು ಹೆಚ್ಚು ಕೊಟ್ಟವರು. ಹೌದೌದು. ಆದ್ರೆ ಅವರೇ ಹೇಳಿದ್ದಾರೆ, ನಿನಗೆ ಆಗ್ಲಿಕ್ಕಿಲ್ಲ ಮಗ, ನಿನ್ನ ಹಲ್ಲೆಲ್ಲ ಮೇಲೆ ಮೇಲೆ ಉಂಟು, ನಿನ್ಗೆ ಆಗ್ಲಿಕ್ಕಿಲ್ಲ. ಅಲ್ಲ, ಹಲ್ಲಿರ್ಲಿ, ಈಗ ಸ್ತ್ರೀವೇಷಕ್ಕೆ ನಿಮಗೆ ಹೆದರಿಕೆ ಅಂತದ್ದು. ನಾನುಂಟಲ್ಲ, ಹೌದು, ಹೆದರುವುದಲ್ಲ, ಮತ್ತೆ ನಾನು ಹೇಸ್ತೇನೆ. ಶ್ರೀವೇಷ ಹೇಸ್ತೇನೆ. ಏನು ಎಂತ ಇಲ್ಲ, ನೀವು ಸರಿ ನೆನಪಿಟ್ಟುಕೊಳ್ಳಿ. ಹೆಣ್ಣು ವೇಷವನ್ನು ಅಷ್ಟು ತಾತ್ಸಾರ ಮಾಡಬೇಕು. ಗೊತ್ತಾಯ್ತಲ್ಲ? 70-80 ವರ್ಷ ತನಕ ಏಳ್ಲಿಕ್ಕಾಗದಿದ್ದಂಥ ಹೊತ್ತಿನಲ್ಲಿ ಗಂಡು ವೇಷ ಮಾಡಿಕೊಂಡಿದ್ದವ್ರು ಮಾಡ್ತಾ ಇರಬೇಕು. ಸ್ತ್ರೀವೇಷದವರೆಲ್ಲ 30-40 ಬೇಕಾದಷ್ಟು ಸಂಪಾದನೆ ಮಾಡ್ತಾರೆ. ಗೊತ್ತುಂಟು ನಿಮಗೆ? ನಾನೊಂದೇ ಇಲ್ಲ, ಎಂಥದ್ದು? ಶ್ರೀವೇಷ ಮಾಡಿ ಸಂಪಾದನೆ ಮಾಡ್ತಾರೆ. ಹೌದು, ಸಂಪಾದನೆಯೇ ಮಾಡಬೇಕು ಅಂತ ಇದ್ರೆ ಈ ವೇಷದಲ್ಲಿಯೂ ಮಾಡ್ಲಿಕ್ಕೆ ಬರ್ತದೆ. ಅದೇ ಹೇಳಿದ್ದು. ಈ ವೇಷಕ್ಕೆ ಸಂಪಾದನೆ ಆದ್ರೆ ಇದು ಕಡೆಯ ತನಕ ಶಾಶ್ವತ. ಹೌದು, ಇದಕ್ಕಾದ್ರೆ ಕ್ಷಣಿಕ ಅಷ್ಟೇ. ಅದಲ್ಲ, ಈಗ ನೀವು ಯಾರ್ಯಾರನ್ನು ಮೋಹಿಸುವುದಕ್ಕಾಗಿ ಎಲ್ಲ ಶ್ರೀವೇಷ ಮಾಡಬೇಕಾದದ್ದು, ಮತ್ತೆ ಸಂಪಾದನೆಗಾಗಿ ಅಲ್ಲ, ನಮ್ಮ ಪ್ರಯೋಜನಕ್ಕಾಗಿ, ಕೀಚಕ ವಧೆಗೋಸ್ಕರವಾಗಿ ನೀವು ಶ್ರೀವೇಷ. ನಾ ಶ್ರೀವೇಷ ಮಾಡುವುದಿಲ್ಲ. ಇಲ್ಲ, ಶ್ರೀವೇಷ ಮಾಡಿ ನನ್ನದು ಇದೇ ಇಲ್ಲ, ವ್ಯವಸ್ಥೆ ಇಲ್ಲ. ಭೀಮ ಭಾಮಿನಿ ಆಗಬೇಕು, ಒಂದು ಭೀಮ ಭಾಮಿನಿ ಬೇಕು. ನಾ ಮಾಡಿಬಿಡ್ತೇನೆ. ನನ್ನ ಜನ್ಮದಲ್ಲಿ ಭಾಮಿನಿ ಉಂಟಾ? ಇಲ್ಲ ಅಲ್ಲ, ಇಲ್ಲ. ನನಗೆ ಏನಿದ್ರು ಏರೆ ನೋಡಿ, ತ್ವರಿತ ಬೇಡ, ಈಗ ಭಾಮಿನಿಯೇ ಬೇಕು. ನೀವೀಗ ನನಗಾಗಿ ಅಲ್ಲ, ಕೀಚಕ ವಧೆಗೋಸ್ಕರವಾಗಿ. ಹೌದು, ಶ್ರೀವೇಷ ಮಾಡುದಂದ್ರೆ ಹೇಗೆ ನನಗೆ ಗೊತ್ತುಂಟ. ಶ್ರೀವೇಷ ಮಾಡ್ಲಿಕ್ಕೆ ನಾ ಮಾಡಿಸಿ ಬಿಡ್ತೇನಲ್ಲ ನಿಮಗೆ. ಎಲ್ಲ ಆಶ್ವಾಸನೆ ಕೊಡ್ತಾರೆ. ನೀವೊಂದು ಒಪ್ಪಿಕೊಳ್ಳಿ, ನಾವು ಮಾಡಿಸ್ತೇವೆ. ಕಾರ್ಯಕ್ರಮದ ದಿವಸ ಯಾರು ಇಲ್ಲ, ಇವನ ತಲೆಗೆ ಇವನದ್ದೇ ಕೈ. ಇಲ್ಲ, ಈಗ ನಾ ಮಾಡಿಸಿ ಬಿಡ್ತೇನಲ್ಲ. ಅದಾಗಲಿಕ್ಕಿಲ್ಲ. ನೀವು ಒಪ್ಪಿಕೊಂಡ್ರೆ ಈಗ ನನಗೆ ಸೀರೆ ಆದೀತ, ಯಾರದ್ದು ಸೀರೆ? ನಾನಿದ್ದೇನೆ ಬನ್ನಿ. ಮೊದಲೇ ನಿಮಗೆ ತಲೆದು ಕೇಶಾಲಂಕಾರ ಆಗಬೇಕು. ಕೇಶಾಲಂಕಾರ ಆಗಿದೆ, ಮತ್ತೆ ಸೀರೆಲ್ಲ ಮತ್ತೆ ಅಲ್ವಾ? ಕೂತ್ಕೊಳ್ಳಿ. ಅದು ಕೇಶಾಲಂಕಾರಕ್ಕೆ ಕೇಶವನನ್ನು ಕರೆ. ಬೇಡ, ಯಾರು ಬೇಡ, ನಾನಿದ್ದೇನೆ. ನಾನು ಅದೇ ವೃತ್ತಿ ಮಾಡ್ತಾ ಇರುವ. ಅಯ್ಯೋ, ತಲೆ ಕೂದಲೆಲ್ಲ ಜಿಡುಕು ಕಟ್ಟಿದೆ. ಅದು ಗಂಡು ಮಕ್ಕಳ ತಲೆ ಕೂದಲು, ಅದು ಹಾಗೆ ಇರು. ಅದು ಹಾಗಲ್ಲ, ಒಂದಿಷ್ಟು ಎಣ್ಣೆ ಹಾಕಲಿಕ್ಕೆ ಆಗುದಿಲ್ಲ. ಎಣ್ಣೆ ತಲೆಗೆ ಹಾಕುವುದಕ್ಕಿಂತ ಹೊಟ್ಟೆಗೆ ಹಾಕದೆ ಎಷ್ಟು ಯೂಸ್ ಆಯ್ತು ಗೊತ್ತಿಲ್ಲ. ನೀನು ತಲೆಗೆ ಎಣ್ಣೆ ಹಾಕ್ಲಿಕ್ಕೆ ಅಲ್ಲ, ಅಲ್ಲಿ ಅಡುಗೆ ಕೋಣೆಯಲ್ಲಿ ಡಬ್ಬಿ ಎಣ್ಣೆ ಬರ್ತದೆ, ಒಂದಿಷ್ಟು ತಲೆಗೆ ಹಾಕ್ಲಿಕ್ಕೆ ಆಗುದಿಲ್ಲ. ಅದು ಇದ್ದಕ್ಕೆ ಪೂರ್ತಿ ಬಿಳಿ ಆಗಬೇಕು ಅಂತಲ್ಲ ನಿಮಗೆ. ಕಾಯಿಸುವ ಎಣ್ಣೆಯನ್ನೆಲ್ಲ ತಲೆಗೆ ಹಾಕಿ ಹಾಗಲ್ಲಪ್ಪ. ನನಗೆ ನಿದ್ದೆ ಬರ್ತದೆ ನೀನು ಹಾಗೆ ಒತ್ತಿದ್ರೆ. ಸುಮಾರು ಸಮಯ ಆಯ್ತು ಹೆಂಡತಿಯ ಕೈ ಮಂಡೆಗೆ ಬೀಳ. ಹೆಂಡತಿ ತಲೆಗೆ, ಗಂಡನ ತಲೆಗೆ ಎಣ್ಣೆ ಹಾಕಿ ತಟ್ಟಿಲ್ಲ, ಗಂಡ ಮಲಗುದೆ. ಮತ್ತೆ ಮಲಗಬೇಡಿ, ಬೈತಲೆ ತೆಗೆದಿದ್ದೇನೆ, ಚೆನ್ನಾಗಿ ಕೇಶಾಲಂಕಾರವನ್ನು ಮಾಡಿ ಜಡೆ ಹಿಡಿದಿದ್ದೇನೆ, ಇದು ತಿಲಕ ಇಟ್ಟಿದ್ದೇನೆ. ಸಾಕು, ಕೇಶಾಲಂಕಾರ ಆಯ್ತು. ಈಗ ಸಾಕು ಕುತ್ತಿಗೆಯಿಂದ ಶ್ರೀವೇಷದ ಹಾಗೆ ಕಂಡ್ರೆ ಸಾಕು. ಅಲ್ಲ, ಈಗ ಸೀರೆ ಉಡ್ಬೇಕಲ್ಲ. ಈಗ ಯಾವ ಜವಳಿ ಅಂಗಡಿ ಹೋಗುದಪ್ಪ ಸೀರೆ ತರೋದಕ್ಕೆ? ಈಗ ಅಲ್ಲ, ನಿಮ್ಮ ಅಳತೆಯ ಸೀರೆ ಎಲ್ಲಿಂದ ಹುಡುಕುದು ನಾನೀಗ? ಒಬ್ಬಳು ಹಿಡಿಂಬೆ ಇದ್ದಾಳೆ ನನ್ನ ಅಕ್ಕ, ಅವಳ ಸೀರೆ ಇಲ್ಲದ್ರೆ ಆದ್ರೆ ಆಯ್ತು. ಅವಳು ಸೀರೆ ಉಡ್ತಾಳ? ಅವಳು ಉಡುದೇ ಅರ್ಧ ಬಿಡಿ. ನನ್ನದೇ ಒಂದು 2-3 ಸೀರೆ ಜೋಡಿಸಿ ತರ್ತೇನೆ ನಾನು. ಅದಾದ್ರೆ ಆಗ ಹೇಳಿದೆ ನೀ ಮಾಡಿಸ್ತೇನೆ ಅಂತ. ಕಡೆಗೆ ಶ್ರೀವೇಷ ಮಾಡ್ಲಿಕ್ಕೆ ನಾನು ಒಪ್ಪಿದಾಗ ಉಟ್ಕೊಳ್ಳಿ, ನಾನೇನು ಉಡುದು? ಹಿಡ್ಕೊಳ್ಳಿ, ಇಲ್ಲೇ ಹಿಡ್ಕೊಳ್ಳಿ, ಇಲ್ಲಿ ಇಟ್ಕೊಳ್ಳಿ, ನಾನು ಸೀರೆ ಉಡಿಸ್ತೇನೆ. ಈ ಕೈ ಎತ್ತಿ ತಡಿ ಒಂದು ಕ್ಷಣ. ಎಂತದು? ಇದು ನಾನು ಹಿಡ್ಕೊಂಡಿದ್ದೇನೆ. ಹೌದು. ಅದು ನೀ ಹಿಡ್ಕೊಂಡಿದ್ದೆ. ಹೌದು. ಈಗ ನೀನು ಸೀರೆ ಉಡುವಾಗ ಯಾರು ಹಿಡ್ಕೊಳ್ಳುದು? ಅದು ಮತ್ತೊಬ್ರು
ಉಡಿಸುವಾಗ ಹಿಡ್ಕೊಳ್ಬೇಕು, ನಾವು ಉಡುವಾಗ ಹಿಡ್ಕೊಳ್ಳಿಕ್ಕೆಲ್ಲ ಇಲ್ಲ. ಏನು ನಿಮ್ಮ ಸುಮ್ಮನೆ ಎಲ್ಲ ಹಾಳು ಮಾಡುದಪ್ಪ, ಸುಮ್ಮನೆಲ್ಲ ನೀವು ಸುಮ್ಮನೆ. ನಾನು ಉಡಿಸ್ತೇನೆ. ಆ ಕೈ ಮೇಲೆ ಎತ್ತಿ, ಈ ಕೈ ಮೇಲೆ ಎತ್ತಿ, ಆ ಕೈ ಮೇಲೆ ಎತ್ತಿ, ಎರಡು ಕೈ ಮೇಲೆ ಎತ್ತಿ ಅಂತ. ಅದಕ್ಕೆ ಆಗಲೇ ಹೇಳಲಿಕ್ಕೆ ಆಗಲಿಲ್ವಾ? ಅದು ನೀವು ಕೈ ಮೇಲೆ ಎತ್ತಲಿಕ್ಕೆ ಉಂಟ ಸೀರೆ ಉಡುವಾಗ? ನೀವು ಎರಡೂ ಕೈಯನ್ನು ಮೇಲೆ ಎತ್ತಿದ್ರೆ ಮತ್ತೆ ಉಡಿಸುವುದು ಯಾರು? ಉಡಿಸುವಾಗ ಎತ್ತಬೇಕು, ಉಡುವಾಗ ಎತ್ತಬೇಕು ಅಂತಿಲ್ಲ. ಅದು ನಾವು ಆಗುತ್ತದೆ ಹೇಗಾದ್ರು. ತಡೀರಿ, ನಿನಗೆ ನನ್ನಲ್ಲಿ ಹಾಗೆ ಉಂಟಾ? ನೀನು ಕಾಡಿಗೆ ಹೋಗಿ ಕಟ್ಟಿಗೆ ಕಡಿದು ಕಾಯಿಸಿದ ಹಾಗೆ ಮಾಡ್ತೀನಿ. ಅಲ್ಲಪ್ಪ, ಗಂಡಸರ ಹೆಂಗಸರ ಸೊಂಟದಲ್ಲಿ ಆದ್ರೂ ಸೀರೆ ನಿಲ್ಲುತ್ತದೆ, ಗಂಡಸರ ಸೊಂಟದಲ್ಲೆಲ್ಲ ಸೀರೆ ನಿಲ್ತದೆ. ಅದಕ್ಕೂ ನಂಜು. ಆ ಸೀರೆಗೂ ಗಂಡು ಮಕ್ಕಳ ಸೊಂಟದಲ್ಲಿ ನಿಲ್ಲಿಕ್ಕಾಗುದಿಲ್ಲ, ಜಾರುದೇ. ತಡಿ 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 ತಡಿ, ಕೈ ಮೇಲೆ ಎತ್ತಿಕೊಳ್ಳಿ, ಕೈ ಕೆಳಗೆ ಬಿಡ್ಲಿಕ್ಕಿಲ್ಲ. ಅದು ಈಗಲೂ ಹೌದೌದು. ತಡಿ, ಮತ್ತೆ ಅಷ್ಟು ಸುಲಭವ ಸೀರೆ ಉಡುದು ಅಂತ ಹೇಳಿದ್ರೆ? ನಿಮಗೆಲ್ಲ ಆಗಬೇಕು. ಮನೆ ಹೆಂಗಸರು ಸ್ವಲ್ಪ ತಡ ಆದ್ರೂ ಸಾಕು ಸೀರೆ ಉಡುವಾಗ. ಬೊಬ್ಬೆ ಹಾಕ್ತೀರಿ ಹೊರಗಡೆ ಕೂತ್ಕೊಂಡು ಗಂಡಸರೆಲ್ಲ. ಆಗ್ಲಿಲ್ವೇನೆ ಇನ್ನು ಸೀರೆ ಉಟ್ಟೆ ಅಂತ ಏನು ಹಾಗೆ ಸೀರೆ ಉಟ್ಟು ನೋಡ್ಬೇಕು ಗಂಡಸರೆಲ್ಲ. ಅಲ್ಲ, ಸತ್ಯಕ್ಕಾದ್ರೂ ಒಂದು ಸ್ವಲ್ಪ ತಡ ಮಾಡಿ ಹೆಂಗಸರೆಲ್ಲ ಸೀರೆ ಉಡ್ತಿದ್ರು, ಸ್ವಲ್ಪ ಸೀರೆ ಕಡಿಮೆ ಸಾಕಿತ್ತು ಅಂತ. ಇದು ಒಂದೊಂದು ಸನ್ನಿವೇಶಕ್ಕೆ ಮೂರು ಸೀರೆ ಬದಲಾಯಿಸ್ತೀರಿ, ಎಲ್ಲಿಂದ ತರುವುದು? ಕೂಡ್ತದೆ, ಅದಿರ್ಲಿ. ಈಗ ಹೊಟ್ಟೆ ಸಣ್ಣ ಮಾಡಿ. ಯಾರು ನೀವು? ಹೊಟ್ಟೆ ಸಣ್ಣ ಮಾಡಿ. ಅದು ಯಾಕೆ? ಮತ್ತೆ ಎಷ್ಟು ದೊಡ್ಡ ಹೊಟ್ಟೆಗೆ ನೆರಿಗೆ ಸಿಕ್ಕಿಸ್ಲಿಕ್ಕೆ ಆಗುತ್ತದಾ? ಹಾಗಿದ್ರೆ ಗರ್ಭಿಣಿಯರು ಸೀರೆ ಉಡುವುದಿಲ್ಲ? ಅಯ್ಯೋ, ಅದು ಅಲ್ಲ, ಹೊಟ್ಟೆ ದೊಡ್ಡದಿದ್ದವರು ಹಾಗಿದ್ರೆ ಸೀರೆ ಉಡ್ಲಿಕ್ಕಿಲ್ವಾ? ಹಾಗಲ್ಲ, ಹೊಟ್ಟೆ ದೊಡ್ಡದಿದ್ರು ಸೀರೆ ಉಡು. ನೀನು ಶ್ರೀವೇಷ ಮಾಡಿಸ್ತೇನೆ ಅಂತ ಒಪ್ಪಿಬಿದ್ದು ಯಾಕೆ? ನನ್ನ ಹೊಟ್ಟೆ ಹೀಗೆ ಅಲ್ವ ಇರುವುದು? ನಿಮ್ಮ ಹೊಟ್ಟೆ ಸಣ್ಣದಾಗುದಿಲ್ಲ? ಸುಳ್ಳಲ್ಲ, ನಮ್ಮದಾದ್ರೆ 9 ತಿಂಗಳ ಮೇಲೆ ಸಣ್ಣದಾಗುತ್ತದೆ, ನಿಮ್ಮದು ಸಣ್ಣದಾಗುದೇ ಇಲ್ಲ. ಗಂಡಸರಿಗೆ ಒಮ್ಮೆ ಹೊಟ್ಟೆ ಬಂದ್ರೆ ಮತ್ತೆ ಹೋಗುದೇ ಇಲ್ಲ. ಒಂದು ಕೆಲಸ ಮಾಡಿ, ಉಸಿರು ಒಳಗೆ ಎಳ್ಕೊಳ್ಳಿ. ಅದು ಹೊಟ್ಟೆ ಒಳಗೆ ಹೋಗ್ತದೆ. ಸತ್ಯ? ಹೌದು. ನೀವೆಂತದಕ್ಕೆ ಹಾರುವುದು? ಮತ್ತೆ ಹೋಗ್ಬೇಕು. ಕೈ ಮೇಲೆ ಕೈ ಮೇಲೆ ಕೈ ಮೇಲೆ ಕೈ ಕೆಳಗೆ ಬಿಡಿ. ಅದು ಅಷ್ಟು ಸಣ್ಣ ಸೆರಗೆಲ್ಲ ಸಾಕಾಗ್ಲಿಕ್ಕಿಲ್ಲ ನನಗೆ. ಸಾಕಾಗಿ ನಾನಿದ್ದೆ, ನಾ ವ್ಯವಸ್ಥೆ ಮಾಡ್ತೇನೆ. ನಿನ್ನದೆಂತದು? ಕುಪ್ಪಸ ಇಲ್ಲದ ನನ್ನ ಶ್ರೀವೇಷ ಇಲ್ಲ. ಕುಪ್ಪಸಲ್ಲಿ ಉಂಟು. ಕುಪ್ಪಸ ಇದ್ದದಕ್ಕೆ ರಾತ್ರಿ ಅಲ್ವಾ? ರಾತ್ರಿ ಎಲ್ಲ ಕುಪ್ಪಸ ಬೇಕಾ? ರಾತ್ರಿ ಕುಪ್ಪಸ ಬೇಡುವ? ಈಗ ಅನಿವಾರ್ಯಕ್ಕೆಲ್ಲ ವೇಷ ಮಾಡುದು. ನಾನು ರಾತ್ರಿ ಕುಪ್ಪಸವೇ ಬೇಡ ಅಂತ ಎಣಿಸಿದ್ದು. ಇಲ್ಲ ಬೇಡ, ಅದಲ್ಲ. ಅಲ್ಲಿ ಅಡುಗೆ ಕೋಣೆಯಲ್ಲಿ ಕುಂಬಳಕಾಯಿ ಉಂಟಾ? ಎಂತದಕ್ಕೆ? ಅಲ್ಲ, ನಿಮ್ಮ ಅಳತೆಗೆ ಅಕ್ಕಿ ಮುಡಿಯೇ ಬೇಕು, ಕುಂಬಳಕಾಯಿ ಸಾಕಾಗಲಿಕ್ಕಿಲ್ಲ. ಅದೊಂದು ಎಂತಾದ್ರದ್ದು ಆಗಬೇಕಲ್ಲ. ಅದಿರ್ಲಿ, ಈ ಕೆಲವು ಜನ ವೇಷ ಮಾಡ್ತಾರಲ್ಲ, ಹೌದು, ಅದು ಎದೆಗೆ ಕುಂಬಳಕಾಯಿ ಇಡುವುದಾ? ಅಲ್ಲ, ಈ ರೀತಿ ಕೀಚಕನ ಸಂತಾನದವರಿದ್ರೆ ಹಾಗೆ ಹೋಗಬೇಕಷ್ಟೇ, ಮತ್ತೆಂತ ಮಾಡ್ಲಿಕ್ಕಿಲ್ಲ. ಸುಮ್ಮನೆ ರೀ, ಬೇಡ, ಎಂಥದ್ದು ಬೇಡ, ಸುಮ್ಮನೆ. ಇದೊಂದು ಶ್ರೀವೇಷವ. ತಡೀರಿ ತಡೀರಿ, ಅವನಿಗೆ ಸಾಕು. ಆ ಮೀಸೆ ತೆಗಿರಿ, ಮೀಸೆ ತೆಗಿರಿ. ನಿನ್ನ ಶ್ರೀವೇಷಕ್ಕೆ ಬೆಂಕಿ ಬಿತ್ತು. ಮೀಸೆ ತೆಗೆದು ವೇಷ. ನಾನು ಇವತ್ತು ನಿನ್ನ ಒಂದು ಶ್ರೀವೇಷಕ್ಕೆ ಮೀಸೆ ತೆಗೆದ್ರೆ ನಾಳೆ ಬರ್ತದ ಮೀಸೆ? ಭೀಮನಿಗೆ ಇರುವುದೇ ಮೀಸೆ, ಭೀಮ ಕಾಣುವುದೇ ಮೀಸೆಯಲ್ಲಿ. ಏನು ಅಲ್ಲ, ಮೀಸೆ ತೆಗೆದು ಶ್ರೀವೇಷ ಅನ್ನೋದೆಂದು? ಅಲ್ಲ ಸ್ವಾಮಿ, ಭೀಮನಿಗೆ ಮೀಸೆ ಹೌದಪ್ಪ. ಮೀಸೆ ಇಟ್ಟು ಶ್ರೀವೇಷ ಅಂತದ್ದು ಕರ್ಮ. ಶ್ರೀವೇಷಕ್ಕೆಲ್ಲ ಮೀಸೆ ಉಂಟಾ? ನನಗೆ ಗೊತ್ತಿಲ್ಲ. ನನ್ನ ಶ್ರೀವೇಷಕ್ಕೆ ಮೀಸೆ ಉಂಟು. ಮೀಸೆ ಇಲ್ಲದೆ ಇದ್ದ ಶ್ರೀವೇಷ ಅಂದರೆ ನನ್ನ ಶ್ರೀವೇಷ ಇಲ್ಲ. ಅದು ಮತ್ತೆ ಹದಾ ಹೆಣ್ಮಕ್ಕಳಿಗೆ ಕೆಲವು ಜನಕ್ಕೆ ಮೀಸೆ ಬರ್ತದೆ, ಹಾಗೆ ಇಟ್ಟುಕೊಳ್ಳೋಣ. ಕೆಲವು ಹೆಣ್ಮಕ್ಕಳಿಗೆ ಹದಾ ಮೀಸೆ ಉಂಟು, ಅವ್ರು ಭಾರಿ ಲಕ್ಷಣ, ಸಂಸಾರಕ್ಕೆಲ್ಲ ಭಾರಿ ಲಕ್ಷಣ. ಗೊತ್ತಿಲ್ಲ ನಿಮಗೆ? ಸುಮ್ಮನೆ ಈಗ ನಾ ಒಂದು ಉಪಾಯ ಮಾಡ್ತೇನೆ. ಹೇಗೆ? ನೀವು ಮೀಸೆ ತೆಗೆಯುವುದಿಲ್ಲ ಅಲ್ಲ? ತಡಿ, ನಾ ಮಾಡ್ತೇನೆ. ಮೀಸೆ ತೆಗೆದೆಲ್ಲ ಶ್ರೀವೇಷ ಅಂತ ಸುಮ್ಮನೆ ಈಗ ಮುಸುಕು ಹಾಕಿದ್ರೆ ಆಯ್ತು. ಮೀಸೆ ಇದ್ದದ್ದೇ ಗೊತ್ತಾಗುದಿಲ್ಲ ಹೆಣ್ಣು ವೇಷಕ್ಕೆ. ಇಲ್ಲಿ ಕೇಳಿ, ಎಂತ ನಾನೊಂದು ಹೇಳ, ಹೀಗೆ ಮಾಡಿದ್ರೆ ಮೀಸೆ ಕಾಣುವುದಿಲ್ಲ. ಮೀಸೆ ಕಾಣುದಿಲ್ಲ. ಹೀಗೆ ಕೆಲವರೆಲ್ಲ ಮುಸುಕಿನಲ್ಲೇ ಬರ್ತಾರಲ್ಲ, ಅವರಿಗೆಲ್ಲ ಮೀಸೆ ಇರ್ತದ? ಅಯ್ಯೋ, ಮುಸುಕ ಹಾಕಿ ಓಡಾಡು, ಅದಕ್ಕೆ ಆ ಜಾತಿದ ಹೇಳಿದ್ದಲ್ಲ ನಾನು. ಅನಿವಾರ್ಯಕ್ಕೋಸ್ಕರವಾಗಿ ಯಾರು ಕಾಣದ ಹಾಗೆ ಮೀಸೆ. ಮತ್ತೆ ಹೀಗೆಲ್ಲ ಮಾಡೋ ಅದು ಅವರಿಗೆ ಮೀಸೆ ಇರುವುದಿಲ್ಲ. ಅವರಿಗೆ ಮೀಸೆ ಇರುವುದಿಲ್ಲ. ಈಗ ನೋಡಿ, ಈಗ ಆಯ್ತಲ್ಲ, ಈಗ ಹೆಣ್ಣು ವೇಷ ಆಯ್ತು. ಇನ್ನೀಗ ಕೀಚಕನ ಹತ್ರ ಹೋದ್ರೆ ಆಯ್ತು. ನೀವೊಂದು ಹೋಗ್ಲಿಕ್ಕೂ ಬಿಡುವುದಿಲ್ಲ ಇಲ್ಲಿಂದ. ಕೀಚಕವಾದ ಆಗದಿದ್ದರೂ ತೊಂದರೆ ಇಲ್ಲ, ನನ್ನ ಸೀರೆ ಹರಿದಾಕಬೇಡಿ ನೀವು. ಅಲ್ಲ, ಸೀರೆ ಉಂಟು, ಆ ರೀತಿಯಲ್ಲಿ ಹೋದ್ರೆ ಮತ್ತೆ ಸೀರೆ ಉಳಿಯುತ್ತಲ್ಲ ಕರ್ಮ. ಒಂದು ಹೆಣ್ಣು ನಡೆಯುವ ಕ್ರಮ ಇಷ್ಟು ಮಾಡಿ ಆಯ್ತು, ಇನ್ನು ಹೋಗ್ಬೇಡ ಅಲ್ಲಿಗೆ. ಒಂದು ಹೆಣ್ಣು ಹೋಗ್ಲಿಕ್ಕೆ ಇಲ್ಲದೆ ಇಲ್ಲಿಯೇ ಶ್ರೀವೇಷ ಮಾಡಿದಿಲ್ಲುವುದಾ? ಶ್ರೀವೇಷ ಸುಲಭ ಅಲ್ಲ, ಹೆಣ್ಣು ನಡೆದ ಹಾಗಾಗಬೇಕು. ಹೆಣ್ಣು ನಡೆದಾಗ ಹೆಣ್ಣಿಗೆ ನಡಿಗೆ ಇಲ್ವಾ?
ಹೇಗೆ ನಡಿ ನೀವು ನನಗೆ ಗೊತ್ತಿಲ್ವಾ? ನಡೀಲಿ ಗೊತ್ತು ನಾ ಹೇಳಿಕೊಡ್ತೇನೆ ಹೇಗೆ ನಡೆಯುತ್ತೆ ನಾ ಹೇಳಿಕೊಡ್ತೇನೆ. ನೀನು 8 ವರ್ಷ ಅಭ್ಯಾಸ ಮಾಡಿ ಹಾಗೆ ನಡೆಯುವುದು ನನಗಾಗ್ಲಿಕ್ಕಿಲ್ಲ. ಇದು ವರ್ಷ ಅದು ಕಾಲಿಗೆ ಸೀರೆ ಸಿಗ್ತದೆ, ಕಾಲಿಗೆ ಸೀರೆ ಸಿಗ್ತದೆ ಹಾಗೆ ನಡೆಯುವುದು. ಒಂದು ಕೆಲಸ ಮಾಡಿ ಹೋಗಿ ಹೀಗೆ ಹೋಗಿ. ಅಷ್ಟು ಎತ್ತಲಿಕ್ಕಿಲ್ಲ, ಮತ್ತೆ ಒಂದು ನೆರಿಗೆ ಮಾತ್ರ ಹೀಗೆ ಎತ್ತಿಡ್ಕೊಳ್ಬೇಕು ಅಷ್ಟೇ, ಇಷ್ಟೇ. ಒಂದು ಕೆಲಸ ಮಾಡಿ, ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿದ್ರೆ ಆಯ್ತು. ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ. ಹಿಂದೆ ಹಿಂದೆ ತಿರುಗಿ. ಹೋಗ್ಬೇಕಾ? ಈಗ ಆಯ್ತು, ನಡಿಗೆ ಸಾಕು. ಈಗ ಕೀಚಕ ಮಾತಾಡಿಸೋದಿಲ್ವಾ? ಅಲ್ಲ, ಅದು ತುಂಬ ಹೊತ್ತು ನಡೀಲಿಕ್ಕೆ ಸಾಧ್ಯ ಇಲ್ಲ ನನಗೆ. ಇಲ್ಲಿಂದ ಶಾಲೆಗೆ ಹೋಗುವಲ್ಲಿವರೆಗೆ ಮಾತ್ರ, ಮತ್ತೆ ನಡೀಲಿಕ್ಕಿಲ್ಲ ನಾನು. ಆಗಬೇಕು ನಿಮಗೆ. ನೀವೆಲ್ಲ ಒಮ್ಮೆ ಸೀರೆ ಉಂಟು ನಡೆಯುವ ಅಭ್ಯಾಸ ಮಾಡಿಕೊಳ್ಬೇಕು, ಗಂಡಸರು ಗೊತ್ತಾಗ್ತದೆ ನಿಮಗೆ. ನಿಜವಾಗಿಯೂ ನಾನು ಶ್ವಾಸವೇ ತಕೊಳ್ಳಿಲ್ಲ ಅಂತ ಅಲ್ಲಿವರೆಗೆ ನಡೆಯುವಾಗ. ಮತ್ತೆ ಹೆಣ್ಣು ಅಷ್ಟೆಲ್ಲ ಹೇಸಿಗೆ ಅಲ್ಲ ನಿಮಗೆ. ನಡೀರಿ ಈಗ. ಇರ್ಲಿ, ಈಗ ಮಾತಾಡ್ಬೇಕಲ್ಲ. ಕೀಚಕ ಮಾತಾಡಿಸುವುದಿಲ್ವಾ? ಕೀಚಕ ನಾಟ್ಯ ಶಾಲೆ ಎಲ್ಲ ವಿರಾಟ ನಗರ ಬಿಟ್ಟು ಓಡಿಯ ಈ ಸ್ವರ ಕೇಳಿದರೆ. ಮತ್ತೆ ಹೇಗೆ ಸ್ವರ ಇದು? ಒಂದು ಹೆಣ್ಣಿನ ಧ್ವನಿಯ ಇದು. ಹೆಣ್ಣಿನ ಧ್ವನಿ. ಒಂದು ಹೆಣ್ಣು ಸ್ವರದಲ್ಲಿ ಮಾತಾಡಬೇಕು ಅಂತ. ನಾನು ಹೌದು ಹೆಣ್ಣು ಸ್ವರದಲ್ಲಿ? ಹೌದು. ನನಗೆ ಸಾಧ್ಯ ಇಲ್ಲಪ್ಪ. ಹೆಣ್ಣಿನ ಸ್ವರ ಅಂದ್ರೆ ಹೇಗೆ ಅದು? ಒಂದು ಕೆಲಸ ಮಾಡಿ, ಹೇಗೆ? ಮೂಗಲ್ಲಿ ಮಾತಾಡಿ. ಈಗ ಶ್ರೀವೇಷ ಮಾಡುವವರೆಲ್ಲ ಮೂಗಲ್ಲೇ ಮಾತಾಡುದಾ? ಅಯ್ಯೋ, ಶ್ರೀವೇಷ ಮಾಡುವವರಲ್ಲ, ಗಂಡು ಸ್ವರ ಇದ್ದ ಹೆಣ್ಣು ಸ್ವರ ಇಲ್ಲದಿದ್ದವ್ರು ಮೂಗಲ್ಲಿ ಮಾತಾಡಿ. ನಾ ಹೇಳ್ತೇನೆ ಹೇಗೆ ಹೇಳಿಕೊಡ್ತೇನೆ. ಕೀಚಕ, ಓ ಪ್ರಾಣಸಕ, ನಿನಗಾಗಿ ಕಾಯುತ್ತಿದ್ದೇನೆ ಕೀಚಕ. ಬಾ ಪ್ರಿಯತಮ. ಒತ್ತು ಬೇಕಾ? ಬೇಡ ಬೇಡ, ಒತ್ತದು ಬೇಡ. ಕೀಚಕ, ಕೀಚಕ, ಪ್ರಿಯತಮ. ನನಗೆ ಕಚಕುಳಿ ಆಗ್ತದೆ ಎಂದೆ. ಆಗಬೇಕು ನಿಮಗೆ. ಶ್ರೀವೇಷ ಅಂದ್ರೆ ಹೇಸಿಗೆ ಅಲ್ವಾ? ಹೇಳಿ. ಕೀಚಕ, ಕೀಚಕ, ಪ್ರಿಯತಮ, ಪ್ರಿಯತಮ, ನಿನಗಾಗಿ ಕಾದಿದ್ದೇನೆ, ನಿನಗಾಗಿ. ಅದು ನೀನು ಹಿಡ್ಕೊಳ್ಳುವಾಗ ಮಾತ್ರ ಬರುವುದಾಗ್ಬಾರ, ಮತ್ತೆ ಬರ್ಲಿಕ್ಕಿಲ್ಲ. ಬರ್ತದೆ ಬರ್ತದೆ, ಅಭ್ಯಾಸ ಮಾಡಿ. ಕೀಚಕ, ನಿನಗಾಗಿ ಕಾದಿದ್ದೇನೆ, ಪ್ರಿಯತಮ, ಓ ಪ್ರಿಯತಮ. ಇದು ಅಳಬಾರ್ದು, ಅಳುವುದಲ್ಲ, ಶೃಂಗಾರ ಬೇಕು. ಆಯ್ತಾ? ಹಾಗಾದ್ರೆ ಸರಿ ಸ್ವಾಮಿ, ಇದು ಶ್ರೀವೇಶವನ್ನ ಮಾಡಿದ್ದೇನೆ. ನಿಮಗೆ ಮುತ್ತಿನ ಆರತಿ ನೆಚ್ಚಿ ಮಂಗಳಾಕ್ಷತೆಯನ್ನು ಇಟ್ಟಿದ್ದೇನೆ. ಹೋಗಿ ಬನ್ನಿ ಸ್ವಾಮಿ, ಕೀಚಕಾವನೆಯನ್ನು ಪೂರೈಸಿಕೊಂಡು ಬನ್ನಿ, ಪೂರೈಸಿಕೊಂಡು ಬನ್ನಿ. ಸಂತ್ರಸ್ತಳಾದ ನಿನಗೆ ನಾನು ಅಭಯ ಕೊಡ್ತೇನೆ. ಸಂತೃಪ್ತಿಯಿಂದಿರಬೇಕು ನೀನು. ಆಯ್ತಾ? ಹೋಗಿ ಬನ್ನಿ ಪ್ರಭು, ಹೋಗಿ ಬನ್ನಿ. ನಿನಗೇನಾದ್ರೂ ಸಂಶಯ ಇಲ್ಲ ಅಲ್ಲ? ಇಲ್ಲ, ಏನಿಲ್ಲ, ಹೀಗೆ ಹೋಗ್ಬೇಕು. ಹೀಗೆ ಹೆಣ್ಣು ನಡ್ದಾಗೆ ಹೋಗ್ಬೇಕು, ಅದು ಬಿಡಲಿಕ್ಕಿಲ್ಲ ನಾನು. ಹಾಗೆ ಹೋಗ್ಬೇಕು. ಪರಿಪರಿ ಅಲಂಕಾರದಿ ರಾಜಿಸುವ ತಿರುವುಕ ಖಡ್ಗವನು ಪೊರದಿ ನಾನು ಮನಮೆಚ್ಚಿದ ಸೈರಂಧ್ರಿಯ ಮಾತನ್ನು ಕೇಳಿ ವಿಧ ವಿಧವಾದಂತ ವಸ್ತ್ರಾಭರಣವನ್ನು ಧರಿಸಿ ಅವಳ ಅಂತಃಪುರವನ್ನು ಸೇರಬೇಕನ್ನುವ ಕಾರಣಕ್ಕೆ ಬೇಕಾಗಿ ಅವಳೇ ಹೇಳಿದ ನಾಟ್ಯ ಶಾಲೆಗೆ ಬಂದಿದ್ದೇನೆ. ಎಲ್ಲಿದ್ದಾಳೆ? ಎಲ್ಲಿದ್ದಾಳೆ? ನನಗಿಂತ ಮೊದಲೇ ನಾಟ್ಯ ಶಾಲೆಯನ್ನು ಸೇರಿ ಮಲಗಿದ್ದಾಳೆ ಪಾಪ. ಬಹುಶಃ ನನ್ನನ್ನು ಕಾದು ಕಾದು ಸಾಕಾಗಿ ಮಲಗಿದ್ದಿರಬೇಕು. ಮೊದಲಾಗಿ ಮಲಗಿದಂತಹ ಇವಳನ್ನು ಎಬ್ಬಿಸಬೇಕು. ಎನಗಾಗಿ ಮಲಗಿದೆಯಾ? ಬಂದು
ಬಾಗಿಲ ಮುರಿದು ಮಂದ ಮದಿಯೊಳಗುದ ಮುಂದೆ ಮಲಗಿರುವುದು ಸೈರಂಧಿಯೇನು ಮನದಿ ಎನಗಾಗಿ ಕಾದು ನೀ ಬಲಿದು ಮಲಗಿದೆಯೇ ಮುನಿಯದಿರು ತಿನ್ನ ಎನಗಾಗಿ ಕಾದು ನೀ ಬಲಿದು ಮಲಗಿದೆಯೇ ನಿ ಮುನಿಯದಿರು ತಿನ್ನ ಅಗರು ಕಸ್ತೂರಿ ಗಂಧ ಬಗೆ ಬಗೆಯ ಸುಮಗಳನ್ನು ಅಗರು ಕಸ್ತೂರಿ ಗಂಧ ಬಗೆ ಬಗೆಯ ಸುಮಗಳನ್ನು ಮುಗುದೆ ದೊಡ್ಡಿಗೆ ನುಮ್ಮಿರು ನಗೆ ಸೂಪುತ್ತೇ ಮುಗುದೆ ದೊಡ್ಡಿಗೆ ನುಮ್ಮಿರು ನಗೆ ಸೂಸುತ್ತೇಳೆ ದಣಿದು ಮಲಗಿದೆಯೇ ಮುನಿಯದಿರು ನನ್ನ ಭಾಗ್ಯದ ರಸಿ ಸೈರಂದ್ರಿ ನಿದ್ರೆ ಬರ್ಲಿ ಬಹುಶಃ ನನ್ನನ್ನು ಕಾದು ಕಾದು ಸಾಕಾಗಿ ನೀನು ಮಲಗಿದ್ದಿರಬೇಕು. ಆಯಾಸ ಆಯ್ತಾ? ನಿನ್ನನ್ನು ನೋಡಬೇಕನ್ನುವಂತಹ ಕಾತುರದಿಂದ ಬೇಕಾದ ಸುಗಂಧ ದ್ರವ್ಯಗಳನ್ನೆಲ್ಲ ಮೈ ಮೇಲೆ ಲೇಪಿಸಿಕೊಂಡು ಹೊಸ ವಸ್ತ್ರ ಆಭರಣವನ್ನು ಧರಿಸಿ ಬಂದಿದ್ದೇನೆ. ಯಾರಿಗೆ? ನಿನ್ನದು ಸ್ವರ ಏನು ಹೀಗಾದದ್ದು? ಆವತ್ತು ಗಿಳಿಯ ಹಾಗೆ ಮಾತಾಡ್ತಾ ಇದ್ದೀನಿ ನೀನು. ಶೀತ ಆಗಿದ? ನಮಗೆ ಸ್ವರ ಮುಖ್ಯ ಅಲ್ಲ, ನೀನು ಮುಖ್ಯ. ನಾನು ಬಂದ ಮೇಲೆ ಹೀಗೆ ಮುಸುಕಾಕಿ ನೀನು ಮಲಗಿದ್ರೆ ನಾನು ಮಾತಾಡುವುದು ಯಾರಲ್ಲಿ, ಸರಸವಾಡುವುದು ಯಾರಲ್ಲಿ? ನಿನ್ನನ್ನು ಕಾಣಬೇಕು ಎಂಬ ಹಾಗೆ ನಾನು ಬಂದದ್ದು. ಸೈರಂದ್ರಿ, ನಾನು ಹೇಳುವುದನ್ನು ಕೇಳಿದ್ದೇನೆ. ಹೆಣ್ಮಕ್ಕಳ ಕೈಗಳು ಬಹಳ ಮೃದುವಾಗಿರ್ತದೆ ಅಂತ. ನಿನ್ನ ಕೈ ಮುಟ್ಟುವಾಗ ಕಬ್ಬಿಣದ ಸಲಾಕೆ ಮುಟ್ಟಿದ ಹಾಗಾಗುತ್ತದೆ. ಏನಿದು ಕಠಿಣ ಆದದ್ದು? ನಾವು ಬೇಡತೆಯೇ ಮಾಡಿದವರಾಗಿದ್ದರೆ ಹೆಣ್ಮಕ್ಕಳ ಮೈ ಕಠಿಣವಾಗಿ ಕಾಣ್ತದೆ. ನಿನ್ನ ಕೈ ಮೃದುವಾದರೇನು ಅಥವಾ ಗಟ್ಟಿಯಾದರೇನು? ನೀನು ಹೀಗೆ ಮುಸುಕು ಹಾಕಿ ಮಲಗಿದ್ರೆ ನನ್ನದಾದಂತಹ ಉಲ್ಲಾಸ ಎಲ್ಲವೂ ಜರ್ರಣೆ ಇಳಿಯುತ್ತದೆ. ನಿನ್ನ ಮುಖ ನೋಡಬೇಕು, ನಾವಿಬ್ಬರು ಕೈ ಕೈ ಹಿಡಿಯಬೇಕು, ತೈ ತೈ ಕುಣಿಯಬೇಕು, ನನ್ನ ಮನಸ್ಸಿನ ಆಸೆಯನ್ನು ಪೂರೈಸಬೇಕು. ಹಾಗಾಗಿ ಮುಸುಕು ಹಾಕಿ ಮಲಗುವುದು ಬೇಡ. ಮುಸುಕಿದಾಗೆ ಹೇಳು. ಓಜಿಗನ ಬಿಡಿದವಗಿ ಕೆಳಗಿದ ಕೆಳಗೆ ರಮೋರಿ ಏನಿದು? ತನಗಿಲ್ಲವೇ ಒಬ್ಬುದ ನಿರ್ಣಯಿಸಿ ಮನದೊಳಗೆ ಗೀತಕ ಸನ್ನೆಯ ತಗಲು ಭೀಮ ಆತನ ಬಲ್ಲವರಿದು ಇನ್ನುಳಿವು ತನಗಿಲ್ಲ
ನನ್ನ ಉಸಿರು ಕಟ್ಟುತ್ತಿದೆ. ಅಯ್ಯ, ನಿನ್ನಲ್ಲಿ ಒಂದೆರಡು ಮಾತುಗಳನ್ನಾಡಬೇಕನ್ನುವ ಬಯಕೆ ಇದೆ. ಹಾಗಾಗಿ ನೀನು ಹಿಡಿದಂತಹ ಈ ಪಟ್ಟನ್ನು ದಯಮಾಡಿ ಸ್ವಲ್ಪ ಸಡಿಲಿಸುವೆಯ ಪುಣ್ಯಾತ್ಮ, ಸಡಿಲಿಸುವೆಯ. ಸಡಿಲಿಸ್ತೇನೆ, ಹೌದಾ? ಸಡಿಲಿಸ್ತೇನೆ. ಹ. ಇದು ಹ. ಇದು ಮತ್ತೆ ಪೂರ್ತಿ ಬಿಟ್ರೆ ನಿನ್ನ ಧೈರ್ಯ ಇಲ್ಲ ನನಗೆ. ಅಯ್ಯ, ಅಯ್ಯ, ನೀನು ಏನೂ ಮಾಡುವಿ, ಇದು ನಿನ್ನ ಊರು. ನಿನ್ನನ್ನು ಪೂರ್ತಿ ಬಿಟ್ರೆ ನೀನು ಸ್ವಲ್ಪ ಮೊದಲೇ ಸಿಗಬೇಕಿತ್ತು ನನಗೆ. ನನ್ನ ಊರಿಗೆ ಬಂದು ನನ್ನನ್ನೇ ಹೀಗೆ ಹಿಡಿಯುತ್ತಿಂತಾದ್ರೆ ನೀನು ಯಾವ ಊರಿಗೆ ಹೋದರೂ ಬದುಕುತ್ತಿ ಅಂತ ಗೊತ್ತಾಯ್ತು ನನಗೆ. ನಿನ್ನ ಊರಿನಲ್ಲಾದ್ರೂ ನೀ ತಿಳಿಯದೆ ಒಂದು ಶಾಲೆಯಲ್ಲೇ ಸಂಜೆ ಸಾಯ್ಬೇಕು ಅಂತ ಹಿಡಿದದ್ದು. ಅಯ್ಯ, ನಿನ್ನ ಹಿಡಿತದಿಂದ ನನ್ನ ಕೊರಳಲ್ಲಿರುವಂತಹ ನರಗಳು, ನನ್ನ ದೇಹದಲ್ಲಿರುವಂತಹ ಎಲುಬುಗಳು ಪುಡಿಯಾಗುತ್ತಿದೆ ಪುಣ್ಯಾತ್ಮ. ಈ ಪಟ್ಟಿಗೆ ಏನು ಅಂತ ಹೆಸರು ಗೊತ್ತುಂಟಾ? ಏನು? ಅಜಗರ ಪಟ್ಟು. ಹೆಬ್ಬಾವು ಹಿಡಿದ ಹಾಗೆ ಹಿಡಿದೆಯ. ಅದು ಮತ್ತೆ ಬಿಡ್ಲಿಕ್ಕಿಲ್ಲ, ಮತ್ತೆ ನುಂಗುವುದೇ. ಇದು ಸಾಮಾನ್ಯರಿಗೆ ಸಿದ್ಧಿಸಿದ್ದಲ್ಲ. ಸಿದ್ಧಿಸಿದ್ದಲ್ಲ. ಆ, ಅಜಗರ ಪಟ್ಟನ್ನು ಸಿದ್ಧಿಸಿದಂತಹ ನೀನು ಯಾರಪ್ಪ? ನನ್ನನ್ನು ಸಾಯ ಹೊಡೆಯಬೇಕು ಅಂತಾದ್ರೆ ಸಾಯುವುದಕ್ಕಿಂತ ಮೊದಲು ನೀನು ಯಾರು ಅಂತ ತಿಳಿಯಬೇಕನ್ನುವ ಕಾತರ ಹೇಳುವೆಯ? ನಿನ್ನ ಜರ ಬಂದದಿಂದ ಬರುತ್ತಿರುವ ಎನ್ನ ಕರೆವರು ಮೊನ್ನೆ ನೀ ಗಿಡದು ಎಂಬರಸಿ ಕೃಷ್ಣೆಯನ್ನು ಇನ್ನೀಗ ಜಂಗಿಯುಳಿದಿರುವುದು ಎನ್ನ ಕರೆವರು ಮನೆಯೋ. ಕೀಚಕನೇ, ಸಾಯುವ ಕಾಲದಲ್ಲಿ ಯಾವನೂ ಸುಳ್ಳು ಹೇಳುವುದಿಲ್ಲ. ಒಬ್ಬ ಸಾಯ್ತಾನೆ ಅಂತ ಗೊತ್ತಾದ್ರೆ ಅವನಲ್ಲಿಯೂ ನಾವು ಸುಳ್ಳು ಹೇಳಕೂಡದು. ನೋಡು, ನನ್ನ ಮಾತ್ರ ಅಲ್ಲ, ನನ್ನವರ ಸಂಪೂರ್ಣ ಪರಿಚಯ ನಿನಗೆ ಮಾಡಿಕೊಡ್ತೇನೆ. ನಿನ್ನವರು ನಿನ್ನ ಭಾವನಾ ಸ್ಥಾನದಲ್ಲಿ ಕಂಕ ಸನ್ಯಾಸಿ ಎನ್ನುವಂತಹ ಹೆಸರಿನಲ್ಲಿ ಒಬ್ಬ ಇದ್ದಾನಲ್ಲ, ಆಶಯ ಬೇಡಿ ಬಂದವ. ಅವ ಬೇರೆ ಯಾರೂ ಅಲ್ಲ, ಯಾರಪ್ಪ? ಯುಧಿಷ್ಠಿರ, ಖ್ಯಾತನಾಮನಾದ ಧರ್ಮರಾಯ. ಧರ್ಮರಾಯ ಕಂಕಪಟ್ಟನೆ. ನಿಮ್ಮ ಹೆಮ್ಮಕ್ಕಳಿಗೆಲ್ಲ ನಾಟ್ಯವನ್ನು ಹೇಳಿಕೊಡುವಂತಹ ಬೃಹನ್ನಲೆ ಇದ್ದಾನಲ್ಲ, ಹೌದು, ಅವ ಬೇರೆ ಯಾರೂ ಅಲ್ಲ, ಮಧ್ಯಮ ಪಾಂಡವನಾದ ಸವ್ಯಸಾಚಿಯಾದ ಧನುರ್ಧರ ಧನಂಜಯ. ಪಾರ್ಥ, ಅರ್ಜುನ ಬೃಹನ್ನಲ ರೂಪದಿಂದ ಬಂದದ್ದೇ. ಆಮೇಲೆ ನಿಮ್ಮ ಕುದುರೆಲಾಯದಲ್ಲಿರುವವನೇ ನಕುಲ, ಕುಲ, ನಿಮ್ಮ ದನಗಳನ್ನು ಕಾಯುತ್ತಿರುವವನೇ ಸಹದೇವ. ಸಹದೇವ. ಆಮೇಲೆ ಯಾವಳನ್ನು ನೀನು ಆಶಿಸಿದೆಯೋ, ಯಾವಳನ್ನು ನಿನ್ನ ಕಾಮದ ತುತ್ತು ಅಂತ ಭಾವಿಸಿ ಅವಳ ಮೈ ಮೇಲೆ ಕೈ ಹಾಕುವುದಕ್ಕೆ ಹೋದೆಯೋ, ಸೈರಂದ್ರಿ, ಅವಳು ಬೇರೆ ಯಾರೂ ಅಲ್ಲ, ಯಾರು? ಪಂಚವಲ್ಲಭೆಯಾದಂತಹ ದ್ರೌಪದಿ. ದ್ರೌಪದಿ. ಹಾಗಿದ್ರೆ ಇನ್ನು ಯಾರು? ನಾನೇ, ನಾನೇ ಶತಗಜತ್ರಾಣಿಯಾದ ಭೀಮಸೇನ. ಸಂದೆಯಲ್ಲಿ ಶರಣಿಲ್ದು ಶರಣು ವನಿತೆ ಕೃಷ್ಣಿಯ ವರಿಭಾಗ್ಯ ವನಿತೆ ಕೃಷ್ಣಿಯ ವರಿಭಾಗ್ಯ ಎನಗಿಲ್ಲ ಬೆಂಬುದಿಲ್ಲ ದಂದೆ ತಿಳಿದಿರಲು ಪರಿ ಆ ಭಾಗ್ಯ ಎನಗಿಲ್ಲ ಎಂಬುದೇ ತಿಳಿದಿರಲು ಪರಿದೆ ಹೆಣಗಿದೇನು ಮೋಡ ಭಾಗ್ಯ ಎನಗಿಲ್ಲವೆಂಬುದಲ್ಲದೆ ತಿಳಿದಿರಲು ಬರಿದೆ ಹೆಣಗಿದೆನು ಮೂಢಮತಿಯ ಜಗದ ಮಲ್ಲರು ನಿತ್ಯ ನೆನೆಯುವಧಿ ಜಗದ
ಜಗದಲ್ಲರೂ ನಿತ್ಯ ನೆನೆಯುವದಿ ದೇವರಿ ವಿಗಡ ವಿಕ್ರಮಿ ಭೀಮಸೇನ ಸೊಗದಂತ್ಯ ನಿನ್ನಿಂದ ಎನಗಾಗಿ ಸಂತಸತಿ ನಗು ತಲಪ್ಪುವೆ ಮರಣ ಬೇಗ ಸೊಗದಂತ್ಯ ನಿನ್ನಿಂದ ಎನಗಾಗಿ ಸಂತಸತಿ ನಗು ತಲಪ್ಪುವೆ ಮರಣ ಬೇಗ ವಿಗಡ ವಿಕ್ರಮಿ ಭೀಮಸೇ ನಮ್ಮ ಮತ್ಸ್ಯನಗರಿಗೆ ಆಶ್ರಯವನ್ನು ಬೇಡಿ ಬಂದವರು ಪಂಚಪಾಂಡವರು. ನಾನು ಬಯಸಿದ್ದು ನಿಮ್ಮ ರಸಿಯಾದ ದ್ರೌಪದಿ ದೇವಿಯನ್ನು. ಪಾ ಭೀಮಸೇನ, ತಪ್ಪು ಮಾಡಿದೆ. ಅವತ್ತೊಮ್ಮೆ ದ್ರೌಪದಿ ಸ್ವಯಂವರದಲ್ಲಿ ಅವಳನ್ನು ಬಯಸಿ ಬಂದಿದ್ದೆ. ಆ ಬಳಿಕ ಅವಳ ಆಸೆಯನ್ನು ಬಿಟ್ಟೆ. ಈಗ ಮತ್ತೊಮ್ಮೆ ಅವಳನ್ನು ಕಂಡಾಗ ದ್ರೌಪದಿಯ ನೆನಪಾದದ್ದು ಸತ್ಯ. ಆದರೆ ಅವಳ ರೂಪಕ್ಕೆ ಮರಳಾಗಿ ಅವಳನ್ನು ಕೆಣಕಿದೆ. ಈಗ ದ್ರೌಪದಿಯಿಂದ ಗೊತ್ತಾದ ಮೇಲೆ ನನ್ನ ಮೇಲೆ ನನಗೆ ಚಿಕಿತ್ಸೆಯಾಗುತ್ತಿದೆ. ನಿನ್ನಲ್ಲಿ ಕೈ ಮುಗಿದು ಬೇಡುತ್ತಿದ್ದೇನಪ್ಪ, ನಿಮ್ಮರಸಿ ಅವಳು ದ್ರೌಪದಿ ಎನ್ನುವುದು ನನಗೆ ಸತ್ಯವಾಗಿ ಗೊತ್ತಿರಲಿಲ್ಲ. ನಿಮ್ಮರಸಿ ದ್ರೌಪದಿಯನ್ನು ಬಯಸಿದ್ದು ನನ್ನದು ಅಪರಾಧವಾಯಿತು. ನೀನು ಭೀಮ, ಕೀಚಕನನ್ನು ಸಾಮಾನ್ಯರಿಗೆ ಹೊಡೆದುರುಳಿಸುವುದಕ್ಕೆ ಸಾಧ್ಯ ಇಲ್ಲ. ನೀನು ಜಗಜಟ್ಟಿ, ಶತಗಜತ್ರಾಡಿ. ನಮ್ಮಂತಹ ಮಲ್ಲರೆಲ್ಲರೂ ನಿನ್ನನ್ನು ಪ್ರಾತಃ ಕಾಲದಲ್ಲಿ ಸ್ಮರಿಸುತ್ತೇವಪ್ಪ. ಜಗದ ಮಲ್ಲರೆಲ್ಲರೂ ಪ್ರಾತಃ ಕಾಲದಲ್ಲಿ ಸ್ಮರಿಸುವಂತಹ ಪ್ರಾತಸ್ಮರಣೀಯ ನೀನು. ನಿನ್ನಿಂದ ನನಗೆ ಅಂತ್ಯ. ಅದು ಮರಣ ಅಲ್ಲ ಭೀಮ, ಅದು ಮಹಾನವಮಿ ಅಂತ ನಾನು ಭಾವಿಸ್ತೇನೆ. ಆನೆಯ ಹಾಗೆ, ಸಿಂಹದ ಹಾಗೆ ಮೆರೆದೆ ಯಾರೆಂದ್ರೋ ಸಾಯುವುದಕ್ಕಿಂತ ನಿನ್ನಂತಹ ಒಬ್ಬ ಕಲಿ ಭೀಮನಲ್ಲಿ ಕೀಚಕನಿಗೆ ಮರಣ ಬಂದ್ರೆ ಅದುವೇ ನನಗೆ ಸ್ವರ್ಗ ಪ್ರಾಪ್ತಿ ಎನ್ನುವುದರಲ್ಲಿ ಸಂದೇಹ ಇಲ್ಲ. ಪರ ಸತಿಯನ್ನು ಕೆಣಕಿದವರಿಗೆ ಎಂತಹ ದುರ್ಗತಿ ಒದಗುತ್ತಿದೆ ಅನ್ನುವುದಕ್ಕೆ ಕೀಚಕನ ವಧೆಯೇ ಇಲ್ಲಿ ಶಾಸ್ತ್ರಿಯಾಗಲಿ ಪ್ರಕರಣವಾಗಲಿ. ನಿನ್ನ ಹಿಡಿತದಿಂದ ಈಗಾಗಲೇ ನಾನು ಅರ್ಧ ಸತ್ತಿದ್ದೇನೆ. ಇನ್ನು ಬದುಕುವ ಆಸೆ ಇಲ್ಲ. ಆದ್ದರಿಂದ ನಾನು ನಿನ್ನಲ್ಲಿ ಕೇಳುವುದೊಂದೇ, ನನಗೆ ಅಂತ್ಯವನ್ನು ಕರುಣಿಸು. ಸಂತೋಷದ ಮರಣ, ಜಗತಿ ವಿಖ್ಯಾತಂತಹ ಭೀಮನಿಂದ ಮರಣ, ಕೀಚಕ ಅದನ್ನೇ ಬಯಸುತ್ತಿದ್ದೇನೆ, ಕರುಣಿಸು. ಮಹಾಬಲ ನಾಮಕನಾದಂತಹ ನೀನು ಕೀಚಕನೆಂದೇ ಖ್ಯಾತನಾದವ. ಸಾಯುವ ಕಾಲಕ್ಕಾದರೂ ಧೀರತ್ವವನ್ನು ಬಿಟ್ಟುಕೊಡದೆ ಮಾರ್ಮಿಕವಾಗಿ ಅಂತರಂಗವನ್ನು ತಿಳಿದು ಸಾವನ್ನು ಸ್ವಾಗತಿಸುತ್ತಿರುವ ನೀನು ಕಲಿಕೀಚಕ, ಸಾಮಾನ್ಯ ಕೀಚಕನಲ್ಲ. ನೀನು ಕಲಿಕೀಚಕನೆಂದೇ ಇನ್ನು ಮೇಲೆ ಅಳಿದರೂ ಉಳಿದಿರುವಂತಹ ಶಾಶ್ವತವಾದ ನೆನಪಿನಲ್ಲಿ ಉಳಿಯಬೇಕು ಎಲ್ಲರಿಗೂ. ಇದೋ ಒಬ್ಬ ಕೀಚಕ ಇಲ್ಲಿ ಸಾಯುತ್ತಾ ಇರುವುದಲ್ಲ. ಕೀಚಕನಂತಹ ಕೆಲಸವನ್ನು ಯಾರು ಮಾಡ್ತಾರೋ ಅವರಿಗೆಲ್ಲ ಸಾವಿಗೆ